ಗ್ರಾಮದ ಮಾತ ದೈವ ದೇವಾಲಯವನ್ನು ಅಂಚನೆ ಮಂದಿರದ ನಿತ್ಯ ನಿರಂತರ ಆರಾಧನೆ ಮಲ್ಪಂಚಿನ ಪೂರ ಪರಿವಾರ ದೇವರನ್ನು ಶ್ರೀಕೃಷ್ಣ ಪರಮಾತ್ಮನ ಭಕ್ತಿಡೆ ಪ್ರಾರ್ಥನೆ ಮಲ್ತೊಂದು ಇನಿ ಬಾರಿ ಮಲ್ಲ ಸಭೆ ಹತ್ತಂಡಲ್ಲ ಸ್ವಾಮೀಜಿ ಎಂಕ್ಲ ಬಾರಿ ಮಲ್ಲ ಸಭೆ ಹತ್ತಂಡಲ್ಲ ಎಂಕ್ಲ ಮಟ್ಟಿಗೆ ಒಂಜಿ ಎಲ್ಲಿಯ ಮಟ್ಟದ ಒಂಜಿ ರೀತಿದ ಊರುಡು 7 ದಿನದ ಜಾತ್ರೆದ ಸ್ವರೂಪಡು ಸಾಂಸ್ಕೃತಿಕವಾದ ಈ ಊರನ್ನು ಒಟ್ಟು ಸೇರಿಸವೊಂದು ಸಾಂಸ್ಕೃತಿಕವಾದ ಈ ಊರನ್ನು ಬುಲೆಪಾವೊಂದು ಸಮಾಜಮುಖಿಯಾದ ಕೆಲಸ ಮಲ್ತೊಂದು ಸಮಾಜದ ಬೇತೆ ಬೇತೆ ಸ್ತರದಾಗ್ಲೇನು ಜನಪ್ರತಿನಿಧಿ ಹಿಡಿದು ಬತ್ತನ ಅಕ್ಲ ಉಪ್ಪುನಂಚಿನ ಸಾಮಾಜಿಕ ಕಳಕಳಿ ಬಗ್ಗೆ ಸಾಮಾಜಿಕ ಪ್ರತಿಭೆಲೇನು ಅಕ್ಲೆಗೆ ಅನಾವರಣ ಮಲ್ಪರೆ ಕೊರ್ನಂಚಿನ ವೇದಿಕೆ ಬಾಲಕೃಷ್ಣ ಮಂದಿರ ಏಕ್ 25ನೇ ವರ್ಷದ ಈ ಸುಸಂದರ್ಭಡ್ ಕೇವಲ ಒಂಜಿ ನಾಟಕ ಒಂಜಿ ಆರ್ಕೆಸ್ಟ್ರಾ ಅದು ನನ್ನ ಒಂಜಿ ಬಾರಿ ಮಲ್ಲ 2 ದಿನದ ರಜತ ಮಹೋತ್ಸವ ಸಂಭ್ರಮದ ಕಾರ್ಯಕ್ರಮ ಮಲ್ಪುನ ಸರ್ವೇ ಸಾಮಾನ್ಯವಾದಿತ್ತನಂಚಿನ ಸಂದರ್ಭಡ್ ಬಾಲಕೃಷ್ಣ ಮಂದಿರದ 25ನೇ ವರ್ಷದ ಉತ್ಸವ ಆಚರಣೆ ರಜತ ಮಹೋತ್ಸವದ ಆಚರಣೆನ ಸಮಿತಿ ರಚನೆ ಮಲ್ಪನಗಲ ಎಂಗ್ಲ ಊರ್ದವಲ ಇದೆ ಏರು ಸಂಘ ಸಂಸ್ಥೆ ಇಡಲೇರು ಅಕ್ಲಿನ ಪೂರ ರಜತ ಸಂಭ್ರಮದ ಸಮಿತಿ ರಚನೆ ಮಲ್ದೊಂದು ಎಂಕ್ಲೆ ಗುರ್ತದಲ್ಲ ಕಮ್ಮಿ ಇದ್ದಿಂದಿರೇ ಗೊತ್ತು ಪೂರ ನಮ್ಮನೆದೆಲ್ಲ ಗುರ್ತುಂಡು ಆಂಡ ಎಂಕ್ಲನೇ ಊರುಡು ಎಂಕ್ಲನೇ 25 ವರ್ಷಡ್ ನಿರಂತರ ಸಕ್ರಿಯವಾದ ಕೆಲಸ ಮಲ್ತೊಂದು ಈ ಒಂಜಿ ಮಂದಿರ ನೆಂಚ ಬಲೆ ಪದರ ಈ ಊರು ನೆಂಚ ಬಲೆ ಪದರ ಅಕ್ಲೇನೆ ಒಟ್ಟಿಗೆ ದಿವೊಂದು ಕೊರೋನಾದ ಸಂದರ್ಭಡ್ ಸಮಿತಿ ರಚನೆ ಮಲ್ತ ಆಂಡ ಕೊರೋನಾ ಬತ್ತಿ ಪೆಟ್ಟಿಗೆ ಎಂಕ್ಲೆನ್ಯ ಈ ಕಾರ್ಯಕ್ರಮನೇ ಎಂಕ್ಲ ಪೂರ ಉಂತವಡ ಅನ್ನೋದು ಆಂಡ ಕೊರೋನಾನೇ ಎಂಕ್ಲ 25ನೇ ವರ್ಷದ ಕಾರ್ಯಕ್ರಮನ ದುಂಬು ಕೊನೆಯರಿಗೆ ಒಂಜಿ ಪೂರ ಕಾಣು ಅಂಚ ಬಣ್ಣದ ಕೊರೋನಾ ಬತ್ತಿನ ಎಡ್ಡಾಣದ ಮೊನ್ನೆದ್ದೆ ಅಂತ ಕೊರೋನಾದ ಕಾರಣಕ್ಕೋಸ್ಕರ ಚಟುವಟಿಕೆಯಲ್ಲೇನೆ ಎಂಕ್ಲು ನಿರಂತರ ಮಲ್ಪರೆ ಸಾಧ್ಯ ಅಂತ ಐಕ್ ವೇದಿಕೆ ಹಿಡಿತನಂಚಿನ ನಮ್ಮ ರೆಡ್ ಕ್ರಾಸ್ದ ಶಾಂತರಾಮ್ ಶೆಟ್ಟಿ ಬತ್ತನ ಮಾತೆರ್ಲ ತಾಜಿ ಸಂಘ ಸಂಸ್ಥೆಯಲ್ಲಿದ್ದೇನೆ 20 ಆನಿ ಎಂಚ ಇತ್ತನ ಇನಿ 30 ವರತ್ತು ಸ್ವಾಮೀಜಿ ಅವು 24 ಆತಜಿ 20 ಇತ್ತನ 30 ಅದನ್ನ 30 ಜಾಸ್ತಿ ಆದಪ್ಪು ಎಂಗ್ಲು ವೇದಿಕೆ ಕುಲ್ಲನಗ ನೀರಿಗೆ ಪರಿಚಯ ಮಲ್ಪನಾಗ ಇನ್ನಿತ ದಿನದ ಕಾರ್ಯಕ್ರಮ ಏರು ಜವಾಬ್ದಾರಿ ತೊಂದರೆ ನೀರೇ ಗೊತ್ತಾಪನು ಒಟ್ಟು ಈ ಬಾಗಡೆ 25ನೇ ವರ್ಷನ ಅರ್ಥಪೂರ್ಣವಾದ ಆಚರಣೆ ಮಲ್ಪಡ ಪನ್ಪನ ಕಾರಣಕ್ಕೋಸ್ಕರ ವರ್ಷಂ ಪ್ರತಿ ಏಕಾ ಭಜನೆ ಮಲ್ಪನ ಮುಖಾಂತರ ಸಾಂಸ್ಕೃತಿಕವಾದ ಈ ಊರನ್ನು ತುಂಬುಕೊನಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ದ ಈ ಸರಿ ಐನು 7 ದಿನದ ಸಾಪ್ತಾಹಿಕ ಭಜನೆ ಮಲ್ಪನ ಮುಖಾಂತರ ಎಂಗ್ಲಿಗೆ ನಿಜವಾದ ಮಸ್ತ್ ಜನ ಬದ್ದದ ಪನ್ಪೇರು ಒಂದು ಕಷ್ಟ ಆತ ಅಂತ ನಿಜವಾದ ಒಂಜಿ ರೀತಿಯ ಕಷ್ಟ ಒಂಜಿ ರೀತಿಯ ಎಂಕ್ಲಿಗೆ ದಿನ ಪೋಯಲೆಕ್ಕ ನೀನು ಸುಲಭ ಅಂತ ಎಂಕ ಅನಿಸುಂಡು ಎಂಕ್ಲ ಮೂಲು ಮಾತೆರ್ಲ ಬನ್ನಾಗ ಪನೊಂದಿದ್ದೇರು ಮಧ್ಯಾಹ್ನಕ್ಕೆ ಒಂಜಿ 200 ಜನದ ಮನಸ್ಸು ಮಧ್ಯಾಹ್ನಕ್ಕೆ ಒಂಜಿ 250 ಜನದ ಮನಸ್ಸು ಮಲ್ತಂಡ ಯಾವ ಪನೊಂದಿದ್ದೇರು ಯಾನು ಪನೊಂದಿದ್ದೆ ಇಡೀ ಊರುಡು 1750 ಇಲ್ಲದ ಕುಲ್ಲ ಪೂರ್ತಿ ಮೂಲೆ ಬರ್ಪುನಲೆ ಕಾವಡು ಏತ್ ಅನ್ನದಾನದ ಅವು ಮಲ್ಲ ಸಂಖ್ಯೆಡ ಅಪ್ಪನ ದೇವರದ ದಿನಕ್ಕೂ 2,000 ಮುಟ್ಟ ಜನಕ್ಲೆಗೆ ಅನ್ನದಾನ ಮಲ್ಪುನಂಚಿನ ಪ್ರಯತ್ನ 2 ದಿನ ಆತನನ್ನು ಮನೆಯರೆ ಅತ್ಯಂತ ಸಂತೋಷ ಪಡೆದೆ ಇದುವೇ ಸಾರ್ಥಕತೆ
ಇನಿ ಪ್ರತಿ ಇಲ್ಲಡ್ದಲ 5 kg ಅರಿ, ಪ್ರತಿ ಇಲ್ಲಡ್ದಲ 5 ಲೀಟರ್ ಎಣ್ಣೆ, ಪ್ರತಿ ಇಲ್ಲಡ್ದಲ 1 ಲೀಟರ್ ಎಣ್ಣೆ, ಪ್ರತಿ ಇಲ್ಲಡ್ದಲ 5 ತಾರೈ ಕೊರ್ಪುನಂಚಿನ ಪ್ರಯತ್ನ ಮಾತೆರ್ಲ ಮಲ್ತೇರು. ಐಕೆ ಸಾಕ್ಷಿ ಎದುರುಡುಪುನಂಚಿನ ಅರಿ ಅವು ಖಾಲಿ ಎನ್ನ ಮನಸ್ಸಿಗೆ ಯಾನು ಅಲ್ಪ ದೀನಾಗ ಬರ್ಚಿ ಬಂದಿದ್ದೆ ಅವು ನಮ್ಮ ಮುಲ್ಪ ಈ ಕಾರ್ಯಕ್ರಮದ ನೋಡು ಹೆಂಗಿತ್ತೆ ಅಪ್ಪನ ಅಲ್ಪ ದೀತನ ಯೋಚನೆ ಹೆಂಗ್ಲ ಪ್ರವೀಣನ ಯೋಚನೆ ಸರಿ ಉಂಡು ದಯವಂಡ ನಿಕ್ಲೆಗೆ ತೋಜಾರಿಗೆ ಕಣ್ಣೆದುರು ತೋಜಾರಿಗೆ ಅರಿ ಉಂಡು ನೀವು ಪೂರ ಜನಕ್ಕೂ ಕಂತದ್ದು ಕೊಡ್ತೀನಿ ಅಂಚಿನ ಒಂದು ಅಂಚಾದ ಒಟ್ಟು ನಮ್ಮ ಈ ಕಾರ್ಯಕ್ರಮದ ಒಟ್ಟಿಗೆ ಡಿಸೆಂಬರ್ ರಜತ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಮಲ್ಪರುಂಡು ಐದು ತುಂಬು 25ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವರೆಗೂ ಈ ರೀತಿ ಬೇತೆ ಬೇತೆ ರೀತಿಯ ಚಟುವಟಿಕೆ ಮಲ್ಪನ ಮುಖಾಂತರ ಇನ್ನು 7 ದಿನ ಮುರಣಿ ಆದಿತ್ಯವಾರದನಿ ಕಾಂಡ ಆಜಿ ಅರೆ ಗಂಟೆಗೆ ಪ್ರಾರಂಭ ಆಯ್ನಂಚಿನ 3 ತಾರೀಕಿಗೆ ಕಾಂಡ ಆಜರ ಗಂಟೆ ಮುಟ್ಟಲ ನಿತ್ಯ ನಿರಂತರ ಒವೇ ರೀತಿಯ ಒಂದು ಉಂತಾಯರೆಜ್ಜಿ ನಿರಂತರವಾಯಿನಂಚಿನ ಶ್ರೀಕೃಷ್ಣ ಪರಮಾತ್ಮನ ಸಾನ್ನಿಧ್ಯಡ್ ಭಕ್ತಿದ ಭಜನೆ ಮಲ್ಪನ ಮುಖಾಂತರ ಈ ಒಂಜಿ ಭಜನಾ ಸಪ್ತಾಹ ಬಾರಿ ಅತ್ಯಂತ ಅರ್ಥಪೂರ್ಣವಾದ ಆಚರಣೆ ಮಲ್ತೊಂದಿಲ್ಲ ಇತ್ತ ಬಂದಾಗ ನಿಕ್ ತುಯ್ಯಾರು ಹೆಚ್ಚು ಕಡಿಮೆ 30-40 ಜನ ಬರ್ತದೆ ಒಂಜೇ ಟೀಮ್ ಭಜನೆ ಮಲ್ತೊಂದಿಲ್ಲ ಬಾರಿ ಸಂತೋಷ ಸಂಗಾತಿ ದಯಬಂಡ 120 ಟೀಮ್ ಒಂದು ಯೋಚನೆ ಇತ್ತಂದ್ರೆ ಹೆಚ್ಚಿನ ಅಂಶ ಅವು 120 130 140 ಇರ್ಲಾರು ಸರಾಸರಿ 10 ಜನ ಬತ್ತಿರಲ್ಲ ಹೆಂಗೆ ತೋಜಂಡು 1200 1300 1400 ಜನ ಮುಲ್ಪ ಬರ್ತದೆ ಭಜಕೇರು ಬರ್ತದೆ 1400 ಜನ ಶ್ರೀಕೃಷ್ಣ ಪರಮಾತ್ಮನ ಈ ಸಾನ್ನಿಧ್ಯದ ಬರ್ತದೆ ಭಜಕೇರು ಭಜನೆ ಪಂಡೇರು ನಂಡ ಐಟು ತಿಕ್ಕುನಾಥ ಶಾಂತಿ ಐಟು ತಿಕ್ಕುನಾಥ ನೆಮ್ಮದಿ ಜಗತ್ತಿಡು ವೈಟ್ಲ ತಿಕ್ಕರಿಜ್ಜಿ ಪನ್ಪನ ನಿಕ್ಲ ಹಿರಿಯಕ್ಲ ಮಾತಿನ ಪಾತ್ರದ ಆಧಾರದ ಲೆಕ್ಕ ಈ ಒಂದು ಕಾರ್ಯಕ್ರಮ ಬಾರಿ ಪೊರ್ಲುಡು ನಡತೊಂದುಂಡು ಇನ್ನು 2,000 ಜನ ತಲೆಗ ಸರಾಸರಿ ಹೆಂಗ್ ತೋಜನು ಪ್ರತಿ ದಿನದ ದಿನ ಜಾಸ್ತಿ ಜನ ಬದುಕುನ ಮುಖಾಂತರ ಈ ಇತ್ತೆಲ್ಲ ಕೇವಲ ಜವನರಿಗೆ KPL IPL ಮಾತ್ರ ಹತ್ತು ಭಜನದ ಮುಖಾಂತರ ಸಮಾಜದ ಸಂಘಟನೆ ಕಟ್ಟೋಲಿ ಭಜನದ ಮುಖಾಂತರ ಸಮಾಜದ ಎಡ್ಡ ದಿಕ್ಕಿಗೂ ಕೊನಪುನಂಚಿನ ಪ್ರಯತ್ನ ಈ ಒಂಜಿ ಕೆಲಸ ಕಾರ್ಯ ಮಲ್ಪೊಲಿ ಪನ್ಪನೇನೆ ಮಲ್ಪುನ ಪ್ರಾಮಾಣಿಕ ಪ್ರಯತ್ನ ಎಂಗ್ಲು ಮಾತೆಲ್ಲ ಸೇರಿದು ಮಲ್ತದ ಇನ್ನು 7 ದಿನ 7 ಸ್ವಾಮಿನಗಳು ಈ ಒಂದು ಕಾರ್ಯಕ್ರಮದ ದಕ್ಷಿಣ ಕನ್ನಡ ಜಿಲ್ಲೆದ ಭಾಗವಹಿಸುವರು ಹೆಂಗೆ ಇನಿ 2 ಜನ ಬತ್ತದ ಪಂಡರು ಎಂಕ್ಲ ಸ್ವಾಮೀಜಿನ ದಾಯ ಪಾಡ್ತಿದ್ದಾರೆ ಅಂತ ಪನ್ಪನ ಪ್ರಶ್ನೆ ಸ್ವಾಭಾವಿಕ ಎಂಕ್ಲೆಗೆ ಆಲೋಚನೆ ಇತ್ತಿನ 7 ದಿನ ಮಲ್ಪುಗ 7 ದಿನ 7 ಸ್ವಾಮಿನ ಕ್ಲೈನ್ ಲೆಪ್ಪುಗ ಕೋಡೆ ಮಾನಿಲದ ಸ್ವಾಮೀಜಿ ಬರಡಿತಾನೆ ಅರ್ನ ಆರೋಗ್ಯದ ತೊಂದರೆದ ಕಾರಣಕ್ಕೋಸ್ಕರ ಇನ್ನು ಎಂಕ್ ಅನಿಲ್ ದಾಸ್ ಪಂಡೇರು ನನವರಾರು ಈ 7 ದಿನದ ನಡುಟು ಹೆಚ್ಚಿನ ಅಂಶ 31 ತಾರೀಕಿಗೆ ಯಾರು ಬರ್ಪೇರು ತೀರಾ ವಾಪಸ್ ಬರ್ಪೇರು ಆ ಬಂದಾಗ ಇಡೀ ಸಮುದಾಯದ ಜನಕ್ಲೇನು ಪೂರ ಇಡೀ ಕುಂಪಲ ಉಪ್ಪಲೆಕ್ಕ ತೂಪ ಅನ್ನೋದು ಪನ್ಪನ ಪಾತ್ರ ಕೊಟ್ಟು ದಯವನ್ನು ಅರೆಗೆ ಕೋಡೆ ಬೈದಿದ್ದ ಪನ್ಪನ ಬೇಜಾರಾತನ ಅಂಚಾದ ಬೇತೆ ಬೇತೆ ರೀತಿದ ಕೆಲಸ ಕಾರ್ಯ ಮಲ್ಪ ನನಗೆ ಮುಖ್ಯವಾದ ಸಾರ್ವಜನಿಕರಿಗೆ ನಾನು ಪನ್ನೊಡಾಯಿನ ಸಂಗೀತ ದಯಬಂಡ ಸುಮಾರು 1,750 ಇಲ್ಲಿತ್ತಂಡ ಇನ್ನಿತ ಕಾಲಡು ನಗರ ಭಜನೆಯನ್ನು ಕೆಲವು ಸಾರಿ ತಿಂಗಳು ಗಟ್ಟಲೆ ಮಲ್ಪೇರು ಮೂಲ ಎಂಕ್ಲು ಕೇವಲ 8 ದಿನದ ಅಂತರಡು 1,750 ಇಲ್ಲನು ಸಂಪರ್ಕ ಮಲ್ತು ನಗರ ಭಜನೆ ಮಲ್ಪ ದುಂಬು ಸ್ವಾಭಾವಿಕವಾದ ಯಾನ್ಲ ಪ್ರತಿ ಇಲ್ಲಾಗ ಪೋಂದಿತ್ತೆ ಸತ್ಯ ಪ್ರತಿ ಇಲ್ಲಿಲ್ಲಾಗಲ ನಗರ ಭಜನೆಗೆ ಪೋಂದಿತ್ತೆ ಕೆಲವರು ಬರ್ತದೆ ಹೆಂಗೆ ಪಂಡೇರು ಸತೀಶರ ಈರೊಂದು ಚೂರು ಹೆಂಚಿನ ಒಂಜಿ ಅಧಿಕಾರಿತವಾದ ಅದನ್ನ ಜವಾಬ್ದಾರಿ ಮಿತು ಪೋದುಪ್ಪರ್ ಯಾನ್ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆದ ಪುನಗಲ ಯಾನ್ ಪ್ರತಿ ಇಲ್ಲಾಗಲ ಪೋತೆ ಸಮಸ್ಯೆ ಪುನ್ ಇದಾದ ಬಂಡ ಈ ನೇನು ಎಂಕ್ಲು 8 ದಿನಟ್ಟು ರಾತ್ರಿ 11 ಗಂಟೆ ಅಲ್ಲ ಮುಗಿತಾರೆ ಆಪುಜಿ ಅದಕ್ಕೋಸ್ಕರ ರಡ್ಡ ಟೀಮ್ ಅಲ್ಪ ಆ ರಡ್ಡ ಟೀಮ್ ಅಲ್ಪನಾಗ ಯಾನು ಒಲ್ಪ ಒಂಜೇ ಟಿಕೆಟ್ ಪಾರಾಪನಿ ರಡ್ಡ ಟಿಕೆಟ್ ಪಾರಾಪುಜಿ ಅಂಚಾದ ಕೆಲವರನ್ನ ಮನಸ್ಸು ರೇಂಜಿನ ಆಪನ ಬಂಡ ಬೇರೆ ಕೆಲವರನ್ನ ಅಡಿಗೆ ಪೂರ ಪೋಪೇರು ಕೆಲವು ಮೇಕೆ ಬರ್ಪುಜೇರಿ ಅಂತ ಅವು ಮಾತಾರಿಗಳ ಆಪುಜಿ ಎಂಕ್ಲಿಗೆ ಏರೆಗಳ ಈ ಮೂಲೆ ನೇತೊಲ ಇತ್ತನಕ್ಲು ರಡ್ಡು ಪಾಲ್ ಮಲ್ತದ ಅನಿವಾರ್ಯವಾದ ಪೋಡು ಅಂಚಾದ ನಿಕ್ಲು ಮಾತಿರಲ್ಲ ಐದ ಬಗ್ಗೆ ಎಲ್ಲ ಎಂಕ್ಲಿಗೆ ಮಾಪ್ ಕೊರೋಡು ಇನ್ನೇನು ವ್ಯವಸ್ಥಿತವಾದ ಮಲ್ಪೋಡು ನಾಂಡ ರಡ್ಡು ಟೀಮ್ ಮಲ್ತದೆ ಇಡೀ 8 ದಿನಟ್ಟು ನಗರ ಭಜನೆ ಮುಗಿಪೋಡು ನಗರ ಭಜನೆ ಬಾರಿ ಪೊರ್ಲುಡು ಅರ್ಥಪೂರ್ಣವಾದ ಎಂಕ್ಲು ಮಲ್ಪ ಅಂಚನೆ ಸತ್ಯನಾರಾಯಣ ಮಂದಿರ ಬಗಂಬಿಲಾಡ್ದಲ ಈ ಬಾಗಡೆ ಸಾರ್ವಜನಿಕವಾದ ನಗರ ಭಜನೆ ಮಲ್ಪನ ಮುಖಾಂತರ ಆ ಬಗಂಬಿಲದ ಜಾಗಲ್ಲ ಒಂಜಿ ಸಾಂಸ್ಕೃತಿಕವಾದ ಕಟ್ಟುನಂಚಿನ ಪ್ರಯತ್ನ ನಮ್ಮ ಮಾತೆಲ್ಲ ಮಲ್ದೇರು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಕೇಮರದ ಸ್ವಾಮೀಜಿ ಈ ಕಾರ್ಯಕ್ರಮ ಬೈದರು ಹೆಚ್ಚಿನ ಅಂಶ ರಮಾನಂದ ಸ್ವಾಮೀಜಿಗೆ 15ನೇ ವರ್ಷದ ಕಾರ್ಯಕ್ರಮದ ಅದು ಪುನಗ ಪೇಜಾವರ ಸ್ವಾಮೀಜಿ ಅಂಚನೆ ಕೇಮರದ ಸ್ವಾಮೀಜಿ ಪೂರೆಲ್ಲ ಒಟ್ಟಿಗೆ ಬರ್ತದೆ ಎಂಗ್ಲು ಕೊಲ್ಲಿಯಾಡದ ಮೆರವಣಿಗೆ ಮಲ್ತದ ಅವರಿಗೆ 15ನೇ ವರ್ಷದ ಜನ್ಮ ಶತಾಬ್ದಿದ ಕಾರ್ಯಕ್ರಮನ ಕುಂಪಲಡ ಮಲ್ಪನ ಪ್ರಯತ್ನ ಮಲ್ತದ ಅತ್ಯಂತ ಯಶಸ್ವಿಯಾದ ಮಲ್ತದಿತ್ತ ಆ ಸಂದರ್ಭದ ಕೇಮರ ಸ್ವಾಮೀಜಿ ಬರ್ತದ ಆಶೀರ್ವಚನ ಮಲ್ತದಿತ್ತೇರು
ಅಂಚನೆ ಇನಿ ಈ ಒಂದು 25 ವರ್ಷದ ಸಂದರ್ಭಡ್ ಎಂಕ್ಲ ಮನಸ್ಸು ಹಿಡಿತೇನೆ KMR ಸ್ವಾಮೀಜಿಲ ನಮ್ಮ ಊರಿಗೆ ಕುಂಪಾಲಕ್ಕೆ ಬರೋಡು ಅರ್ನ ಮಾರ್ಗದರ್ಶನಲ ಅರ್ನ ಸತ್ಸಂಗ ಕಾರ್ಯಕ್ರಮಲ ಭಾರಿ ಭಾರಿ ಶೋಕುಡು ಸತ್ಸಂಗ ಕಾರ್ಯಕ್ರಮ ಮಲ್ಪೇರು ಭಾರಿ ಶೋಕುಡು ಪಾತಿರೇರು ತೆಲಿತದ ನಲಿಪಾವು ನಂಚಿನ ತಾಕತ್ತಿತ್ತು ನಂಚಿನ ಸ್ವಾಮೀಜಿ KMR ಸ್ವಾಮೀಜಿ ಅಂಚಾದ ಅರ್ ಬಡಪಾಯಿ ಸ್ವಾಮೀಜಿ ಅಂಡಲ ಅರ್ನ ನಾಲಿಗೇಡು ಅತ್ತಂದ ಅರ್ನ ಜ್ಞಾನ ಭಂಡಾರ ಅತ್ಯಂತ ಶ್ರೀಮಂತ ಜ್ಞಾನ ಭಂಡಾರ ಅಂದ ಈ ಸಂದರ್ಭ ಪನೊಂದು ನಾನು KMR ಸ್ವಾಮೀಜಿನ ನಮ್ಮ ಮಾತರ್ನಲ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದಿಲ್ಲ. ಮೂಡಬಿದ್ರದ KMR ಪನ್ಪುನಂಚಿನ ಒಂಜಿ ಕುಗ್ರಾಮಡ್ ಸಾಂದೀಪನಿ ಸಾಧನಾಶ್ರಮನ ಕಟ್ಟುನ ಮೂಲಕ ಅವೇದೋ ಧಾರ್ಮಿಕ ಚಿಂತನದ ಆಧಾರಡ್ ಆ ಭಾಗಡ್ ಜನಜಾಗೃತಿ ಜಿಲ್ಲೆನ ಜನಜಾಗೃತಿ ಮೂಡಾಯಿನಂಚಿನ ಏಕಮೇವ ಸ್ವಾಮೀಜಿ ಇಂತನ ಪರಮ ಪೂಜನೀಯ ಈಶ ವಿಠಲ್ ದಾಸ್ ಸ್ವಾಮೀಜಿ ಅವರಿಗೆ ನಮ್ಮ ಭಕ್ತಿ ಗೌರವದ ಸಂದಾಯ ಮಲ್ಪಡ್ಪಡದು ತಿಮ್ಮಪ್ಪ ಆಶ್ರಯ ಕೊಲನಿ ಪಕ್ಕ ಹರಿಶ್ಚಂದ್ರ ಕುಜುಮಗ ದೇವಿಗಳಿಂದ ವಿನಂತಿ ಬಂದದಲ್ಲ ಫಲವಸ್ತು ತಾಂಬೂಲ ಪಕ್ಕ ತುಳಸಿ ಮಾಲೆ ಪಡೆದು ಪೂಜ್ಯ ಯತಿವರಿಯರನ್ನು ಯೋಜಿ ಮಿತ್ತ ಚವಾಡಿನ ನಮ್ಮ ಅಖಂಡ ಭಜನಾ ಸಪ್ತಾಹದ ಪೂರ್ಣದಲ್ಲಿ ಎದ್ಕೊಂಡಲ್ಲ ಭಕ್ತಿ ಸಂದಾಯದ ಮತ್ತೆ ನಮ್ಮನೆಲ್ಲ ಎತ್ಕೊಂಡು ನಿವೇಶನ ಉಪನಂಚಿನ ಜಾಗದ ದುರ್ಗಾ ಪರಮೇಶ್ವರ ದೇವಸ್ಥಾನದ ಎಲ್ಲಂಜಿ ಬರ್ಪುನ 31 ತಾರೀಕಿಗೆ ಅಲ್ತಡ್ದೆ ಮೆರವಣಿಗೆ ಮಲ್ಪಡೊಂದು ದುರ್ಗಾ ಪರಮೇಶ್ವರ ದೇವಸ್ಥಾನದ ಅಲ್ದ ಭವಾನಿ ಶಂಕರ್ ಶಾಂತಿ ಒತ್ತಾಯ ಮಲ್ತದೇರೆ ಅದು ಕೆಲಸ ಮಲ್ತೊಂದು ಉಪ್ಪುನಾರು ಈ ಕಾರ್ಯಕ್ರಮದ ಆರ ಅಧ್ಯಕ್ಷರಿ ಯಾನ ಕಾರ್ಯದರ್ಶಿ ಆದ ಎಂಗ್ಳೂರು 2000 ಈ ಉಳ್ಳಾಲ ವಿಧಾನ ಇತ್ತ ಮಂಗಳೂರು ಇತ್ತನ ಈ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಪುನಗ ಪಾಟ್ನೊಟ್ಟಿಗೆ ಬಾರಿ ಕೆಲಸ ಮಲ್ತಿನಾರು ಅತ್ಯಂತ ಕಾರ್ಪೊರೇಷನ್ ಓಟು ಗೊಂತು ನೇರದ ಬರ್ತನ ಮುರನಿ ಮುಟ್ಟಲ ಎಂಗೆ ಅರ್ನ ಒಡನಾಟ ಬಗ್ಗೆ ಪೂರ ಸಂಗತಿಲ ಒಟ್ಟೊಟ್ಟಿಗೆ ಎತ್ತದ ಎಂಕ್ಲು ಇತ್ತನ ಯಾನೇ ಮೇಯರ್ ಅವಡು ಅಣ್ಣ ಅವ್ರ ಮೇಯರ್ ಆಯ್ರು ಈ ಸರಿ ಮೇಯರ್ ಆಯ್ರು ಆ ದಿನ ಟರ್ಮುಡು ಜನ್ಮದ ಜೋಡಿ ಆ ದಿನ ಟರ್ಮುಡು ಈ ಸರಿ ಯಾರು ಮೇಯರ್ ಆಯ್ರು ನಾನು ಯಾಪಲ ಈ ಮೇಯರ್ ರಿಸರ್ವೇಶನ್ ಬನ್ನಗೇನಿ ಈ ಸರಿ ಯಾಪಿರದಾದನ ಪ್ರೇಮನ್ನೆ ಈ ಸರಿ ಯಾಪಿರದಾದನ ಈ ಸರಿ ಆಯ್ರಿ ಅಣ್ಣ ಏತಿ ಎಡ್ಡೆ ಬಂಡ ಮಾತರಿಗಳ 1 ವರ್ಷ ದಿಕ್ಕುನಿ ಅಣ್ಣ ಪ್ರೇಮನ್ನಾಗೆ ಒವ್ವಾ ಒಂಜಿ ಕಾರಣದ ಒಂದು ಸ್ಟೇ ದಿಕ್ಕಿನ ಕಾರಣಕ್ಕೋಸ್ಕರ ಅವ್ರು ಕಂಟಿನ್ಯೂ ಆಗುಲ್ಲೇರು ಹೆಚ್ಚಿನ 2 ವರ್ಷಗಳ ಒಲ ಇತಿಹಾಸ ಆಪುನದಾದನ 2 ವರ್ಷಲ ಆರು ಮಂಗಳೂರು ಮಹಾನಗರ ಪಾಲಿಕೆದ ಮಹಾಪೌರರಾದ ಕೆಲಸ ಮಲ್ಪೆರೆ ತಿಕ್ಕುನಂಚಿನ ಸೌಭಾಗ್ಯ ತಿಕ್ಕುನು ದಯಬಂಡ ಮಂಗಳಾದೇವಿಗೆ ದಿನೋಲ ಪೋಪುನಾರು ಪ್ರೇಮಾನಂದ್ ಶೆಟ್ರು ಪೂರ ಸಂಗತಿಲೆಗೆ ಬಾರಿ ಎಡ್ಡೆ ರೀತಿಯ ಸ್ಪಂದನೆ ಮಲ್ಪುನಾರು ಅಂದರೆ ಸಾಧ್ಯತೆ ಅದನ್ನ ಸಂದರ್ಭ ಅರ್ನ ಪೊರ್ಲು ತೂದೆ ಪೂರೆಲ್ಲ ಓಟ್ ಮಾಡಿದ್ರಿ ಹೆಚ್ಚಿನ ಅಂಶ ದಯಬಂಡ ಅವ್ರು ಪ್ರಾರಂಭ ಸ್ಟೂಡೆಂಟ್ ಅಪ್ಪಗ ಇಲ್ಲಿ ಪ್ರಾಯದಾರು ಮಾತೆಲ್ಲ ಫನದಿದ್ದೇರು ಆದನ ಒಂಜಿ ಗೆಂದೋಡು ಅವಲ ಎಂಚಿನ ಗಟಾಡು ಕಟ್ಟಿ ಬಂಡ ಸುರೇಶ್ ಶೆಟ್ರು ನಂಚಿನ ಒಂಜಿ ಗಟಾನ್ ಕಟ್ಟಿ ನಾ ಎದುರುಡು ಆರು ಆ ಸಂದರ್ಭ ಗೆಂದಿನಿ ಅದ್ರ ಪಕ್ಕ ಐತೆ ಮೇಯರ್ ಆಯ್ರಿ ಮೇಯರ್ ಆದ ಎಡ್ಡ ರೀತಿಯ ಕೆಲಸ ಮಲ್ಪೇರು ನಮ್ಮ ಮಹಾನಗರ ಪಾಲಿಕೆದ ವಿರೋಧ ಪಾರ್ಟಿದ ಲೀಡರ್ ಆದ ಪಾರ್ಟಿಡೆ ಅಧ್ಯಕ್ಷರಾದ ರಾಜ್ಯದ ನಮ್ಮ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ನಗರಕ್ಕೆ ಸಂಬಂಧಪಟ್ಟ ಪ್ರಕೋಷ್ಠದ ರಾಜ್ಯ ಸಂಚಾಲಕರಾದ ಕೆಲಸ ಒಂದೊಂದು ಇನ್ನು ಅತ್ಯಂತ ಪ್ರೀತಿಡೆ ಅದಕ್ಕೆ ವಿಶೇಷವಾದದಾಗಿ ಮುಲ್ಪ ಸ್ವಾಗತ ಬಂದ ಈ ಕುಂಪಲ ಹತ್ತೊಂದು ನಿಜವಾದ ಕುಂಪಲಡು ಮುಲು ಕುಂಟಲ್ದ ಗುಡ್ಡೆ ಮಾತ್ರ ಎತ್ತೀನಿ ಯಾಪ ಕುಂಪಲ ಎಂಚಾಯನಿ ಬಂದ ಮುಲಿಬಿತ್ತಲು ಮಂಗಳದೇವಿ ನಂದಿಗುಡ್ಡೆ ಬಜಾಲ್ ಬಪ್ಪಾಲ್ ಇಡೀ ಪೂರ ಅಲ್ಪ ಏರು ಪೂರ ಎತ್ತರ ಪೂರ ಬತ್ತದ ಒಂತ ಚಂದ್ರಶೇಖರನ ಹಂಚಿದಕ್ಲು ಕೋಟೆ ತಕ್ಕಲ್ಲ ಪಕ್ಕ ಮುಗ್ಲು ಆರ್ಯ ಮರಾಠಿ ಅಲ್ಲ ಪೂರ ಬತ್ತದ ಕುಂಪಲಡ ನೆಲೆ ಆಯಿ ನೀಡಿದ ಆತ್ರ ಇಡೀ ಊರು ಅಲ್ತಿರ್ದು ಬತ್ತನು ಇಡಗಿ ಪೂರ ಅಂಚಾದ ಪ್ರೇಮಾನಂದ್ ಶೆಟ್ರಿಗೆ ಬಾರಿ ಅತ್ಯಂತ ಪ್ರೀತಿದ ಮಂಗಳೂರು ಬುಂಡ ಪಕ್ಕ ಪ್ರೀತಿದ ಊರು ಬಂಡ ಅವು ಕುಂಪಲನೆ ಅಂಚಾದ ಪ್ರೇಮಾನಂದ್ ಶೆಟ್ರೇನೆ ನಮ್ಮ ಮಾತರ್ನಲ ಪರವಾದ ಅತ್ಯಂತ ಪ್ರೀತಿದೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಜಯೇಶ್ ಕೃಷ್ಣನಗರ ಪಕ್ಕ ಗಣೇಶ್ ಹನುಮಾನ್ ನಗರ ಬತ್ತದ ಶಾಲು ಪಕ್ಕ ನೆಂಪದ ಕಾರ್ಯಕ್ರಮ ಗೌರವ ಮಾಡ್ಕೊಳ್ಬೋದು. ಜಯೇಶ್ ಎಂಕ್ಲ ಭಜನಾ ಸಪ್ತಾಹದ ಒಂದು ಪ್ರಮುಖ ಕೊಂಡಿಯಾದ ನಿರಂತರವಾದ ಜಯಶೀಲ ಬಗ್ಗ ಗಣೇಶ್ ಹನುಮಾನ್ ನಗರ ಆ ರಾತ್ರಿ 12 ಗಂಟೆ ಮುಟ್ಟಿಗೆ ಶುರು ಮಲ್ಪೇರ ಆತ ಬಿಸಿ ಇತ್ತಂಡಲ್ಲ ನಮ್ಮ ಮಂದಿರದ ನಗರ ಭಜನೆಗೆ ನಿತ್ಯ ನಿರಂತರ ಬರ್ಪನಾರೆ ಈ ಒಂಜಿ ಕಾರ್ಯಕ್ರಮ ಎನ್ನ ಆತ್ಮೀಯ ಮಿತ್ರ ಇರ್ಲ ನಮ್ಮ ಡಾಕ್ಟರೇಟ್ ತಂದೇರು ನಮ್ಮ ವಿಶ್ವಕರ್ಮ ಬ್ಯಾಂಕ್ದ ಅಧ್ಯಕ್ಷರು ದುಂಬಾಗೆ ನೇಕ ದುಂಬು ABVP ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತದ ರಾಜ್ಯ ಮಟ್ಟದ ಪ್ರಮುಖ ನಾಯಕರಾದ ಈ ಉಳ್ಳಾಲ ಬಾಗಡ್ಲ ವಿಶೇಷವಾದ ರಾಣಿ ಅಬ್ಬಕ್ಕನ ಸಾಂಸ್ಕೃತಿಕ ಪ್ರತಿಷ್ಠಾನ ಪನ್ಪುನ ಸಂಘಟನೆದ ಪ್ರಧಾನ ಕಾರ್ಯದರ್ಶಿ ಆದ ನಿಜವಾದ ಐತ ಜನಕೇರಿ ಏರು ಪನ್ಪೇರು ಗೊತ್ತಿಜ ಐತ ಜನಕನಕ್ಲು ಯಾನ್ಲ ಆರ್ಲ ಹರೀಶಾಚಾರ್ಲ ಯಾನೈತ ಪಿರೋಡಿತ್ತ ಆರು ಪ್ರಧಾನ ಕಾರ್ಯದರ್ಶಿ ಅದು ಎದುರಿತ್ತೇರು ಐದ ಬಗ್ಗೆ ಏರ 15 ದುಂಬು ಪೈರು ಆತೆ ಅಣ್ಣ ಐತ ನಿಜವಾದ ಜನಕನಕ್ಲು ಯಾನ್ಲ
ಹರೀಶಾಚಾರ್ಲ ಆ ಸಂದರ್ಭಡ್ ಈ ಊರುಡುಪ್ಪುನ ನಿಕ್ಲೆ ದಾಯಪನ್ ಬಂದ ಈ ಊರುಡುಪ್ಪುನ ಏರ್ಲ ಸಂಘಟನೆ ಮಲ್ಪನಾಗ ಈ ಊರುಡು ವಾ ಜಾತಿ ಆ ಜಾತಿದ ಪ್ರಮುಖ ಹಿರಿಯರು ಏತ್ ಜಾತಿ ಉಂಡು ಐನು ಪೂರ ಸರ್ವೆ ಮಲ್ತದೆ ಐನು ಒಟ್ಟು ಕೂಡಿಸಾದು ಪೂರ ಉಳ್ಳಾಲ ಬಾಗಡ್ ಪಿಕ್ಚರ್ಗೆ ಕಂತನಗಲು ಯಾನ್ಲ ಹರೀಶಾಚಾರ್ಲ ಇನ್ನು ಯಾರು ಡಾಕ್ಟರೇಟ್ ಪದವಿನತೆ ತೊಂದೇರಿ ವಿಶ್ವಕರ್ಮ ಪನ್ಪನಂಚಿನ ಒಂಜಿ ಮಲ್ಲ ಬ್ಯಾಂಕ್ದ ಅಧ್ಯಕ್ಷರಾದ ಇನ್ನು SCDCC ನಮ್ಮ ಸಂಸ್ಕಾರ ಭಾರತಿ ನೇತ ಪ್ರಮುಖರಾದ ಜಿಲ್ಲೆದ ಈ ಯಥಾ ಸೊಸೈಟಿಲುಂಡು ಆ ಸೊಸೈಟಿಲೇದ ಮಾತೆಕ್ಲ ಕಷ್ಟ ಬಂದಾಗ ತೊಂದರೆ ಬಂದಾಗ ಸಹಕಾರ ಮಲ್ಪನಂಚಿನ ಒಂದು ಯೂನಿಯನ್ ಉಂಡು ಐತ ಅಧ್ಯಕ್ಷರಾದ ಇತ್ತೆಲ್ಲ ಅಧ್ಯಕ್ಷರಾದ ಇತ್ತೆ ಮಲೇಜಿ ದುಂಬ ಅಧ್ಯಕ್ಷರಾದ ಇತ್ತೇರು ಇತ್ತೆ ಬೇತೆ ಜನ ಅಧ್ಯಕ್ಷರಾದ ಅಂಡ ಒಟ್ಟು ಆ ಪ್ರಾರಂಭ ಹರೀಶ್ ಆಚಾರ್ಯನ ಮುಖಾಂತರ ಆತಂಡೆ ಎನ್ನ ಬಾರಿ ಅತ್ಯಂತ ಆತ್ಮೀಯ ಮಿತ್ರರೇ ಹರೀಶ್ ಆಚಾರ್ಯನ ಈ ಸಂದರ್ಭದ ನಮ್ಮ ಮಾತನ್ನೆಲ್ಲ ಪರವಾದ ಸ್ವಾಗತ ಮಾಡ್ತದೆ. ಡಾಕ್ಟರ್ S. ಹರೀಶ್ ಆಚಾರ್ಯಗೆ ಸುದೀಪ್ ಮಿತ್ರನ ನಗರ ಪಕ್ಕ ತೇಜಸ್ ಕುಂಪಲ ಮಕ್ಕಳು ಶಾಲು ನೆಪದ ಕಾಣಿಕೆದ ಗೌರವವನ್ನು ಸಂದಾಯ ಮಲ್ಕೊಡ್ಬಾರ್ದು ವಿನಂತಿ. ನಮ್ಮ ಇಡೀ ಕರ್ನಾಟಕ ರಾಜ್ಯಡೆ ಅವಲ ದಕ್ಷಿಣ ಕನ್ನಡ ಜಿಲ್ಲೆಡೆ ಬಾರಿ ಎತ್ತರದ ಚಾರ್ಟರ್ಡ್ ಅಕೌಂಟೆಂಟ್ ಪನ್ಪನ ಒಂಜಿ ಪುದರ್ನಿದೆ ತೊನ್ನಾರು ಐದ ಒಟ್ಟಿಗೆ ನಮ್ಮ ಬೇತೆ ಬೇತೆ ಟ್ರಸ್ಟ್ಲೆಗೆ ಬೇತೆ ಬೇತೆ ಸಂಘಟನೆಲೆಗೆ ಮಾರ್ಗದರ್ಶನ ಮಲ್ಪನ ಮುಖಾಂತರ ಸಾಮಾಜಿಕ ಕೆಲಸ ಎಂಚ ಮಲ್ಪಲಿ ಇನ್ ಪನ್ಪುನ ಸಂಗತಿಲೇನೆ ದಾಲ ಸುದ್ದಿ ಇದ್ದಂದೆ ಶಾಂತರಾಮ್ ಶೆಟ್ಟಿ ಮಲ್ತೊಂದು ಪುನಃ ಅದೇ ಪ್ರೇಮನ ಬಾರಿ ಎಡ್ಡರಿದೆ ಇನ್ನು ಏರೆ ಕಾಣಲ ಬಾರಿ ಆಪತ್ಕಾಲಡು ನೆತ್ತೆರು ಬೋರ್ಡ್ ಬಂಡ ಶಾಂತರಾಮ ನಟನೆ ಪನ್ಪುನಿ ಯಾಲ್ನಾರಿಗೆ ಪನ್ಪುನು ಶಾಂತರಾಮ್ ಶೆಟ್ಟಿ ಪಂಡನ ದಾಂಡ ನೆತ್ತೆರು ಕೊರ್ಪೇರೆ ಅಂಚ ಪಂಡದ ಮಾತೆಲ್ಲ ನೆತ್ತೆರಿಗೆ ನೆರೆ ಬೋಚಿ ಕೆಲವು ಸಾರಿ ನಮ್ಮ ಜೀವಡ್ಲ ನೆತ್ತೆರು ಉಪ್ಪುಂಡು ನಮ್ಮ ದಾದಾನ್ ಪುಣ್ಣ ನಮ್ಮ ನೆತ್ತೆರು ನಮ್ಮಡ ಜೀವಂದು ಕೋಲಾಲ ತಿಕ್ಕುನತ ಪಂಡದ ಇಡೀ ಆಗಿ ಬ್ಯಾಗ್ ಫೋನ್ ಮಲ್ಪುಂಡು ಕೆಲವು ಸಾರಿ ಜವನೇರಿ ಮನಸ್ಸು ಮಲ್ತದ ಯಾಲ್ನ ಕೊರ್ಪೆ ಪನ್ಪುನ ನೇಕ್ ಬರೋಡು ಒಂಜಿ ಬಾಟ್ಲಿ ಯಾಲ್ನ ಕೊರ್ಪೆ ಅಂತ ಆಗ ಒಂಜಿ ಬಾಟ್ಲಿ ನೆತ್ತೆರು ತೆಪ್ಪೇರೆ ಕೋಡಿಗೆ ಅಂಚಾದ ಇನ್ನು ಪೂರ ಆ ಮಾನಸಿಕತೆ ಹಿಡಿದು ಪಿದೆ ಕನತದೆ ಮಾದರಿಗಳ ಬ್ಲಡ್ ಕ್ಯಾಂಪ್ ಮಲ್ಪನ ಮುಖಾಂತರ ನಮ್ಮ ಕುಂಪಲಡ್ಲ ಮೂಲ ರಜತ ಮಹೋತ್ಸವದ ಸಂದರ್ಭಡ್ ಬ್ಲಡ್ ಕ್ಯಾಂಪ್ ನುವೇ ಜಾಗಡ್ ಬ್ಲಡ್ ಕ್ಯಾಂಪ್ ಮಲ್ಪನ ಮುಖಾಂತರ ಇನ್ನು ಕೊರೋನಾದ ಸಂದರ್ಭಡ್ ಆ ಸಂದರ್ಭಡ್ ಬ್ಲಡ್ ದೇತೋನೇರ ಬಲ್ಲೆ ಈ ಜಂಜಾಟದ ಮಧ್ಯಡ್ಲ ಸುಮಾರು 100 ಬಾಟ್ಲಿದ ಅದನ್ನ ಬ್ಲಡ್ ನಮ್ಮ ಮಲ್ಪಾಡದಲ್ಲ ಕಲೆಕ್ಟ್ ಮಲ್ಪನ ನಮ್ಮ ಜವನೇರ್ಲ ಕೊರ್ಪನ ಅಂಚಿನ ಪ್ರಯತ್ನ ಮಾತೆರ್ಲ ಮಲ್ತದಿತ್ತೆ. ರೆಡ್ ಕ್ರಾಸ್ ಪನ್ಪನ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಆ ಸಂಸ್ಥೆದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಅಧ್ಯಕ್ಷರಾದ ನಿರಂತರವಾದ ಈ ರೆಡ್ ಕ್ರಾಸ್ ಮುಖಾಂತರ ವಿವಿಧ ರೀತಿಯ ಚಟುವಟಿಕೆಗಳನ್ನು ಮಲ್ಪನ ಮುಖಾಂತರ ಎನ್ನ ಆತ್ಮೀಯರಾದ ಶಾಂತರಾಮ್ ಶೆಟ್ಟಿ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಬೈದರೆ ಅರೆ ನಮ್ಮ ಮಾತನ್ನೆಲ್ಲ ಪರವಾದಿ ಅಂತ ಸ್ವಾಗತ ಮಾಡ್ತಾರೆ. ಶ್ರೀಯುತ ಶಾಂತರಾಮ್ ಶೆಟ್ಟಿ ಮೇರೆಗೆ ಶೇಖರ್ ಲಕ್ಷ್ಮೀ ಬಿಟ್ಟೆ ಬೊಕ್ಕ ಜಯ ಪೂಜಾರಿ ಲಕ್ಷ್ಮೀ ಬಿಟ್ಟೆ ಬೊಕ್ಕಲು ಶಾಲು ಬೊಕ್ಕ ನೆಂಪದ ಕಾರ್ಯದ ಗೌರವವನ್ನು ಸಂದಾಯ ಮಾಡಿಕೊಂಡು ಬಂದಿದ್ದಾರೆ. ಸಾಂಸ್ಕೃತಿಕವಾದಲ ಕೆಲಸ ಮಾಡ್ತಿನಾರು ಹೆಚ್ಚಿನ ಅಂಶ ಆರ್ಲ ನಮ್ಮ ಮೋಂತಿ ಮಾರಡು ನೂತ ಜನ್ಮದಿನದ ನೂತ ಜನ್ಮದಿನದ ಭಜನದ ಕಾರ್ಯಕ್ರಮ ಯಶಸ್ವಿಯಾದ ಮಲ್ಪುನೇಟ್ ಪ್ರಮುಖ ಪಾತ್ರ ವಹಿಸಿನಾರು ವಿಕಾಸ್ ಪುತ್ತೂರು ಬೇರೆ ಕೇವಲ ನಮ್ಮೊಟ್ಟಿಗೆ ಅನೇಕ ಬನ್ನ ಪ್ರೇಮನಾಡ ಪಂಡ ಖಾಲಿ ಮುಲ್ಪನೆ ಉಪ್ಪುನದ ಆರ್ನ ವಾ ಜಾಗಡ್ ವಿಧಾನಸಭೆ ಬರ್ಪೇರ ವಿಧಾನ ಪರಿಷತ್ ಬರ್ಪೇರ ಅದನ್ನ ಒಲ್ಪಪುರ ಬರ್ಪೇರು ಪಂದ್ರ ಅಂಚ ಅದು ಬಾರಿ ಎಡ್ಡ ಮನಸ್ಸುದಾರು ವಿದ್ಯಾರ್ಥಿ ಜೀವನ ದಿಂಚನೆ ಸಾಮಾಜಿಕವಾದ ಇಡೀ ಜಿಲ್ಲಾ ಮಟ್ಟಡ್ ರಾಷ್ಟ್ರ ಮಟ್ಟಡ್ ಎಂಗ್ಲ BJPದ ಯುವ ಮೋರ್ಚಾ ಅಂದುಂಡು ಐತ ತಮಿಳ್ನಾಡು ಬೊಕ್ಕ ಬೇತೆ ಬೇತೆ ರಾಜ್ಯದ ಜವಾಬ್ದಾರಿ ನಿದೊಂದು ಬೇತೆ ಬೇತೆ ರಾಜ್ಯಡ್ ಕೆಲಸ ಮಾಡ್ತೊಂದು ರಾಷ್ಟ್ರ ಮಟ್ಟಡ್ ಬೇತೆ ಬೇತೆ ಜವಾಬ್ದಾರಿದ ಬೇತೆ ಬೇತೆ ಜನಗಳೊಟ್ಟಿಗೆ ನಿಕಟ ಸಂಪರ್ಕ ಉಪ್ಪುನಂಚಿನ ವಿಕಾಸ್ ಪುತ್ತೂರು ನಮ್ಮ ಮಾತನ್ನ ಆತ್ಮೀಯ ಮಿತ್ರರೇ ಅರೆಗೆ ಈ ಭಜನದ ಮಿತ್ರ ಭಾರಿ ಆಸಕ್ತಿ ಉಂಟು ಅಂದಲ್ಲ ಹೆಂಗೆ ಗೊತ್ತುಂಟು ಅಂಚ ಅದು ಈ ಕಾರ್ಯಕ್ರಮಗಾರ ಅತ್ಯಂತ ಪ್ರೀತಿ ಇದೆ ವಿಕಾಸ್ ಪುತ್ತೂರು ಈ ಕಾರ್ಯಕ್ರಮಕ್ಕೆ ಬೈದಾರ ಮಾತನ್ನೆಲ್ಲ ಪರವಾದ ಸ್ವಾಗತ ಮಾಡ್ತಾರೆ. ಶ್ರೀಯುತ ವಿಕಾಸ್ ಪುತ್ತೂರು ಮೇರೆಗೆ ದಿನೇಶ್ KSRTC ಕೃಷ್ಣನಗರ ಅವೆಲ್ಲ ಕಿರಣ್ ಚಿತ್ರಾಂಜನಗರ ಮುಗಲ್ ಬಂದದ್ದು ಶಾಲು ಪಕ್ಕ ನೆಂಪುದ ಕಾಣಿಕದ ಗೌರವ ಸಂದಾಯ ಮಾಡ್ಕೊಂಡು ವಿನಂತಿ.
ಒಂಜಿ ಗುರಿಕಾರೆ ವರ್ಷಲ ಅಷ್ಟಮಿದ ಉತ್ಸವ ಅನಗ ಇರ್ನೂದು ಕರ ಕಟ್ಟೋಡು ನಂಡ ಎಂಕ್ಲೆ ಕಿರಾಣಿ ಅವಡು ಕಿರಣ್ನ ನೇತೃತ್ವಡು ವಾಸುಕಿ ಫ್ರೆಂಡ್ಸ್ದ ಮುಖಾಂತರ ತೂನಾಗ ತೋರಾದ ಕುದ್ದಿ ಎತ್ತಿನಲ್ಲ ಕಾರ್ಬಾರ್ ಎಡ್ಡೆ ಉಂಡು ಮಾತಮ್ಮ ಇಟ್ಲ ಎಡ್ಡೆ ರೀತಿದ ಕೆಲಸ ಪುರ ಮಲ್ಪೇರು ನಿಸರ್ಗ ಲೇಔಟ್ದ ಆ ಭಾಗದ ಪ್ರಮುಖರು ಹೊರೆ ಕಾಣಿಕೆ ಬತ್ತಿನ ಈ ಒಂಜಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸೊಂದು ಪ್ರತಿ ಒಂಜಿ ಚಟುವಟಿಕೆ ಬಾಲಕೃಷ್ಣ ಮಂದಿರದ ಪ್ರತಿ ಒಂಜಿ ಚಟುವಟಿಕೆಡ್ಲ ಪೂರ್ಣ ಪ್ರಮಾಣದ ಚಟುವಟಿಕೆ ಭಾಗವಹಿಸುವ ಮುಖಾಂತರ ಅಮೃತ್ ನಗರ ಸೇವಾ ಸಮಿತಿ ಬಗ್ಗೆ ನಿಸರ್ಗ ಲೇಔಟ್ದ ಸಂಪರ್ಕಲೇನು ಪೂರ್ತಿ ಮಲ್ಪನ ಮುಖಾಂತರ ಇನಿ ಮಸ್ತ್ ಪುಂಜೋಲೇನ ಆ ಭಾಗದ ಮುಕ್ಲೇನು ಮಾತರೆಲ್ಲ ಈ ಒಂಜಿ ಮೆರವಣಿಗೆಗೆ ಲೆತ್ತೊಂದು ಬರ್ತದೆ. ಈ ಕಾರ್ಯಕ್ರಮದ ಕ್ರಿಯಾಶೀಲವಾದ ಕೆಲಸ ಮಲ್ಪನೆಗೆ ನಿರಂತರವಾದ ಕೆಲಸ ಮಲ್ಪನಂಚಿನ ಅಮೃತ್ ನಗರ ಸೇವಾ ಸಮಿತಿದ ನಿಸರ್ಗ ಲೇಔಟ್ದ ಪರವಾದ ನಮ್ಮ ಸತ್ಯಪ್ರಸಾದ್ ನಮ್ಮ ವೇದಿಕೆ ಅರೇನು ಮಾತನಾಡಲು ಪರವಾದ ಸ್ವಾಗತ ಮಲ್ತೊಂದಿಲ್ಲ ನೋಡಿ ನನೋರಿ ನಮ್ಮ ಈ ಭಾಗಡೆ ವಿವಿಧ ರೀತಿಯ ಸಾಮಾಜಿಕ ಕೆಲಸ ಮಲ್ತೊಂದು ಆಶ್ರಯ ಕಾಲೋನಿದ ನಾಗಬ್ರಹ್ಮಸ್ಥಾನ ನೇತ ಬ್ರಹ್ಮಕಲಶೋತ್ಸವ ಸಂದರ್ಭ ಅಧ್ಯಕ್ಷರಾದ ನಿರಂತರ ಚಟುವಟಿಕೆ ಮಲ್ಪನ ಮುಖಾಂತರ ಆಮೇಲೆ ಮಾತರ್ನಲ ಪ್ರೀತಿ ವಿಶ್ವಾಸನ ಕೆಲಸನ ಅಂಚಿನ ಛತ್ರಪತಿ ನೇತ ಅಧ್ಯಕ್ಷರಾಯನ ಅಶ್ವಿತ್ ರಾವ್ ವೇದಿಕೆ ಅರೆಲ್ಲ ಮಾತರ್ನಲ ಪರವಾದ ಸ್ವಾಗತ ಮಲ್ತೊಂದು ಶ್ರೀಯುತ ಅಶ್ವಿತ್ ರಾವ್ಗೆ ವಸಂತದಾಸ್ ನಿರ್ಬಂಧದ ಗೌರವದ ಶಾಲ್ ಪಾರ್ದು ಗೌರವ ಮಾಡ್ಕೊಂಡು ಈ ಕಾರ್ಯಕ್ರಮದ ಒಟ್ಟು ಅತಿಥಿ ನಕ್ಲು ಪೂರೆಲ್ಲ ನಿಕ್ಲೆಗೆ ಗೊತ್ತಪ್ಪು ನಿಕ್ಲೆಗೆ ಒಂಜಿ ಶಬ್ದ ವಾಯ್ಸ್ ಬದ್ದದಪ್ಪು ಮಾತಾಡಿಗ್ಲ ಫೋನ್ ಬದ್ದದಪ್ಪು ಆ ಫೋನ್ ಏರ್ನ ಬೈದಿನಿ ಬಂಡ ಇಂಕ್ಲ ಜಗದೀಶ್ ಆಚಾರ್ನೇ ನಿಕ್ಲೆಗೆ ಪೂರೇರಿಗ್ಲ ಫೋನ್ ಬೈದಿನಿ ತಗೊಂಡ ಅರೆಗೆ ಜವಾಬ್ದಾರಿ ಕೊಡ್ತೀನಿ ಈರು ಪೂರ ಫೋನ್ ಮಲ್ಪ್ಲೆ ಒಂಜಿ ಚಂದ್ರಶೇಖರ್ ಬೀಜಕ್ಕೆ ರಡ್ಡು ಜನಕ್ಕೆ ಜವಾಬ್ದಾರಿ ಕೊಡ್ತೀನಿ ಅಕುಲೇ ರಡ್ಡು ಜನ ನಿಕ್ಲೆಗೆ ಫೋನ್ ಮಲ್ತದೆ ಬಲೆ 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 ಏದು ಗಂಟೆಗೆ ಬರ್ಪಾರ ಅಂಚ ಕ್ರಿಯಾಶೀಲವಾದ ಕಾರ್ಯಾಧ್ಯಕ್ಷ ಕೆಲಸ ಮಲ್ಪನಂಚಿನ ಜಗದೀಶ್ ಆಚಾರ್ ಮೇರೆಲ್ಲ ಈ ಕಾರ್ಯಕ್ರಮ ಪೂರ್ವಕವಾದ ಸ್ವಾಗತ ಮಾಡ್ತಾನೆ. ఇప్పుడు ఏర్కొన్న ಬಾಲಕೃಷ್ಣ ಮಂದಿರದ ಗುರ್ಕಾರ ಸತೀಶ್ ಕುಂಪಳ ಅವರಿಗೆಲ್ಲ ಆರ್ತಿ ಪಿತ್ತಡು ಇದಕ್ಕೊಂದು ಬಂದುಡೆ ಕಾರ್ಯಕ್ರಮದ ಅಖೇರಿಗೆ ನಮ್ಮ ಮಾತ ಅಂತರಂಗದ ತುಡರಿನ ಹರಳಾವಣದ ಜ್ಞಾನದ ಪೊಳ್ಪುಣ ನಮ್ಮ ಮಾತ ಕೇನಿರುಳ್ಳ ಐದು ಮಿತ್ತ ಚಾವಳಿಡು ಉಪ್ಪುಣಂಚಿನ ವಸುಮತಿಯೋಳ ಆರ್ತರಂ ಕಂಡು ಮಿಗೆ ಮರುಗದಿಹ ನರ ಪ್ರಾಣಿ ಮತ್ತ ಅಂತ ಪಂಡಿಲೆಕ್ಕ ಜಗತ್ತೆಡು ಕಷ್ಟಡು ಉಪ್ಪುಣಂಚಿತ್ರ ಪೊತ್ತುಡು ಒಂಜಾತ್ ನಮ್ಮ ಮರುಕ ಮಂದಿಜಿಂದಡ ಪ್ರಾಣಿ ಹಿಡ್ದಲ್ಲ ಕಡೆಯಿಂದ ಪಣದು ಅರ್ಥ ಉಂಡು ಅಂಜಾದ ಅಂಚಿತ್ತಿನ ತೆರ್ಲಿದ ಸತ್ಯನು ಜೀವನದುದ್ದಗೂ ಪರಿಪಾಲನೆ ಮಲ್ಪುನ ಒಟ್ಟುಗು ಒಂಜಾತ್ ಸಾಮಾಜಿಕ ಕಜ್ಜಳು ಮಲ್ಪೊಂದು ಉಪನಚಿತ್ರ ಸನ್ಮಾನ್ಯ ಶ್ರೀ ಹರೀಶ್ ಆಚಾರ್ಯ ಅಧ್ಯಕ್ಷರು ವಿಶ್ವಕರ್ಮ ಸಹಕಾರಿ ಬ್ಯಾಂಕ್ ಅವರ ನುಡಿ ಪೂರ್ಪನು ಕೆಬಿ ಕೊಂಡೆ ಮಾಡಿದ್ದು ಕೇನೋನುಗ ಬಹಳ ಹತ್ತಿರದಿಂದ ಕಳೆದ ಸುಮಾರೊಂದು 20-25 ವರ್ಷಗಳಿಂದ ಬಾಲಕೃಷ್ಣ ಮಂದಿರದ ಚಟುವಟಿಕೆಯನ್ನು ನಾನು ಗಮನಿಸಿಕೊಂಡು ಬರ್ತಿದ್ದೇನೆ. ಬಾಲಕೃಷ್ಣ ಮಂದಿರ ಸ್ಥಾಪನೆಯಾಗುವ ಸಂದರ್ಭದಿಂದ ಅನೇಕ ಸವಾಲುಗಳು ಕಿವಿಗೆ ಮತ್ತು ನನ್ನ ಸಮೀಪಕ್ಕೆ ಬರುವಂಥ ಸಂದರ್ಭದಲ್ಲಿ ಕೂಡ ಬಾಲಕೃಷ್ಣ ಮಂದಿರ ಎದುರಿಸಿಕೊಂಡು ಬಂದಿರತಕ್ಕಂಥ ಸವಾಲುಗಳನ್ನು ಸಮಸ್ಯೆಗಳನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಇವತ್ತು ಶ್ರೀಯುತ ಸತೀಶ್ ಕುಂಪಲ್ ಅವರು ಬಾಲಕೃಷ್ಣ ಮಂದಿರ ಪ್ರಾರಂಭ ಆಗಿರ್ತಕ್ಕಂಥದ್ರ ಹಿನ್ನೆಲೆ ಅದು ಬೆಳೆದು ಬಂದಿರತಕ್ಕಂಥ ರೀತಿಯ ಬಗ್ಗೆ ವಿವರಿಸಿದರು. ಖಂಡಿತವಾಗಿಯೂ ಕೂಡ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಈ ಭಾಗದಲ್ಲಿ ಬಾಲಕೃಷ್ಣ ಮಂದಿರದ ಹೆಸರಿನಲ್ಲಿ ಸತೀಶ್ ಕುಂಪಲ್ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮದ ನಿಜವಾದ ಅನಾವರಣ ಇಲ್ಲಿ ಆಗಲಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆ ಅಂತೇಳಿದರೆ, ನನಗೆ ಈ ಭಾಗದ ಅತ್ಯಂತ ನಿಕಟ ಪರಿಚಯ ಇದೆ. ಈ ಭಾಗದ ಉತ್ತರದಲ್ಲಿ ಕೂಡ ಸಮಸ್ಯೆ ಇದೆ, ಈ ಭಾಗದ ಪೂರ್ವದಲ್ಲಿ ಕೂಡ ಸಮಸ್ಯೆ ಇದೆ, ಈ ಭಾಗದ ದಕ್ಷಿಣದಲ್ಲಿ ಕೂಡ ಸಮಸ್ಯೆ ಇದೆ. ಅದರ ಮಧ್ಯೆ ಇವತ್ತು ಕಳೆದ 20-25 ವರ್ಷದಲ್ಲಿ ಈ ಭಾಗದ ಕೇಂದ್ರದಲ್ಲಿ ಕುಂಪಳದಲ್ಲಿ ನಮ್ಮ ಹಿಂದೂ ಸಮಾಜದ ಶಕ್ತಿ ಕೇಂದ್ರವಾಗಿ ಬೆಳೆಸಿಕೊಂಡು ಬಂದಿರತಕ್ಕಂಥ ದೊಡ್ಡ ಶ್ರೇಯಸ್ಸಿದ್ರೆ ಅದು ಬಾಲಕೃಷ್ಣ ಮಂದಿರದ ಮುಖಾಂತರ ಸತೀಶ್ ಕುಂಪಲ್ ಅವರಿಗೆ ಸಲ್ಲುತ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ, ಉತ್ತರದ ಸವಾಲು ಇರ್ಬೋದು, ದಕ್ಷಿಣದ ಸವಾಲು ಇರ್ಬೋದು, ಅಥವಾ ಪೂರ್ವದ ಸವಾಲು ಇರ್ಬೋದು. ಇದನ್ನು ಇವತ್ತು ನಾವು ನಮ್ಮದೇ ಆಗಿರ್ತಕ್ಕಂಥ ಜಾಗೃತಿ,
ಧರ್ಮದ ಜಾಗೃತಿ ಇರ್ಬೋದು ಅಥವಾ ಸಾಮಾಜಿಕ ಜಾಗೃತಿ ಇರ್ಬೋದು, ಅದರ ಮುಖಾಂತರ ನಾವು ನಿರಂತರವಾಗಿ ಅದನ್ನು ಎದುರಿಸ್ತೇವೆ, ಹಿಮ್ಮೆಟ್ಟಿಸುವ ಕಾರ್ಯವನ್ನು ನಾವು ಮಾಡಿಕೊಂಡು ಬರ್ತಿದ್ದೇವೆ. ಆ ಮೂಲಕ ಈ ಭಾಗದಲ್ಲಿ ನಮ್ಮ ಮನೆಗಳಿಗೆ ನಾವು ನಾಯಕತ್ವವನ್ನು ಕೂಡ ಕೊಡ್ತಾ ಇದ್ದೇವೆ. ಆ ಮೂಲಕ ನಮ್ಮ ಈ ಭಾಗದ ಎಲ್ಲ ಮನೆಗಳ ಒಂದು ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಸತೀಶ್ ಕುಂಪಲ್ ಅವರು ತುಂಬ ವರ್ಷದಿಂದ ಸ್ನೇಹಿತರು. ಅವರು ಇಲ್ಲೊಂದು ಸಣ್ಣ ಉದ್ದಿಮೆಯನ್ನು ಪ್ರಾರಂಭ ಮಾಡುವಾಗ ರಾತ್ರಿ ಇದೇ ಹೊತ್ತಿನ ಸುಮಾರಿಗೆ ನಾನು ಅವ್ರ ಫಸ್ಟ್ ಭೇಟಿಯಾಗಿದ್ದೆ. ಅವರು ಹೇಗೆ ಜನ್ಮದ ಜೋಡಿಯೋ ಅದೇ ರೀತಿಯಲ್ಲಿ ನಾನು ಕೂಡ ತುಂಬ ವಿಷಯದಲ್ಲಿ ನೋವು ನಲಿವುಗಳನ್ನು ಹಂಚಿಕೊಳ್ಳುವಂಥ ಜನ್ಮದ ಜೋಡಿಗಳು. ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಇವತ್ತಿಲ್ಲ ಅಂತ ನನಗನಿಸ್ತದೆ. ಅವರು ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಅತ್ಯುತ್ತಮ ಕಾರ್ಯಕರ್ತರು. ಅವರಿಗೆ ಇರತಕ್ಕಂಥ ದೃಷ್ಟಿಕೋನ ಮತ್ತು ಅವರ ಸಾಮರ್ಥ್ಯ ಅವರನ್ನು ಎಲ್ಲಿಯೋ ಕೊಂಡೋಗ್ಬೋದಾಗಿತ್ತು. ಆದರೆ ಅವರ ಸಾಮರ್ಥ್ಯವೇ ಅವರಿಗೆ ಅಡೆತಡೆ ಆಗಿದೆ ಅಂತ ನನಗನ್ನಿಸ್ತದೆ. ಅವರು ಎಂತಹ ಸಂದರ್ಭದಲ್ಲಿಯೂ ನಾನೊಂದು 2-3 ಸವಾಲುಗಳ ಸಂದರ್ಭದಲ್ಲಿ ಆ ಸವಾಲುಗಳನ್ನು ನಿರ್ವಹಿಸಿದ ರೀತಿ, ಅದು ಹರೇಕಳ ಇರ್ಬೋದು ಅಥವಾ ಅದು ನಮ್ಮ ಸಮುದ್ರ ತೀರದ ಏನು ಉಳ್ಳಾಲದ ಆ ಮೂಲೆಗೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ಆ ಸವಾಲುಗಳ ಮಧ್ಯೆ ನಾನು ಹಿಂದೆ ಇದ್ದೆ, ಅವರು ಮುಂದೆ ಇದ್ದರು. ಅದನ್ನು ಎದುರಿಸಿದ ರೀತಿ, ಅದನ್ನು ನಿರ್ವಹಿಸುವುದು ತುಂಬ ಸಂದರ್ಭದಲ್ಲಿ ಎದುರಿಸುವುದಕ್ಕಿಂತ ನಿರ್ವಹಿಸುವುದು ಬಹಳ ಮುಖ್ಯ ಇರ್ತದೆ. ನಿರ್ವಹಿಸಿದ ರೀತಿ ಇದೆ ಅಲ್ವಾ, ಅದು ಅದ್ಭುತ. ಅಂತಹ ಒಬ್ಬ ವ್ಯಕ್ತಿ ಖಂಡಿತವಾಗಿಯೂ ಕೂಡ ಕೇವಲ ಒಬ್ಬ ಧಾರ್ಮಿಕ ಸಾಮಾಜಿಕ ನಾಯಕರಾಗಿ ಉಳಿಬಾರ್ದು, ಇಡೀ ಜನರ ನಾಯಕರಾಗಿ ಹೊರಹೊಮ್ಮುವಂಥ ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಾಲಕೃಷ್ಣ ಮಂದಿರದ ಈ ಪರಿಸರದಲ್ಲಿ ನಾನು ಮಾತಾಡ್ತಿದ್ದೇನೆ. ನನ್ನನ್ನು ಅವರು ವಿಶ್ವಕರ್ಮ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಅಂತ ಹೇಳಿದರು. ನನ್ನದೇ ಆಗಿರ್ತಕ್ಕಂಥ ಒಂದು ಸ್ಪಂದನ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಮೂಲಕ ಸುಮಾರು 1 ವರ್ಷಗಳಿಂದ ನಾನು ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದೇನೆ. ಪ್ರಾಯಶಃ ತಮಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ, ಈ ಬಾಲಕೃಷ್ಣ ಮಂದಿರದ ಸುತ್ತಮುತ್ತಗಳಲ್ಲಿ ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ನನ್ನ ಸಂಸ್ಥೆಯ ಜೊತೆ ಕೈ ಜೋಡಿಸಿರುವಂಥ ಸುಮಾರು 600 ಮನೆಗಳಿವೆ. 600 ಮನೆಗಳ ಜೊತೆ ನನಗೆ ಸಂಪರ್ಕ ಇದೆ, ಅಥವಾ ನನ್ನ ಜೊತೆ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿ ಜೊತೆ ಸಂಪರ್ಕ ಇದೆ. ಹಾಗಾಗಿ ನನಗೂ ನಿಮ್ಮ ಕೆಲಸದ ಜೊತೆ ಸೇರಿಕೊಳ್ಳುವಂಥ ಬಾಧ್ಯಸ್ಥಿಕೆ ಇದೆ. ಹಾಗಾಗಿ ನಾನು ಒಂದು ಸಂಗತಿಯನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೀವು ಹಲವಾರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನೀವು ಕೈಗೊಂಡಿದ್ದೀರಿ. ನಿಮ್ಮ ಕಾರ್ಯದಲ್ಲಿ ನಾನು ಹೇಗೆ ಕೈ ಜೋಡಿಸ್ತೇನೆ ಅಂತ ಹೇಳಿದರೆ, ಇವತ್ತು ಈ ಸಭೆ ನೋಡುವಾಗ ನನಗೊಂದು ಪ್ರಶ್ನೆ ಮೂಡಿತು. ಇಲ್ಲಿ ಸುಮಾರು ಭಾಗವಹಿಸಿರ್ತಕ್ಕಂಥ ತುಂಬ ಜನ 40 ವರ್ಷ ದಾಟಿರ್ತಕ್ಕಂಥವ್ರು ಇಲ್ವಾ, ಒಂದು 10 ವರ್ಷದ ಕೆಳಗಿನ ಮಕ್ಕಳು, ಅವರು ಬಿಟ್ಟು ಬರಲಿಕ್ಕೆ ಗೊತ್ತಿಲ್ಲ. ಆದರೆ 10ಕ್ಕಿಂತ ಮೇಲ್ಪಟ್ಟ 30-35 ಒಳಗಿನವರು ಎಲ್ಲಿದ್ದಾರೆ ಅಂತ ಕೇಳಿದರೆ ಅವ್ರು ಇಲ್ಲಿಲ್ಲ. ನಮ್ಮ ಮನೆಯಲ್ಲಿದ್ದಾರೆ ಅವರು. ಅವರಿಗೆ ನಾವು ಬೇರೆ ಯಾವುದೇ ಕೆಲಸ ಕೊಟ್ಟಿದ್ದೆ, ನಾವಿಲ್ಲಿ ಬಂದಿದ್ದೇವೆ. ಇವತ್ತು ಹಾಕಿಕೊಟ್ಟಿರ್ತಕ್ಕಂಥ ಏನು ಬುನಾದಿ ಇದೆ ಅಲ್ವಾ, ಅಡಿಪಾಯ ಇದೆ ಅಲ್ಲ, ಇದರ ಮೇಲೆ ಸೌಧ ಕಟ್ಟಬೇಕಾದವರು ಅವರು ನಮ್ಮ ಮುಂದಿನ ಸಮಾಜ. ಆ ಮುಂದಿನ ಸಮಾಜವನ್ನು ಆರೋಗ್ಯಕರವಾಗಿ ನಿರ್ಮಾಣ ಮಾಡುವುದು ಹೇಗೆ? ಆ ಹಿನ್ನೆಲೆಯಲ್ಲಿ ನನಗನಿಸಿದ 2 ಕಾರ್ಯ ಬಹಳ ಮುಖ್ಯ. ಆ 2 ಕಾರ್ಯವನ್ನು ಸತೀಶ್ ಕುಂಪಲ್ ಅವರು ಬಾಲಕೃಷ್ಣ ಮಂದಿರದ ಎಲ್ಲ ಪದಾಧಿಕಾರಿ ಸೇರಿಕೊಂಡು ಮಾಡ್ಬೋದು ಅಂತ ಅನಿಸ್ತದೆ. ಅದಕ್ಕೆ ನಮ್ಮ ಸ್ಪಂದನ ಸಂಸ್ಥೆಯ ಕಡೆಯಿಂದ, ನಮ್ಮ ಬ್ಯಾಂಕಿನ ಕಡೆಯಿಂದ ಏನು ಸಹಕಾರವನ್ನು ಕೊಡ್ಬೋದು ಅದನ್ನು ಕೊಡ್ತೇನೆ. ಅದು ಯಾವ ಕಾರ್ಯಗಳು ಅಂತಂದರೆ, ಇವತ್ತು ನಮ್ಮ ಕ್ರಿಶ್ಚಿಯನ್ ಸಮುದಾಯದವರು ಒಂದು ಕಾರ್ಯವನ್ನು ಮಾಡ್ತಾರೆ. ಅವರು SSLC ಓದುವಾಗ ಇನ್ನೊಂದು ಕಡೆ ಅವರಿಗೆ ಧಾರ್ಮಿಕ ಶಿಕ್ಷಣವಾಗ್ತದೆ, ಬೈಬಲ್ನ ಶಿಕ್ಷಣವಾಗ್ತದೆ. ಆ ಧಾರ್ಮಿಕ ಶಿಕ್ಷಣದ ಕೊನೆಯಲ್ಲಿ SSLCಯಲ್ಲಿ ಅವರು ಧಾರ್ಮಿಕ ಶಿಕ್ಷಣದ ಬೋಧನೆಯನ್ನು ಮಾಡಲಿಕ್ಕಿದೆ. ಆವಾಗ ಒಂದು ಸರ್ಟಿಫಿಕೇಟ್ ಸಿಗ್ತದೆ. ಆ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಮಾತ್ರ ಮದುವೆ ಆಗೋದು. ಅದು ಯಾರಿಗೂ ಗೊತ್ತಿಲ್ಲ. ಆ ಸರ್ಟಿಫಿಕೇಟ್ ಸಿಕ್ಕರೆ ಮಾತ್ರ ಮದುವೆ ಆಗೋದು. ಆ ಸರ್ಟಿಫಿಕೇಟ್ ಇಲ್ಲ ಅಂದರೆ ಯಾವ ಪಾದ್ರಿ ಕೂಡ ಅವರಿಗೆ ನೀರಿರುವುದಿಲ್ಲ. ಹಾಗಾದರೆ ಧಾರ್ಮಿಕ ಶಿಕ್ಷಣ ಆಗಿದೆಯೇ ಇಲ್ಲವೋ ಅನ್ನೋದನ್ನು ಆ ಸರ್ಟಿಫಿಕೇಟ್ ಹೇಳ್ತದೆ. ಇವತ್ತು ಖಂಡಿತವಾಗಿಯೂ ನಮ್ಮ ಮಕ್ಕಳಿಗೆ ಅದರ ಅವಶ್ಯಕತೆ ಇದೆ. ಮುಸಲ್ಮಾನ ಸಮಾಜದ ಹೆಣ್ಮಕ್ಕಳು
ಸಾಮಾನ್ಯ ಹದಿಹರೆಯಕ್ಕೆ ಬರುವಾಗ ಅವರು 3 ತಿಂಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ನೀವು ಬೇಕಾದ್ರೆ ಪರಿಶೀಲನೆ ಮಾಡಿ. ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ. 3 ತಿಂಗಳು ನಮ್ಮ ಕಣ್ಣಿಗೆ ಬೀಳುವುದಿಲ್ಲ ಅವರು ಶಾಲೆಯನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ, ಇನ್ನೊಂದು ವ್ಯವಸ್ಥೆ ಹೇಗೆ ಮ್ಯಾನೇಜ್ ಮಾಡ್ತಾರೆ. ಒಂದ್ಸತಿ ಪ್ರಾಯಕ್ಕೆ ಬಂದಾಗ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದ ವ್ಯವಸ್ಥೆಯನ್ನು ಮಾಡಿ, ಜೊತೆಗೆ ಧಾರ್ಮಿಕ ಶಿಕ್ಷಣವನ್ನು ಅವರು ಕೊಟ್ಟು ಆ ಸಂದರ್ಭದಲ್ಲಿ ಅವರನ್ನು ಸಮಾಜದ ಮಧ್ಯೆ ಸಜ್ಜುಗೊಳಿಸ್ತಾರೆ. ನಾನು ಹೇಳುತ್ತೇನೆ, ನೀವು ಹದಿಹರೆಯದ ಹೆಣ್ಣು ಮಕ್ಕಳಿಗೋಸ್ಕರ ಅವರಿಗೆ ಧಾರ್ಮಿಕ ಸಾಮಾಜಿಕದ ಕಾರ್ಯಕ್ರಮವನ್ನು ನೀವು ಮಾಡ್ತೀರಿ, ಅವರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವ ಕಾರ್ಯಕ್ರಮ ನೀವು ಪ್ರತಿ ವರ್ಷ ಮಾಡ್ತೀರಿ ಅಂತ ಹೇಳಿದರೆ ನಾನು ನಿಮ್ಮ ಜೊತೆ ಇದ್ದೇನೆ. ನೀವು ನಮ್ಮ ಯುವಕರಿಗೆ 10 ವರ್ಷ ಮೇಲ್ಪಟ್ಟ 15 ವರ್ಷದೊಳಗಿನ ಯುವಕರಿಗೆ ನೀವೇನಾದರೂ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀರಿ, 1 ವಾರದ ಕ್ಯಾಂಪ್ ಮಾಡ್ತೀರಿ ಅಂತ ಹೇಳಿದರೆ ನಾನು ನಿಮ್ಮೊಟ್ಟಿಗಿದ್ದೇನೆ. ಜೊತೆಯಲ್ಲಿ ಪ್ರತಿ ವರ್ಷ ಮದುವೆ ಆಗುವಂಥ ಹುಡುಗ ಹುಡುಗಿಯರು, ಇಲ್ಲಿ ಎಷ್ಟು ಫ್ಯಾಮಿಲಿಯ ಮದುವೆಗಳಾಗ್ತದೆ, ಅಂಥ ಹುಡುಗರಿಗೆ 1 ದಿವಸದ ಶಿಬಿರ ಮಾಡ್ತೀರಿ, ಸ್ವಾಮೀಜಿಯವರ ಆಶೀರ್ವಾದವನ್ನು ನೀವು ಮಾರ್ಗದರ್ಶನ ಪಡ್ಕೊಳ್ತೀರಿ ಅಂತಂದರೆ ಅಂಥ ಕಾರ್ಯಕ್ರಮಕ್ಕೆ ಕೂಡ ನಾನು ನಿಮ್ಮ ಜೊತೆ ಭಾಗಿಯಾಗ್ತೇನೆ. ಯಾಕಂದರೆ ನನ್ನ ಸ್ಪಂದನ ಸಂಸ್ಥೆಯ ಕಾರ್ಯಚಟುವಟಿಕೆ ಈ ಭಾಗದಲ್ಲಿದೆ. ಹಾಗಾಗಿ ನನಗೆ ಆ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಗೆಲ್ಲರಿಗೂ ವಂದಿಸಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವನಾರವ ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಸರ್ವರ ಹೃದಯ ಮಂದಿರದಲ್ಲಿ ಮನೆ ಮಾತಾಗಿರುವಂತಹ ನಮ್ಮ ನೆಚ್ಚಿನ ನಾಯಕ ಅಂತ ಹೇಳ್ಬೋದು. ಎಲ್ಲರಿಂದಲೂ ಕೂಡ ಪ್ರೇಮ ಆನಂದವನ್ನು ಪಡೆದ ಎಲ್ಲರಿಗೂ ಕೂಡ ಸದಾಕಾಲ ಅಂಥದ್ದನ್ನೇ ಬಯಸುವಂತಹ ಪ್ರೇಮ ಆನಂದ ಅವರ ನುಡಿ ಮತ್ತುಗಳಿಗಾಗಿ ನಾವೆಲ್ಲರೂ ಕೂಡ ಕಾದರಾಗಿದ್ದೇವೆ. ಆಲಿಸೋಣ ಪ್ರೇಮಾನಂದ, ಮಹಾಪೌರರು, ಮಂಗಳೂರು ನಗರ ಪಾಲಿಕೆ ಅವರ. ಕಳೆದ 25 ವರ್ಷಗಳಿಂದನೂ ಕೂಡ ಬಾಲಕೃಷ್ಣ ಮಂದಿರ ಕುಂಪುಲ ಇದರ ಎಲ್ಲ ಚಟುವಟಿಕೆಗಳನ್ನು ನಾನು ದೂರದ ಸ್ವಲ್ಪ ನಗರದಲ್ಲಿದ್ದರೂ ಕೂಡ ನಿರಂತರವಾಗಿ ಗಮನಿಸ್ತಾ ಇದ್ದೆ. ಅಷ್ಟು ಸುಲಭ ಸಾಧ್ಯ ಇಲ್ಲ. ಯಾವುದೇ ಒಂದು ಮಂದಿರಗಳಿರ್ಬೋದು, ಭಜನಾ ಮಂದಿರಗಳಿರ್ಬೋದು, ಅದೆಲ್ಲವೂ ಕೂಡ ಒಂದು ಹಿರಿಯರು ಏನಾದರೂ ಸ್ಥಾಪನೆ ಮಾಡಿದರೆ ಅದರಲ್ಲಿ ಒಂದು ರೀತಿಯಾದಂಥ ಭಾವನಾತ್ಮಕ ಒಂದು ವಿಷಯದಲ್ಲಿ ಅದು ಒಂದು ರೀತಿಯಲ್ಲಿ ಇಲ್ಲಿಯ ಸ್ಥಳೀಯರು, ಇಲ್ಲಿಯ ಎಲ್ಲರೂ ಕೂಡ ಸೇರಿ ಅದನ್ನು ಮುನ್ನಡೆಸುವಂಥದ್ದು. ಆದರೆ ಒಂದು ಕೇವಲ 25 ವರ್ಷದ ಇಂದ ಅಂದರೆ ಹೇಳಿ ಸತೀಶ್ ಕುಂಪಲ್ ಅವರು ಕೂಡ ಒಂದು ಪಂಚಾಯತ್ ಸದಸ್ಯರಾಗಿ ರಾಜಕೀಯ ಕ್ಷೇತ್ರದಲ್ಲಿದ್ದು ಈ ರೀತಿಯ ಒಂದು ಮಂದಿರವನ್ನು ಸ್ಥಾಪನೆ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನ ಜೊತೆಗೂಡಿಸಿ ಮುನ್ನಡೆಸುವುದಷ್ಟು ಸುಲಭ ಸಾಧ್ಯ ಅಲ್ಲ. ಹಾಗಾಗಿ ಅವರ ಆ ಒಂದು ಪ್ರೀತಿ, ಪ್ರತಿಯೊಬ್ಬರನ್ನ ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಒಂದು ಪಾರದರ್ಶಕತೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ರಿಂದ ಇವತ್ತು ಈ ಒಂದು ಬಾಲಕೃಷ್ಣ ಮಂದಿರ ಇಷ್ಟು ಸುದೃಢವಾಗಿ ಇವತ್ತು 25 ವರ್ಷ ಕಾಲ ಬಂದಿದೆ ಅಂತ ಹೇಳಿಕೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಅವರು ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವಿಶೇಷವಾಗಿ ಸಾಂಸ್ಕೃತಿಕವಾಗಿ ಈ ಒಂದು ಮಂದಿರ ಬೆಳೆದು ಬಂದಿದೆ. ಇಲ್ಲಿಯ ಬಂಧುಗಳಿಗೆ, ಇಲ್ಲಿಯ ನಾಗರಿಕರಿಗೆ, ಇಲ್ಲಿ ವಸತಿ ಮಾಡುವಂಥ ಎಲ್ಲರನ್ನ ಒಂದು ಆ ಧಾರ್ಮಿಕದ ಒಂದು ಅವಕಾಶಗಳನ್ನು ಕೊಡಬೇಕು. ನಾವೇನು ನಮ್ಮ ವೃತ್ತಿ ಇರ್ಬೋದು, ಬೇರೆ ಬೇರೆ ನಮ್ಮ ಜೀವನದಲ್ಲಿ ಅದರ ಜೊತೆಗೆ ಒಂದು ಮೌಲ್ಯಗಳನ್ನು ತುಂಬಬೇಕು ಎನ್ನುವಂಥ ಒಂದೇ ಒಂದು ಇರಾದೆಯಿಂದ ಈ ಒಂದು ಮಂದಿರವನ್ನು ಸ್ಥಾಪಿಸಿರುವಂಥದ್ದು ನನ್ನ ಪ್ರಕಾರ. ಯಾಕೆ ಹೇಳಿದ್ದೇನೆ, ಅವರು ಮಾತನಾಡುವಾಗ ಹೇಳಿದರು ಸತೀಶ್ ಕುಂಪಲ್ ಅವರು ಕೂಡ, ಇದು ಒಂದು ರೀತಿಯ ಬೋರುಗುಡ್ಡೆಯಾಗಿತ್ತು. ಮಂಗಳಾದೇವಿ ಮತ್ತು ಕುಂಪಲ ಪರಿಸರಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ ನಮಗೆ. ಅವ್ರು ಹೇಳಿದರು, ಎಲ್ಲ ನಮ್ಮ ಮಂಗಳಾದೇವಿ ಅಲ್ಲಿಯ ಸುತ್ತಮುತ್ತಲ ಪರಿಸರದವರೇ ಮೆಜಾರಿಟಿ ಪೀಪಲ್ ಇಲ್ಲಿಗೆ ಬಂದು ಒಂದು ಸ್ವಂತ ನೆಲೆಯನ್ನು ಹುಡುಕಿಕೊಂಡು ಬಂದವರು ಇಲ್ಲಿ. ಅದಕ್ಕೂ ಕೂಡ ನೋಡಿದೆ ನಾನು, ಸಾಕಷ್ಟು ಜನರು ಕೂಡ ಇಲ್ಲಿ ತನ್ನ ಹೆಸರಿನ ಜೊತೆಗೆ ಒಂದು ಪದನಾಮವನ್ನಾಗಿ ಕುಂಪಳ ಅಂತ ಬಳಸ್ತಾ ಇದೆ. ಒಂದು ಬಹಳ ಅಭಿಮಾನದಿಂದ ಅವರ ಹೆಸರ ಜೊತೆಗೆ ಈ ಪ್ರದೇಶದ ಹೆಸರನ್ನು ಹಾಕುವಂಥದ್ದು ನಾನು ನೋಡ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಒಂದು ರೀತಿಯಾದಂಥ ಇಲ್ಲಿ ಭಾವನಾತ್ಮಕ ಈ ಪ್ರದೇಶದ ಒಂದು ಆ ಒಂದು ವಿಷಯನೂ ಇದೆ. ಹಾಗಾಗಿ ಇಲ್ಲಿ ಎಲ್ಲ ಬಂಧುಗಳಿಗೆ ನಾನು ಈ ಒಂದು ಕಾರ್ಯದ ಜೊತೆಗೆ ಸತೀಶ್ ಕುಂಪಲ್ ಅವರ ನೇತೃತ್ವದಲ್ಲಿ ಈ ಒಂದು ಬಾಲಕೃಷ್ಣ ಮಂದಿರದಲ್ಲಿ ಎಲ್ಲ ಚಟುವಟಿಕೆಗಳಿಗೂ ತಾವು ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದೀರಿ. ಖಂಡಿತವಾಗಲೂ ಈ ಒಂದು ಸಂತೋಷ ಆಗ್ತಾ ಇದೆ. ಸಾಕಷ್ಟು ಬಾರಿ ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ ನಮ್ಮ ಸತೀಶ್ ಕುಂಪಲ್ ಅವರು. ಆದರೂ ನಂದು ಒಂದು ಯೋಗ ಭಾಗ್ಯ, ಯಾಕೆ ಹೇಳಿದ್ದೇನೆ, ನನ್ನ ಮೇಯರ್ ಅವಧಿ ಮುಗಿದ್ರೂ ಕೂಡ ಮತ್ತೆ ಒಂದು ತಿಂಗಳು ನಾನು ಮುಂದುವರಿದು ನಾನು ಮೇಯರ್ ಅಧಿಕಾರದಲ್ಲಿದ್ದೇನೆ. ಆ ಸಂದರ್ಭದಲ್ಲಿ ಈ ಒಂದು ರಜತ ಮಹೋತ್ಸವದ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಒಂದು ನನಗೆ
ಅವಕಾಶನೂ ಕೂಡ ಈ ಸಂದರ್ಭದಲ್ಲಿ ಸಿಕ್ಕಿದೆ ಎನ್ನುವಂತಹ ಮಾತುಗಳನ್ನು ಹೇಳುತ್ತಾ, ಮುಂದಿನ ದಿವಸಗಳಲ್ಲಿ ಈ ಮಂದಿರದ ಏನು ಧಾರ್ಮಿಕದ ಜೊತೆಗೆ ಬೇರೆ ಬೇರೆ ಒಳ್ಳೆಯ ಸಾಮಾಜಿಕ ಚಟುವಟಿಕೆಗಳು ಆಗ್ತಾ ಇದೆ, ಇದು ಮುಂದಿನ ದಿವಸಗಳಲ್ಲಿ ನಿರಂತರವಾಗಿ ನಡಿಲಿ ಎನ್ನುವಂತಹ ಆ ಒಂದು ಆಶಯದೊಂದಿಗೆ ಸತೀಶ್ ಕುಂಪಾಲ್ ಅವರ ಹರೀಶಾಚಾರ್ಯ ಅವರು ಹೇಳಿದರು ಕೆಲವೊಂದು ವಿಷಯಗಳನ್ನು. ಅವರು ಆ ಕಾಲದಿಂದನೂ ಕೂಡ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ, ರಾಜಕೀಯವಾಗಿರ್ಬೋದು, ಬೇರೆ ಬೇರೆ ಸಾಮಾಜಿಕವಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಖಂಡಿತವಾಗಲೂ ಅವರಿಗೆ ಮುಂದೊಂದು ದಿವಸ ಒಳ್ಳೆಯ ಭವಿಷ್ಯನೂ ಇದೆ. ರಾಜಕೀಯ ಅಂತ ಹೇಳುವುದಲ್ಲ, ಒಟ್ಟಾಗಿ ಅವರಿಗೆ ಒಬ್ಬ ಪ್ರಬುದ್ಧ ಒಬ್ಬ ವ್ಯಕ್ತಿ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಯೊಬ್ಬರನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಅವರು ಅರಿತಾರೆ. ಪ್ರತಿಯೊಬ್ಬನ ಒಂದು ಸೆಕೆಂಡಲ್ಲಿ, ಒಂದು 5 ನಿಮಿಷದಲ್ಲಿ ಅವರು ಮಾತಾಡಿದರೆ ಆ ವ್ಯಕ್ತಿಯನ್ನ ಪರಿಚಯಿಸುವಂತಹ ಒಂದು ವ್ಯಕ್ತಿ ಗುಣ ಅವರಲ್ಲಿದೆ. ಹಾಗಾಗಿ ಖಂಡಿತವಾಗ್ಲೂ ಮುಂದೊಂದು ದಿವಸ ಅವರಿಗೂ ಕೂಡ ಒಂದು ಉಜ್ವಲ ಭವಿಷ್ಯ ಇದೆ ಎನ್ನುವಂತಹ ಒಂದು ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಭಜನಾ ಸಪ್ತಾಹಕ್ಕೆ ನನ್ನ ಶುಭ ಹಾರೈಕೆಯನ್ನು ಸಂಧಿಸಿ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಜಗತಿ ನೀ ಕೊಂಡದ್ದೇ ಜಗಕ್ಕೆ ನೀ ಕೊಟ್ಟದ್ದೇ ಮಿಗಿಲು ಆವುದು ಇವೆರಡರೊಳ್ ಬಗೆಯದೇ ಲೆಕ್ಕವನು ಜಗದುಣಿಸನುಂಬವನು ಮೃಗ ಮಾತ್ರನಲ್ಲವೇ. ಜಗತ್ತು ಏನು ಕೊಟ್ಟಿದೆ ಅನ್ನುವುದಕ್ಕಿಂತಲೂ ಜಗತ್ತಿಗೋಸ್ಕರ ನಾವೇನು ಅರ್ಪಣೆ ಮಾಡಿದ್ದೇವೆ ಅನ್ನುವಂಥದ್ದನ್ನು ತಿಳಿಯದೆ ಬದುಕಿದ್ರೆ ಅದು ಪ್ರಾಣಿಗಳಿಗಿಂತಲೂ ಕಡೆ ಎನ್ನುವಂತಹ ನುಡಿ ಮುತ್ತನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಅನೇಕರ ಬಾಳಿಗೆ ದಾರಿದೀಪಕರಾಗಿರುವಂತಹ ವಿಕಾಸ್ ಪುತ್ತೂರು ಸಾಮಾಜಿಕ ಕಾರ್ಯಕರ್ತರು ಅವರ ನುಡಿ ಮುತ್ತುಗಳನ್ನು ಆಲಿಸೋಣ. ಧಾರ್ಮಿಕ ಸಭೆಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಇದರಲ್ಲಿ 2 ಅಂಶವನ್ನು ನಾವು ಗಮನಿಸಬೇಕು. ಒಂದು ಧಾರ್ಮಿಕ ಕಾರ್ಯಕ್ರಮದಿಂದ ಭಕ್ತಿ ಉದ್ಭವ ಆಗ್ತದೆ, ಆ ಭಕ್ತಿಯಿಂದ ಕಾರ್ಯಕ್ರಮ ಸಾಕಾರ ಆಗುತ್ತೆ. ಆ ಭಕ್ತಿಯ ಒಟ್ಟಿಗೆ ಪ್ರಮುಖವಾಗಿ ನಾವು ಜಾಗೃತರಾದಾಗ ಮಾತ್ರ ಧಾರ್ಮಿಕ ಸಭೆ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಧಾರ್ಮಿಕ ಜಾಗೃತಿ ಅಂದರೆ ಏನು, ಧಾರ್ಮಿಕ ಭಕ್ತಿ ಅಂದರೆ ಏನು, ಇದರ ಬಗ್ಗೆ ಸಂಪೂರ್ಣವಾದಂಥ ವಿವೇಚನೆ ನಮಗೆ ಈ ಸಭೆಯಿಂದ, ಈ ಕಾರ್ಯಕ್ರಮದಿಂದ ದೊರಕದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಯಿತು ಅಂತ ನಾವು ತಿಳ್ಕೊಳ್ಬೋದು. ಭಕ್ತಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಯಾವ ರೀತಿಯಲ್ಲಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ, ಯಾವ ರೀತಿ ಇದು ಯಶಸ್ವಿ ಆಗ್ತಾ ಇದೆ, ಇದರಿಂದ ನಮ್ಮಲ್ಲಿ ಭಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ನಾವು ಗೊತ್ತಾಗ್ತದೆ. ಆದರೆ ಜಾಗೃತಿ ಎಷ್ಟರ ಮಟ್ಟಿಗಾಯಿತು, ಧರ್ಮದ ಜಾಗೃತಿ ಆಗಬೇಕು ಅಂತ ಆದರೆ ಧರ್ಮದ ಮೇಲೆ ಆಗ್ತಾ ಇರುವಂಥ ಆಕ್ರಮಣ ನಮಗೆ ತಿಳಿದುಕೊಳ್ಬೇಕು. ನಾವು ಕಳೆದ 1 ವರ್ಷದಿಂದ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ದಿನನಿತ್ಯ ಏನು ಪ್ರಚಾರದಲ್ಲಿದೆ, ಹಿಂದೂ ಮುಸ್ಲಿಂ ವಿಚಾರಗಳೇ ಪ್ರಚಾರದಲ್ಲಿರುವಂಥದ್ದು. 1300 ವರ್ಷಗಳಿಂದಲೂ ಭಾರತದಲ್ಲಿ ಹಿಂದೂಗಳು ಯಾರೂ ಕೂಡ ಕಾಲು ಕೆರೆದುಕೊಂಡು ಎಲ್ಲಿಯೂ ನಾವು ಗಲಾಟೆಗಾಗಲಿ ಕಿರಿಕಿರಿಗಾಗಿ ಮಾಡಿದಂಥ ಪ್ರಸಂಗವೇ ಇಲ್ಲ. 1300 ವರ್ಷಗಳಿಂದಲೂ ಹಿಂದೂ ಧರ್ಮದ ಮೇಲೆಯೇ ಆಕ್ರಮಣ ಆಗ್ತಾ ಇರುವಂಥದ್ದು. ಇದರ ಭಾಗವಾಗಿ ನಾವು ಅಫ್ಘಾನಿಸ್ತಾನವನ್ನು ಕಳೆದುಕೊಂಡಿದ್ದೇವೆ, ಪಾಕಿಸ್ತಾನವನ್ನು ಕಳೆದುಕೊಂಡಿದ್ದೇವೆ, ಬಾಂಗ್ಲಾದೇಶವನ್ನು ಕಳೆದುಕೊಂಡಿದ್ದೇವೆ. ದೊಡ್ಡ ಪ್ರಮಾಣದಲ್ಲಿ ಭಾರತ, ಅಖಂಡ ಭಾರತ, ಹಿಂದೂ ಭಾರತ ಅಂತ ನಾವೇನು ಕರಿತಾ ಇದ್ದೇವೋ ಅದರಲ್ಲಿ ಸುಮಾರು 40% ಅಷ್ಟು ಭೂಭಾಗವನ್ನು ನಾವು ಇಸ್ಲಾಮಿಗೆ ಈಗಾಗಲೇ ಕೊಟ್ಟು ಬಿಟ್ಟಿದ್ದೇವೆ. ಇದರ ಬಗ್ಗೆ ಜಾಗೃತಿ ಆಗ್ತಾ ಇದೆಯಾ? ಇವತ್ತು ಕಾಶ್ಮೀರ ಫೈಲ್ಸ್ ಅನ್ನುವಂಥ ಚಲನಚಿತ್ರ ಬಂತು. ಆ ಚಲನಚಿತ್ರ ಬಂದ ಕೂಡಲೇ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಚರ್ಚೆ ಪ್ರಾರಂಭ ಆಯಿತು. ಕಾಶ್ಮೀರ ಫೈಲ್ಸ್ ಯಾವ ರೀತಿಯಲ್ಲಿ ಅಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಆಯಿತು, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು, ಹಿಂದೂಗಳನ್ನು ಅಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಮನೆಗೆ ಬಂದಂಥ ಇಸ್ಲಾಮಿಕ್ ಭಯೋತ್ಪಾದಕರು ಇಲ್ಲಿರುವಂಥ ಎಲ್ಲ ಹಿಂದೂಗಳು ಇಸ್ಲಾಮಿಗೆ ಮತಾಂತರ ಆಗಬೇಕು, ಇಲ್ಲದಿದ್ದರೆ ನೀವು ಇಲ್ಲಿಂದ ಓಡಿ ಹೋಗಬೇಕು, ಇಲ್ಲದಿದ್ದರೆ ನಿಮ್ಮನ್ನು ನಾವು ಕೊಲ್ತೇವೆ ಅನ್ನುವಂಥ ಷರತ್ತನ್ನು ಇಟ್ಟರು. ಓಡಿ ಹೋಗ್ತೇವೆ ಅಂತ ಆದಾಗ ಆ ಪುರುಷರು ಮಾತ್ರ ಓಡಿ ಹೋಗಬೇಕು, ಅಲ್ಲಿರುವಂಥ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ನಮ್ಮೊಟ್ಟಿಗೆ ಬದುಕಬೇಕು. ಕಾಶ್ಮೀರ ಇಸ್ಲಾಮೀಕರಣ ಆಗ್ತದೆ, ಹಿಂದೂ ಹೆಣ್ಣು ಮಕ್ಕಳೊಂದಿಗೆ ಹಿಂದೂ ಪುರುಷರು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಘೋಷಣೆಗಳನ್ನು ಕಾಶ್ಮೀರದಲ್ಲಿ ಕೂಗಿದ್ರು. ಇವತ್ತು ನಮ್ಮ ಪರಿಸ್ಥಿತಿಗಳು ಹೇಗಿದೆ ನಾವು ಆಲೋಚನೆ ಮಾಡಬೇಕಲ್ವಾ? ನಾವು ಯಾವತ್ತೂ ಕೂಡ ಕೇವಲ ರಿಯಾಕ್ಷನರಿ ಆಗಿ ನಾವು ಕೆಲಸ ಮಾಡುವಂಥದ್ದಲ್ಲ.
ನಾವು ಈ ಜಾಗೃತಿಯನ್ನು ಇಟ್ಟುಕೊಂಡಾಗ ಮಾತ್ರ ನಾವು ಇಂಥ ಆಕ್ರಮಣಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ. ಇವತ್ತು ನೋಡಿ, ಹಿಜಾಬಿನ ಪ್ರಕರಣ ಬಂದಿದೆ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇವಸ್ಥಾನಗಳು, ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಬಳಿಯಲ್ಲಿ ನಮ್ಮ ದೇವರನ್ನು ಯಾರು ನಂಬ್ತಾರೆ? ನಮ್ಮ ದೇವರ ಮೇಲೆ ನಂಬಿಕೆ ಇಟ್ಟಂಥವರು ಮಾತ್ರ ಇಲ್ಲಿ ವ್ಯವಹಾರವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಸಂಘಟನೆಯ ಕಾರ್ಯಕರ್ತರು ಹೇಳಿದಾಗ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ವಿರುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಟಿವಿ ಚಾನೆಲ್ಗಳಲ್ಲಿ, ಪತ್ರಿಕೆಗಳಲ್ಲಿ, ಸಂಘಟನೆಯಲ್ಲಿ ಬಂದ್ ಕರೆಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲಿ ನಾವು ಆಲೋಚನೆ ಮಾಡಬೇಕು, ನಮ್ಮ ದೇವರ ಮೇಲೆ ನಂಬಿಕೆ ಇಲ್ಲದೆ ಇರುವ ಜನರಿಗೆ ನಮ್ಮ ದೇವಸ್ಥಾನದ ಬಳಿ ಬಂದು ವ್ಯಾಪಾರ ಮಾಡಬೇಡಿ ಅಂತ ಹೇಳಿದಾಗ ಈ ಪ್ರಮಾಣದಲ್ಲಿ ಅವರಿಂದ ಪ್ರತಿರೋಧ ವ್ಯಕ್ತ ಆಗ್ತದೆ. ಆದರೆ ಅವರಲ್ಲಿ ಹಲಾಲ್ ಅನ್ನುವಂಥ ಒಂದು ವ್ಯವಸ್ಥೆ ಇದೆ. ಈ ಹಲಾಲ್ ವ್ಯವಸ್ಥೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಹಲಾಲ್ ಸರ್ಟಿಫಿಕೇಶನ್, ಇವತ್ತು ಇಸ್ಲಾಂ ಮುಸಲ್ಮಾನ ಮೂಲಭೂತವಾದಿಗಳು ಹಲಾಲ್ ಅಲ್ಲದೆ ಇರುವಂಥ ವಸ್ತುಗಳನ್ನು ಬಳಕೆ ಮಾಡಬಾರ್ದು ಅನ್ನುವಂಥದ್ದನ್ನು ಅವರು ತಮ್ಮ ಸಮಾಜದ ಮೇಲೆ ಹೇರಿದ್ದಾರೆ. ಹಾಗಾದರೆ ಹಲಾಲ್ ಅನ್ನುವಂಥ ಸರ್ಟಿಫಿಕೇಶನ್ ಯಾವುದು? ಹಲಾಲ್ ಅನ್ನುವಂಥ, ಈಗ ಉದಾಹರಣೆಗೆ, ಈಗ ಒಂದು ಮಾಂಸದ ಅಂಗಡಿಯಲ್ಲಿ ಹಲಾಲ್ ಅಂತ ಹೇಳಿದರೆ ಆ ಕೋಳಿಯ, ಕುರಿಯ ಅಥವಾ ಯಾವುದಾದ್ರೂ ಒಂದು ಪ್ರಾಣಿ ಏನಿದೆ ಅದನ್ನು ಆ ಮಕ್ಕಾ ಇರುವಂಥ ಕಡೆ ಅದನ್ನು ತಿರುಗಿಸಿ ಅಲ್ಲಿ ಅದನ್ನು ಆ ಇಸ್ಲಾಮನ್ನು ಯಾರು ನಂಬ್ತಾರೆ ಅವರೇ ವಧೆ ಮಾಡಿ ಅಲ್ಲಾಹನ ಹೆಸರಲ್ಲಿ ಇಸ್ಲಾಮನ್ನು ನಂಬುವವರು ಮಾತ್ರ ಕೊಡುವಂಥ ಒಂದು ವಸ್ತು ಏನಿದೆ, ಒಂದು ಇದೇನಿದೆ, ಅದು ಹಲಾಲ್ ಅಂತ. ಹಾಗಾದರೆ ಅವರು ಹಿಂದೂಗಳನ್ನು ಬಹಿಷ್ಕಾರ ಮಾಡಲಿಲ್ವಾ? ಇದನ್ನು ನಾವು ಯೋಚನೆ ಮಾಡಬೇಕಲ್ವ. ಇವತ್ತು ಈ ಹಲಾಲ್ ಅನ್ನುವಂಥದ್ದು ಎಲ್ಲಿವರೆಗೆ ಬಂದಿದೆ ಅಂದರೆ, ಸಾಮಾನ್ಯ ಗೋಧಿ ಹುಡಿ, ಅಕ್ಕಿ, ಸಾಮಾನ್ಯವಾಗಿ ನಾವು ಖರೀದಿಸುವಂಥ ದಿನನಿತ್ಯ ಬಳಕೆಯ ವಸ್ತುಗಳಿಗೂ ಕೂಡ ಇವತ್ತು ಹಲಾಲ್ ಸರ್ಟಿಫಿಕೇಟ್ ಆದರೆ ಮಾತ್ರ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಇಸ್ಲಾಮಿಕ್ ಮೂಲಭೂತವಾದಿಗಳು ಹೇಳಿದ್ದಾರೆ. ಇದನ್ನು ನಾವ್ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಹಲಾಲ್ ಅಂತ ಹೇಳಿದರೆ ಕೇವಲ ಅದರ ಉತ್ಪಾದನೆಯಲ್ಲಿ ಮುಸಲ್ಮಾನರು ಮಾತ್ರ ಭಾಗಿಯಾಗಿರಬೇಕು ಅಂತ. ಹಾಗಾದರೆ ಹಿಂದೂಗಳ ತಯಾರು ಮಾಡಿದಂಥ ಯಾವುದೇ ವಸ್ತುಗಳನ್ನು ಬಳಕೆ ಮಾಡಬಾರದು ಅನ್ನುವಂಥದ್ದು ಹಲಾಲ್ನ ಉದ್ದೇಶ. ಇದನ್ನು ನಾವು ಯಾವತ್ತಾದರೂ ಪ್ರಶ್ನೆ ಮಾಡಿದ್ದೇವಾ? ಈ ರೀತಿಯ ಜಾಗೃತಿ ನಮ್ಮ ನಡುವೆ ಆಗಬೇಕಾಗಿದೆ. ನಾವು ಜಾತಿಗಳ ನಡುವೆ ನಾವು ಕಳೆದ ಎಷ್ಟೋ ವರ್ಷಗಳಲ್ಲಿ ನಾವು ದಿನಗಳನ್ನು ಕಳೆದು ಬಿಟ್ಟಿದ್ದೇವೆ. ಇವತ್ತು ಭಜನೆಯ ಮುಖಾಂತರ ನಾವು ಈ ಪರಿಸರದ ನಾವೆಲ್ಲರೂ ಕೂಡ ಏನು ಸೇರಿದ್ದೇವೆ, ಈ ಕೃಷ್ಣನ ಮೇಲಿನ ಭಕ್ತಿಯ ಜೊತೆಗೆ ಈ ಧರ್ಮದ ಮೇಲೆ ಆಗ್ತಾ ಇರುವಂಥ ಆಕ್ರಮಣದ ಜಾಗೃತಿಯನ್ನು ನಾವು ಮನೆಗೆ ತೆಗೆದುಕೊಂಡು ಹೋದಾಗ ಮಾತ್ರ ಈ ಧಾರ್ಮಿಕ ಸಭೆ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಅದಕ್ಕೆ ಈ ಸಭೆ ತಮಗೆಲ್ಲರಿಗೂ ಪ್ರೇರಣೆ ಸಿಗಲಿ. ಇದನ್ನು ಸಂಘಟನೆ ಮಾಡಿದಂಥ ನಮ್ಮ ಬಾಲಕೃಷ್ಣ ಮಂದಿರದ ಎಲ್ಲ ಆಯೋಜಕರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ವಾಗಲಿ ಎನ್ನುವಂಥದ್ದು ಇವರ ನುಡಿಮುತ್ತುಗಳ ತಾತ್ಪರ್ಯ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಎನ್ನುವ ಹಾಗೆ ಪರರಿಗೆ ಉಪಕಾರ ಮಾಡುತ್ತಾ ತಮ್ಮ ಜೀವನವನ್ನು ಸಾರ್ಥಕ್ಯ ಮಾಡುತ್ತಾ ಬಂದಿರುವಂತಹ ಸನ್ಮಾನ್ಯ ಶ್ರೀ ಶಾಂತರಾಮ್ ಶೆಟ್ಟಿ, ಚೇರ್ಮನ್, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅವರ ನುಡಿಮುತ್ತುಗಳನ್ನು ಆಲಿಸೋಣ. ಬಹುಶಃ ನಮ್ಮ ಸತೀಶ್ ಕುಂಪಾಲ್ ಅವರ ಸಾರಥ್ಯದಲ್ಲಿ ಕಳೆದ 25 ವರ್ಷಗಳಿಂದ ಈ ಮಂದಿರದಲ್ಲಿ ಜನತಾ ಸೇವೆ, ಜನಾರ್ದನ ಸೇವೆ ಅಂತ ಬೇರೆ ಬೇರೆ ಸೇವೆಯನ್ನು ಮಾಡಿಕೊಂಡು ಬಂದು ಇವತ್ತು ಬಹುಶಃ ಕುಂಪಾಲ ಪರಿಸರದಲ್ಲಿ ಏನಾದರೂ ಸಣ್ಣ ಕಂಪನ ಆದರೆ ಸತೀಶ್ ಕುಂಪಾಲ್ ಅವರ ನೆನಪಾಗುವಂಥ ಒಂದು ಪರಿಸ್ಥಿತಿ. ಯಾಕಂತ ಹೇಳಿದರೆ ನನಗೆ ಪರ್ಸನಲಿ ಅವರ ಫ್ರೆಂಡು, ಏನಾದರೂ ಬ್ಲಡ್ ಬೇಕಾದರೆ ರೆಡ್ ಕ್ರಾಸ್ನಿಂದ ಅವರಿಗಲ್ಲ, ಆ ಪರಿಸರದ ಜನಗಳಿಗೆ ಏನಾದರೂ ಬೇಕಾದರೆ ಆ ಬ್ಲಡ್ ಸಿಗೋವರೆಗೆ ಅವರು ನಮ್ಮ ಹಿಂದೆ ಇರ್ತಾರೆ. ಅರ್ಥ ಜನರ ಸೇವೆ. ಬಹುಶಃ ಈ ಬಾಲಕೃಷ್ಣ ಮಂದಿರದ ಮುಖಾಂತರ ಎಷ್ಟೋ ಜನರ ಸೇವೆಯನ್ನು ಕಳೆದ 25 ವರ್ಷಗಳಿಂದ ಮಾಡಿದ್ದಾರೆ ಅಂತ ಹೇಳಿದರೆ ಅದೊಂದು ಸಣ್ಣ ಕೆಲಸ ಅಲ್ಲ, ಭಾರಿ ದೊಡ್ಡ ಕೆಲಸ. ಬಹುಶಃ ಭಜನೆ ಅಂತ ಹೇಳಿದರೆ ಭಜನೆಯಿಂದ ವಿಭಜನೆ ಇಲ್ಲ ಅಂತ ಹೇಳ್ತಾರೆ. ನಾವು ಸಣ್ಣದಿರುವಾಗ, ನಾನು ಕುಂದಾಪುರದಿಂದ ಒಂದು ಕುಗ್ರಾಮದಿಂದ ಬಂದವ, ನಾವು ಭಜನೆ ಮಾಡ್ತಿದ್ದ. ಆದರೆ ನಮ್ಮ ಮಕ್ಕಳಿಗೆ ಇವತ್ತು ಭಜನೆಯನ್ನು ಕಲಿಸುವ ಅಥವಾ ಭಜನೆ ಬಗ್ಗೆ ಹೇಳಲಿಕ್ಕೆ ತುಂಬ ಕಷ್ಟ. ಬಹುಶಃ ನನಗೆ ಗೊತ್ತಿದ್ದಾಗ ಇಲ್ಲಿ ಕೆಳಗೆ ನೋಡಿದಾಗ ನನಗೆ ಭಾಳ ಖುಷಿಯಾಯಿತು. ಸಣ್ಣ ಮಕ್ಕಳು ಇವತ್ತು ಭಜನೆ ಮಾಡ್ತಿದ್ದಾರೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಭಜನೆಯನ್ನು ಕೊಂಡೊಯ್ಯಬೇಕಂತ ಹೇಳುವ ಒಂದು ಮಹತ್ ಕಾರ್ಯ ಇಲ್ಲಿ ನಡೀತಾ ಇದೆ. ಭಜನೆ ಅಂತ ಹೇಳಿದಾಗ ಬಹುಶಃ ನಮ್ಮಲ್ಲಿ
ಆಮೇಲೆ ಕೆಲವು ಟೈಮು ಏನೋ ಒಂದು ಗಡಿಬಿಡಿಯಾಗಿ ಅವ್ರು ಕೆಲಸ ಮಾಡಿದರೆ ಏನು ನೀನು ಭಜನೆ ಮಾಡ್ತಾ ಇದ್ದೀಯಾ ಅಂತ ಹೇಳಿದರೆ, ಭಜನೆಯಲ್ಲಿ ಅಷ್ಟು ಕಾನ್ಸಂಟ್ರೇಷನ್ ಇದೆ. ದೇವರ ಬಗ್ಗೆ ಒಂದು ಭಗವಂತನೊಂದಿಗೆ ಭಗವಂತನಡೆಗೆ ಅಂತ ಈ ಕಾಗದದಲ್ಲಿ ಹಾಕಿದ್ರು. ಖಂಡಿತ ಭಗವಂತನಲ್ಲಿ ಏನಾದರೂ ಒಂದು ಬೇಡ್ಕೊಳ್ಬೇಕಿದ್ರೆ ಭಜನೆ ಮಾಡಿಕೊಂಡು ನಾವು ಕೂತಾಗ ಅವನ ಕಾರ್ಯ ನೆರವೇರ್ತದೆ ಅಂತ ಹೇಳೋದಕ್ಕೆ ಎಷ್ಟೋ ನಿದರ್ಶನಗಳಿವೆ. ಬಹುಶಃ ಹರೀಶ್ ಆಚಾರ್ಯ ಹೇಳಿದಾಗೆ ನಮ್ಮ ಮುಂದಿನ ಪೀಳಿಗೆಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅವರನ್ನು ಸಜ್ಜು ಮಾಡಬೇಕು. ಯಾಕಂತ ಹೇಳಿದರೆ ನಮ್ಮ ಹಿಂದುತ್ವ, ಈ ಕನ್ಸಾಲಿಡೇಷನ್ ಆಫ್ ಹಿಂದೂ ಯಾಕೆ ಆಗ್ತಿಲ್ಲ ಅಂತ ಹೇಳಿದರೆ, ನಮ್ಮಲ್ಲಿ ಎಷ್ಟೋ ಮಂದಿ ದೇವಸ್ಥಾನಕ್ಕೆ ಹೋಗದೆ ಸತ್ತು ಹೋದವರಿದ್ದಾರೆ ಹಿಂದೂಗಳು. ಆದರೆ ಬೇರೆ ಕಮ್ಯುನಿಟಿಯಲ್ಲಿ ಅವರು ಸಣ್ಣಯಿಂದ ಒಂದು ಚರ್ಚ್ ಅಥವಾ ಮಸೀದಿಗೆ ಹೋಗುವಂಥ ಅಭ್ಯಾಸ, ಅಲ್ಲಿಯ ಒಳ್ಳೆಯ ಪಾಠ. ಅದೇ ರೀತಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿಯೂ ಪ್ರತಿಯೊಬ್ಬರಿಗೂ ಕಲಿಸ್ಕೊಡ್ಬೇಕಂತ ಹೇಳುವ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಸಣ್ಣ ವಿಜ್ಞಾಪನೆ ಏನಂತ ಹೇಳಿದರೆ, ಕುಂಪಾಲ ಅಂತೂ ಪರಿಸರದ ಎಷ್ಟೋ ಪರಿಸರ ಇದೆ, ಅಲ್ಲಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ನಮ್ಮ ಮಕ್ಕಳನ್ನು ಅಲ್ಲಿ ಇನ್ವಾಲ್ವ್ ಮಾಡಿದಾಗ ಅವರಿಗೆ ದೇವರ ಭಕ್ತಿ, ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ಬರ್ತದೆ. ಹಿಂದೂ ಸಂಸ್ಕೃತಿ ಅಂತ ಹೇಳಿದರೆ ಬಹುಶಃ ನಿಮ್ಗೆ ಗೊತ್ತಿರಬಹುದು, ಸ್ವಾಮಿ ವಿವೇಕಾನಂದ ಅವರು ಹೇಳುತ್ತಾರೆ ಮೋಸ್ಟ್ ಟಾಲರೆಂಟ್ ಅಂತ ಹೇಳುವಂಥದ್ದು. ಯಾಕಂದರೆ ನಾವು ಬೇರೆ ಧರ್ಮವನ್ನು ಪ್ರೀತಿಸುವುದರೊಂದಿಗೆ ನಮ್ಮ ಧರ್ಮಕ್ಕೆ ಏನಾದರೂ ತೊಂದರೆ ಆದರೆ ಖಂಡಿತ ನಾವು ಅದನ್ನು ಖಂಡಿತವಾಗಿ ಬಿಡಬಾರ್ದು. ಅಂಥ ಒಂದು ಸಂದರ್ಭದಲ್ಲಿ ಬಹುಶಃ ಇವತ್ತು ಎಷ್ಟೋ ನಿದರ್ಶನಗಳಿವೆ. ನಮ್ಮ ಹಿಂದೂ ಸಮಾಜ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವಾಗ ಬೇರೆ ಬೇರೆ ರೀತಿಯಾಗಿ ಜನರಿಗೆ ಏನನ್ನು ಕಲಿಸಿಕೊಡ್ತೇವೆ ಅಂತ ಹೇಳೋದಕ್ಕೆ ಉದಾಹರಣೆ ಇದೆ. ಬಹುಶಃ ನನಗೆ ಒಂದು 10-15 ವರ್ಷ ಅಲ್ಲ, ಒಂದು 10 ವರ್ಷದ ಹಿಂದೆ ನಾನು ಯಾವುದಾದ್ರೂ ಒಂದು ದೊಡ್ಡ ನಾಗಮಂಡಲ ಏನಾದರೂ ಆದರೆ ಇದೇನ್ರಿ ಎಕ್ಸ್ಪೆನ್ಸಿವ್ ವೇಸ್ಟ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಮನಸ್ಸಿಗೂ ಇತ್ತು. ಆದರೆ ಖಂಡಿತ ಈಗ ಕೊರೋನಾ ಬಂದ ಮೇಲೆ ನಮಗೆ ಗೊತ್ತಾಯಿತು, ಒಂದು ಇಕನಾಮಿಕ್ ರೈವಲ್, ಒಂದು ಪಾಪದವನಿಗೆ ಏನಾದರೂ ಒಂದು ಉದ್ಯೋಗ ಆಗಬೇಕಿದ್ರೆ ಇಂಥ ಕಾರ್ಯಕ್ರಮಗಳು ಆಗ್ತಾನೆ ಇರಬೇಕು. ಬಹುಶಃ ಇವತ್ತೊಂದು ಭಜನೆ ಆದರೆ ಇದಕ್ಕೆ ಬೇಕಾದಂಥ ಅಲಂಕಾರ ವಸ್ತು ಇರಬಹುದು, ಇದಕ್ಕೆ ಬೇಕಾದಂಥ ಫುಡ್ ವಸ್ತುಗಳು, ಅದನ್ನು ನಾವು ಕೊಂಡುಕೊಳ್ಳುವಾಗ ಬಿಸ್ನೆಸ್ ರಿವೈವಲ್ ಆಗ್ತದೆ. ಹಾಗಾಗಿ ಖಂಡಿತ ಯಾವುದು ವೇಸ್ಟ್ ಇಲ್ಲ. ಇಂಥ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ, ಅದು ಭಜನೆ ಇರಬಹುದು, ಬ್ರಹ್ಮಕಲಶೋತ್ಸವ ಇರಬಹುದು, ನಾಗಮಂಡ ಇರಬಹುದು, ಅದು ತುಂಬ ನಡೆದಾಗ ನಮ್ಮ ಲೋವರ್ ಲೆವೆಲಲ್ಲಿರುವ ಜನಗಳಿಗೆ ಬಹಳ ಒಂದು ಹೆಲ್ಪ್ ಆಗ್ತದೆ. ಯಾಕಂದರೆ ಇವತ್ತು 2 ವರ್ಷ ಕೊರೋನಾದಲ್ಲಿ ಗಣೇಶೋತ್ಸವ ಇರಲಿಲ್ಲ ಅಂತ ಹೇಳಿದಾಗ ಅಲ್ಲಿ ಕಬ್ಬು ಕೊಡುವವರು ಇರಬಹುದು, ಹೂ ಕೊಡುವ, ಅವರಿಗೆ ಎಷ್ಟು ತೊಂದರೆ ಆಗಿದೆ ಅಂದರೆ ಅವರಿಗೆ ನಾವು ಸಹಾಯ ಮಾಡಿದ್ದೇವೆ. ಅಂಥ ಸಹಾಯ ಮಾಡುವಾಗ ನಮಗೆ ಗೊತ್ತಾಗ್ತದೆ ಇಂಥ ಕಾರ್ಯಕ್ರಮಗಳು ಆಗಬೇಕಂತ ಹೇಳುವಂಥ ಕಾರ್ಯಕ್ರಮ. ಬಹುಶಃ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಸತೀಶ್ ಕುಂಪಾಲ್ ಅವರ ಟೀಮ್ ಇಲ್ಲಿ ಮಾಡಿದ್ದಕ್ಕೆ ಅವರಿಗೆ ಇನ್ನೊಂದಿನ ಅಭಿನಂದನೆಗಳನ್ನ ಹೇಳ್ತೇನೆ. ನಮ್ಮ ರೆಡ್ ಕ್ರಾಸ್ ಬಗ್ಗೆ ಅವರು ಹೇಳಿದರು. ರೆಡ್ ಕ್ರಾಸ್ ಅಂತ ಹೇಳಿದರೆ ಬಹುಶಃ ನಾವು ದೇವಸ್ಥಾನಕ್ಕೆ ಡೈಲಿ ಅಥವಾ ಸಂಕ್ರಾಂತಿಗೆ ಹೋಗೋದಿದ್ರೆ ನಾವು ಆಗಾಗ ಆಸ್ಪತ್ರೆಗೆ ಹೋದರೆ ವೆನ್ಲಾಕಲ್ಲಿ ಒಂದು ರೌಂಡ್ ನೀವು ತಿರುಗಿ ಬಂದರೆ ಅಲ್ಲಿಯ ಒಂದು ಪೇಷಂಟ್ಗಳನ್ನ ನೋಡಿದಾಗ ನಿಮಗೆ ಮನ ಕರಗ್ತದೆ. ಬಹುಶಃ ಸತೀಶ್ ಕುಂಪಾಲ್ ಅವರು ಬೇರೆ ಬೇರೆ ವಿಧದಲ್ಲಿ ಸಹಾಯ ಮಾಡಿರ್ತೇವೆ ನಾವು. ಅದು ರಕ್ತ ಇರಬಹುದು, ಅದು ವೀಲ್ ಚೇರ್ ಇರಬಹುದು, ಅಥವಾ ಅವರಿಗೆ ಬೇರೆ ಬೇರೆ ಅಗತ್ಯ ಇರುವ ಎಲ್ಲ ವಸ್ತುಗಳು ನಾವು ಕೊಡ್ತೇವೆ. ಹಾಗಾಗಿ ಜನತಾ ಸೇವೆ, ಜನಾರ್ದನ ಸೇವೆ ಅಂತ ಹೇಳೋದು, ಬಹುಶಃ ನಮ್ಮ ಜನರ ಸೇವೆಯನ್ನು ಮಾಡಿದರೆ ನಾವು ಆ ಜನನೇ ಒಂದು ದೇವರಂತ ಹೇಳುವ ಒಂದು ಭಾವನೆ ನಮ್ಮಲ್ಲಿರಬೇಕು. ಬಹುಶಃ ನನಗೆ ಗೊತ್ತಿದ್ದಾಗೆ ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನನ್ನ ಆಫೀಸಲ್ಲಿರುವಾಗ ಒಮ್ಮೊಮ್ಮೆ ನಮಗೆ ಫೋನ್ ಬರ್ತದೆ, ನನಗೆ ಒಂದು ಬ್ಲಡ್ ಬೇಕಂತೇಳಿ. ಅದೇ ಸಮಯದಲ್ಲಿ ನನಗೊಬ್ಬರು ನನ್ನೊಂದು ರಿಫಂಡ್ ಸಿಗಲಿಲ್ಲ ಇನ್ಕಮ್ ಟ್ಯಾಕ್ಸು, ನನಗೊಂದು ಇನ್ಕಮ್ ಟ್ಯಾಕ್ಸ್ ಫೈಲ್ ಅರ್ಜೆಂಟ್ ಆಗ ನಾನು ಫಸ್ಟ್ ಮಾಡುವ ಕೆಲಸ ಬ್ಲಡ್ ಅರೇಂಜ್ಮೆಂಟ್ ಪ್ರಿಯಾರಿಟಿಯಲ್ಲಿ. ಅವರಿಗೆ ಬ್ಲಡ್ ಕೊಟ್ಟ ನಂತರ ನನ್ನ ವೃತ್ತಿ ಜೀವನಕ್ಕೆ ನಾನು ಹೋಗ್ತೇನೆ. ಹಾಗಾಗಿ ಬಹುಶಃ ಪ್ರತಿ ವಾರ 1-2 ಎಮರ್ಜೆನ್ಸಿ ಬಂದಾಗ ಅದರಲ್ಲಿ ನನಗೆ ಖುಷಿ ಇದೆ. ಬಹುಶಃ ಈ ಸಮಾಜ ಸೇವೆ ನಮ್ಮ ಸತೀಶ್ ಕುಂಪಾಲ್ರ ಹಾಗೆ ಒಂದು ದೊಡ್ಡ ಬ್ಯಾಡ್ ಹ್ಯಾಬಿಟ್ ಆಗಿ ನಮಗೆ ಬಂದರೂ ಸಹ ಆ ಬ್ಯಾಡ್ ಹ್ಯಾಬಿಟ್ಟು ಜನರಿಗೆ ಒಳ್ಳೆಯದಾಗೋದಿದ್ದರೆ ಖಂಡಿತ ನಮ್ಮದು ಬ್ಯಾಡ್ ಹ್ಯಾಬಿಟ್ ಇನ್ನೂ ಕಂಟಿನ್ಯೂ ಆಗಬೇಕಂತ ಹೇಳುವಂಥದ್ದು ನನ್ನ ಒಂದು ಆಸೆ. ಬಹುಶಃ ರಕ್ತದ ಬಗ್ಗೆ ಹೇಳೋದಿದ್ರೆ, ನೀವು ರಕ್ತ ಕೊಡುವಾಗ ನಿಮಗೆ ಗೊತ್ತಿಲ್ಲದೆ 3 ಜೀವ ಉಳಿಸ್ತೀರಿ. 1 ಯೂನಿಟ್ ರಕ್ತ ಕೊಟ್ಟಾಗ 3 ಜೀವ ಉಳಿಸ್ತೀರಿ. ಆ 3 ಜೀವ ನಿಮಗೆ ಯಾರಂತ ಗೊತ್ತಾಗೋದಿಲ್ಲ. ಬಹುಶಃ ನಿಮ್ಗೆ ಗೊತ್ತಿರಬಹುದು, ಲೇಡಿ ಗೋಶನ್ ಹಾಸ್ಪಿಟಲ್ನ ಎಲ್ಲ ಪೇಷಂಟ್ಗಳಿಗೂ ನಾವು ಪ್ರತಿದಿನ ಅಂದರೆ ತಿಂಗಳಿಗೆ ಒಂದು 500 ಯೂನಿಟನ್ನು ಉಚಿತವಾಗಿ ಕೂಡ, ಅದು ಬ್ಲಡ್ ಬೇರೆಯವ್ರದ್ದಲ್ಲ, ನಿಮ್ಮದೇ ರಕ್ತ, ಉಚಿತವಾಗಿ ಯಾವುದೇ ರೀಪ್ಲೇಸ್ಮೆಂಟ್ ಕೇಳುವುದಿಲ್ಲ. ಹಾಗಾಗಿ ನನ್ನ ಒಂದು ವಿಜ್ಞಾಪನೆ ರೆಡ್ ಕ್ರಾಸಿನ ಪರವಾಗಿ, ಬಹುಶಃ ನೀವು ದೇಹವನ್ನು ಉಳಿಸ್ಲಿಕ್ಕೆ ಹೇಗೆ ಇಲ್ಲಿ ನೀವು ರಕ್ತ ಕೊಡ್ತೀರಿ, ನೀವು ಸೋಲ್ಜರ್ ಹಾಗೆ ಗಡಿಯಲ್ಲಿ ನಮ್ಮ ಯೋಧರು ಇವತ್ತು ರಕ್ತ ಕೊಟ್ಟು ಗಡಿಯನ್ನು ಉಳಿಸ್ತಾರೆ. ಹಾಗಾಗಿ ದೇಶವನ್ನು, ರಕ್ತವನ್ನು ಕೊಟ್ಟು ದೇಹವನ್ನು ಉಳಿಸಿ, ದೇಹ ಉಳಿದ್ರೆ ದೇಶ ಉಳಿತದೆ, ದೇಶ ಉಳಿದರೆ ದೇಹ ಉಳಿತದೆ ಅಂತ ಹೇಳುವ ಒಂದು ವಾಕ್ಯದೊಂದಿಗೆ ನನ್ನ ರೆಡ್ ಕ್ರಾಸ್ ಅನ್ನು ನಿಮಗೆ ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಈ 25 ವರ್ಷದ ರಜತ ಮಹೋತ್ಸವದಲ್ಲಿ ಇರುವ ನಿಮ್ಮೆಲ್ಲರಿಗೂ ನನ್ನ ಶುಭ ವಂದನೆ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಹಾಗೂ ಧಾರ್ಮಿಕ ಸೇವೆಯೊಂದಿಗೆ
ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಕುಂಪಾಲ ಪರಿಸರದ ಜನರ ಕಣ್ಣೀರನ್ನು ಒರೆಸಲು ಈ ಬಾಲಕೃಷ್ಣ ಮಂದಿರದಿಂದ ಒಂದು ಅಳಿಲು ಸೇವೆ ನಡೆಯಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಪಂಡಿಲೇಕ ಬಾಲಕೃಷ್ಣ ಮಂದಿರದ ಪ್ರತಿ ಒಂಜಿ ಕಜ್ಜುಗಳ ಬೆರಿತ ಅಂಗದ ಹಸುರಾದ ಕುರುಪನಕ್ಕಳು ಮಹಿಳಾ ಮಂಡಳದ ಸದಸ್ಯರಗಳು ನಮ್ಮ ಮಿತ್ರ ಚಾವಡಿಡು ಹುಳ್ಳಿರು ಮಮತಾ ಸತೀಶ್ ಅಂಚನೆ ರತ್ನ ಪೂಜ್ಯ ಶ್ರೀ ಶ್ರೀ ಈಶ ಕೇಶವ ದಾಸ ಸ್ವಾಮೀಜಿ 7 ಅಕ್ಷರದ ಈಶ ಕೇಶವ ದಾಸ್ ನಮ್ಮ ಬಾಲಕೃಷ್ಣ ಮಂದಿರ ಪಂಪಣಗಳ 7 ಅಕ್ಷರ 7 ದಿನದ ಸಪ್ತಾಹ ಈ ಪೊರ್ಲ ಕಜ್ಜೋಡು ನಮ್ಮೊಟ್ಟುಗೊಳ್ಳರೆ ಮೂಜನೇ ದಿನದ ಈ ಪೊರ್ಲ ಬಸಡು ಅದನ್ನ ಅಮೃತ ವಚನಗಾದ ನಮ್ಮ ಮಾತಾಕೆ ಬೇಕೊಂಡೆ ಮಂದದಕ್ಕೆ ನೋಡುಗ ಮಿತ್ರ ಚಾವಡಿ ಪರಮ ಪೂಜ್ಯ ಈಶ ಕೇಶವ ವಿಠಲ್ ದಾಸ ಸ್ವಾಮೀಜಿ ನಿಕ್ಲೆ ದುಂಬು. ಒಂಜಿ ಅರ್ಜೆಂಟ್ದ ಇಗೊಟ್ಟುಲ್ಲ ನಮ್ಮ ಒರಿಯಾಗಲ ಪುರ್ಸೋತುಜ್ಜಿ ಅರ್ಜೆಂಟ್ ಒಂಜಿ ಆಸ್ಪತ್ರೆಗೆ ಒರಿ ಬತ್ತೆಗೆ ಆಸ್ಪತ್ರೆ ಬಂದಾಗ ನರ್ಸ್ ಆಯನ್ ಲೆತ್ತೊಂಬೋದು ಅಂಗಿ ಪೂರ ದೆತ್ತದು ಪೂರ ಪರೀಕ್ಷೆ ಮಲ್ತು ECG ಎಕ್ಸ್ರೇ ಪೂರ ಏತು ಪೂರ ಟೆಸ್ಟ್ ಉಂಡು ಪೂರ ಟೆಸ್ಟ್ ಬ್ಲಡ್ ಟೆಸ್ಟ್ ಪೂರ ಮಲ್ತದು ಒಂಜಿ 50,000 ರೂಪಾಯಿದ ಬಿಲ್ ಇದು ಕೊರ್ನಾಗ ಆಯ್ ಬಂಡೆಗೆ ಯಾನು ಉಸರ್ದಂತಿನಕ್ಕೆ ಬೈದಿನತ್ತೆ ನನ್ನ ಮಗಲ್ನ ಮದ್ದದ ಕಾಕಜಿ ಕೊರಿಯರೆ ಬೈದೀನಿ ಡಾಕ್ಟ್ರಿಗೆ ಬಂಡೆಗೆ ಅಂಚಿತ್ತ ಪುರ್ಸೋತು ಅರ್ಜೆಂಟ್ದ ಇಗೊಟ್ಟು ನಮ್ಮಲ್ಲ ಅಂಡ ಈತು ಜನ ಸೇರ್ದಾರೆ ಈ ಒಂಜಿ ಕುಂಪಲಡ್ ಯಾನು ಬಹುಶಃ ಈ ಜಾಗಕ್ಕೆ 2ನೇ ಸರ್ತಿ ಬರ್ತೀನಿ ನಾನು ನಿರ್ದು ದುಂಬು ಪೂಜ್ಯ ರಮಾನಂದ ಸ್ವಾಮೀಜಿಗೆ ಸನ್ಮಾನಕ್ಕೆ ನಮ್ಮ ಬತ್ತುತ್ತ ಬಹುಶಃ ಏನನ್ನ ಅತ್ಯಂತ ಪ್ರೀತಿ ಮಲ್ದಿನ ಸ್ವಾಮೀಜಿ ಬನ್ನವಂಜಿ ರಮಾನಂದ ಸ್ವಾಮೀಜಿ ಇಂಕ ಇತ್ತಲೇ ಇಂಕ ನೆನಪಾಪುಂಡು ಏನು ಒವೇ ಕಾರ್ಯಕ್ರಮ ಪೋನಗಲ ಇಂಕ ಆರು ದಾದನ್ನ ಪರಿಯರೆ ಪತ್ತೊಂದು ಬರ್ಪಿನಿ ತಿಂಡಿ ಪತ್ತೊಂದು ಬರ್ಪಿನಿ ಮಸ್ತ್ ಎನ್ನ ಮಿತ್ತ ಮೋಕೆ ದಿತ್ತಿನ ಅಂಚಿತ್ತಿನ ಎಡ್ಡೆ ಸ್ವಾಮೀಜಿ ಯಾರು ಇಂಕ ಮಸ್ತ್ ಇಂಕ ಖುಷಿ ಕೊರ್ಪಿನ ಅಂಚಿತ್ತಿನ ಸ್ವಾಮಿ ಇನ್ನು ಯಾರು ನಮ್ಮೊಟ್ಟಿಗೆ ಇಜ್ಜೇರಿ ಆಡಲ ಆರು ಮಲ್ದಿನ ಒಂಜಿ ಬಡಬೇರಿಗೆ ಮಲ್ದಿನ ಅಂಚಿತ್ತಿನ ಸೇವೆ ಕನ್ನಡ ಇಜ್ಜಿನ ಆಡಲ ಪೊಕ್ಕೋರಿಯಾಗ ಕೊರ್ಪಿನ ಅಂಚಿತ್ತಿನ ಸೇವೆನೆ ಅನ್ ಮೂಲವನ್ನು ನೆನಪೊಂದಿಲ್ಲ ಒಂಜಿ ನಿಷ್ಕಪಟವಾಯಿನ ಅಂಚಿತ್ತಿನ ಒಂಜಿ ಬಾಲ್ಯ ಮನಸ್ಸದ ಸ್ವಾಮೀಜಿ ಯಾರು ರಮಾನಂದ ಸ್ವಾಮೀಜಿ ಆರ್ನ ಕಾರ್ಯಕ್ರಮಕ್ಕೆ ಅನ್ ಬತ್ತುತ್ತೆ ಪಾಂಡವ ಗೀತಾ ಪನ್ಪಿನ ಅಂಚಿತ್ತಿನ ಒಂಜಿ ಪುಸ್ತಕ ಒಂಜಿ ಪಾತೆರ ಬರ್ಪುಂಡು ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶ ಅಶ್ವಮೇಧ ಅವಭ್ರತೇನ ತುಲ್ಯ ಪನ್ಪಿನ ಪಾತೆರ ಬರ್ಪುಂಡು ಕೃಷ್ಣದೇವರಿಗೆ ನಮ ಒಂಜಿ ನಮಸ್ಕಾರ ಮಲ್ತಿನಂಚಿತ್ತಿ ನಾವು 100 ಅಶ್ವಮೇಧ ಯಾಗ ಮಲ್ತಿನ ಅವಭ್ರತ ಯುಕ್ತವಾದ 100 ಅಶ್ವಮೇಧ ಯಾಗ ಮಲ್ತಿನಂಚಿತ್ತಿನ ಒಂಜಿ ಪುಣ್ಯ ಉಂಡು ಒಂದು ಪಂಡದ ಪಾತೆರ ಬರ್ಪುಂಡು ಅಂಚಿನ ಕೃಷ್ಣದೇವರೇ ಮೂಲು ಉಲ್ಲೇರು ಬಹುಶಃ ನಿಗುಲು ಅಶ್ವಮೇಧ ಯಾಗ ಮಲ್ತಿನ ಏತು ದಿನಕ್ಕೂ ನಮಸ್ಕಾರ ಮಲ್ಪಾರಿ ಸಾವಿರಾರು ಅಶ್ವಮೇಧ ಯಾಗ ಮಲ್ತಿನಂಚಿತ್ತಿನ ಪುಣ್ಯ ನಿಗಲಿಗೆ ತೆಕ್ಕೊಂಡು ಅಪ್ಪ ನಾವು ಪುಣ್ಯ ಯೋಗ ಇನಿ ಸತೀಶ್ ಕುಂಪಲ್ ಏನೇನು ಕಾರ್ಯಕ್ರಮ ಬರ್ರೆ ಬಂತೀರು ಏನಾನು ಹೂವೇ ಕಾರ್ಯಕ್ರಮ ಅಂಡಲ ಪ್ರವೀಣ್ ಬೊಕ್ಕ ಸತೀಶ್ ಏನಾನು ಗುರ್ತುಜೇರು ಏನಾನು ಅಲ್ತಿಡಿಮಟ ರಿಸೀವ್ ಅಂತಂದು ಬರ್ತಾರೆ ಪೊರ್ಲು ಪೂರ್ಣ ಕುಂಭ ಬತ್ತೊಂದು ಪೊಡಿಂಜಿ ಹೋಗ್ಬುರ ಒಕ್ಕಡೆ ಆಶೀರ್ವಚನ ತಮಾಷೆಗೆ ನಮ್ಮ ಒಂದು ಅರ್ಧ ಗಂಟೆ ಪಾತಿರ್ಗ ನಮ್ಮ 25 ವರ್ಷೋಡು ಹೊರ ಒಟ್ಟಾತೀನಿ ಇನ್ನು ಆಶೀರ್ವಚನ ಮಲ್ಪರ ಶುರು ಮಲ್ತನ ನಿಗುಲ್ ಜಿಪ್ಪುವಾರು ಒಂಜಿ ಪೊರ್ಲುಡು ಖುಷಿ ಟ್ರಾನ್ಸಾಕ್ಷನ್ ಬಂತೇನೆ ನಮ್ಮ ಪೊರ್ಲುಡು ಪಾತಿರ್ಗ ಅವೇ ಏನ್ ಮರಣಿ ಪನ್ನಂತೆ ನಮ್ಮ ಖುಷಿ ಪುನನೇ ಕೃಷ್ಣಗೆ ಇಷ್ಟ ಏನ್ ಮನೆ ಶಿವರಾತ್ರಿದ ಕಾರ್ಯಕ್ರಮ ಬಂತೆ ನಮ್ಮ ತೆಲಿತೊಂದು ನಲಿತೊಂದು ತಿನ್ನ ಶಿವ ಖುಷಿ ಅಪ್ಪ ಅವೇ ಶಿವರಾತ್ರಿ ಏನ್ ಪನ್ಪಿನ ಪಾತಿರೋನೆ ಏನ್ ಬಂತೆ ನಮ್ಮ ಖುಷಿ ಪೋಡ್ ಹ್ಯಾಪಿನೆಸ್ ಭಗವದ್ಗೀತೆ ಅವೇನೇ ಪನ್ಪಿನಿ ಕೃಷ್ಣ ದೇವರಡ ಅರ್ಜುನಕ್ಕೇನ್ವೆ ದೇವರ ಈರ್ ಪನ್ಪರ್ ಸಾಧು ಸಂತೇರ್ನ ಮಹಾತ್ಮೇರ್ನ ಸಂಘ ಮಲ್ಪೋಡು ಬಣ್ಣದು ಮಹಾತ್ಮೆ ಬನ್ನಾಗ ಏರು ಎಂದಕ್ಕೇನ್ವೆ ಅರ್ಜುನೆ ಆತನ ಕೃಷ್ಣ ದೇವರು ಪನ್ಪೇರು ಮಹಾತ್ಮೆ ಬನ್ನ ಏರು ಪನ್ನಾಗ ನಿತ್ಯ ನಿರಂತರವಾದ ಏರು ಖುಷಿಟ್ಟುಳ್ಳೇನಾ ಏರ್ಡ ಹ್ಯಾಪಿನೆಸ್ ಸಂತೋಷ ಉಂಡ ಆಯೇ ಮಹಾತ್ಮೆ ಏನ್ ಪನ್ಪಿನ ಪಾತ್ರ ಪನ್ಪೇರು ನಮ್ಮ ಖುಷಿಟ್ಟು ಪುನವು ಬಾರಿ ಜೀವನದ ಪ್ರಾಮುಖ್ಯವಾಯಿನ ಚಿತ್ತಿನ ಅಂಗ ಬಾರಿ ನಮ್ಮ ಮಸ್ತ್ ಸಂತೋಷೋಡು ತೆಲ್ತೊಂದು ನಲ್ತೊಂದು ಪೊಡೆ ಫಲ ಏನೊಂಜಿ 10-12 ವರ್ಷ ದುಮ್ಮೊಂಜಿ ಎನ್ನ ಜೀವನದೊಂಜಿ ಆತನ ಘಟನೆ ಮೂಲೆ ಓಲ್ ಪ್ಲೇಸ್ ಪನ್ಪುಜಿ ಕುಡ್ಲಾಡೊಂಜಿ ಕಾರ್ಯಕ್ರಮ ಎತ್ತುತ್ತೀರಿ ನಾನು ಅದಕ್ಕ ಏನೊಂಜಿ ಎಲ್ಲಿಯ ಮಾರುತಿ ಗಾಡಿ ಇತ್ತನು ಇಡೇಗಿಲ್ಲ ಅವೇ ಕಾರಣ ಬೈದಿನಿ ನಾನು
ಎಲ್ಲಿಯ ಅವಳ ಏರ ಪುಣ್ಯಾತ್ಮರು ಒಂದು 50,000 ಕೊರಿಯರು ಐಟ್ ಬಂಗೋಡಿಗೆ ತೊಂದಿ ನಾವು ಅಂಚೆ ಪೋಂದಿತ್ತ ಕಾರ್ಯಕ್ರಮ ಪೋನಾಗ ಕುಡ್ಲಾಡ ಕಾರ್ಯಕ್ರಮ ಸುವರ್ಣ ಬಾಬಾ ಹತ್ತಿರ ಆ ಕಾರ್ಯಕ್ರಮ ಹಿಂಗೆ ಇತ್ತೆಲ್ಲ ನೆನಪುಂಡು ಹಿಂಗೆ ಸುವರ್ಣ ಬಾಬಾಲ ಗೆಸ್ಟ್ ಅವರು ಯಾನ್ ಕಾರ್ಯಕ್ರಮ ಪೋನಾಗ ಆಡಳಿತ ಮುಕ್ತೇಶ್ವರಿಗೆ ಫೋನ್ ಮಲ್ತು ಬಂಡೆ ದೇವಸ್ಥಾನದ ಯಾನ್ ಬರೋದಿಲ್ಲ ಬಂಡದು ಬರ್ತಾರೆ ಸ್ವಾಮಿಲೆ ಯಾನ್ ದ್ವಾರದ ಕೈತಾಲು ಕಲಸ ಕನ್ನಡಿ ಕಡಪುಡ್ದು ವಾದ್ಯ ಬ್ಯಾಂಡ್ ಕಡಪುಡ್ದೆ ಬಂಡೆ ಎಂಕುಲ್ ಪೋನಾಗ ಜನ ಬರೋದಿಲ್ಲೇರು ಪೂರ ಕಲಸ ಬತ್ತೊಂದು ವಾದ್ಯ ಬ್ಯಾಂಡ್ ಬರ ಬತ್ತೊಂದು ಐಟ್ ಏನನ್ನು ತೂವೊಂದಿಲ್ಲೇರು ಇಂಚ ಎಲ್ಲ ತುಯ್ಯ ಏನ ಡ್ರೈವರ್ ಬಂದಿರು ಮೇರೆ ಸ್ವಾಮಿಲ್ ಬಂದಿರು ಆತನ ಕೊಂಚ 2 ಜನ ಪೋಯ ಅಕರ್ ಸ್ವಾಮಿಲ್ ಬರ್ರಲ್ಲ ಪೋಲೆ ಆಗಲಿಗೆ ಎನ್ನ ಗೊತ್ತೇನೆ ಇದ್ದೀನಿ ಆಗಲೇ ಎನ್ನ ಇಸೇನೆ ಗೊತ್ತೆ ಆಗಲೇ ಸ್ವಾಮಿಲ್ ಬಂದ ಯಾನ ಮುಜಿನಾಲ್ಗಿಂಟು ಅಲ್ಲ ಬಂದೇನಿದೆ ಆಗಲ್ಲ ಆಗಲೇ ಗೊತ್ತೇ ಜಾಗಲು ಪೋಲೆ ಬಂದಿರು ಯಾಮಕ್ಕ ಸೀದಾ ಪೋಯ ದೇವಸ್ಥಾನ ಆಡಳಿತ ಮುಕ್ತೇಶ್ವರ ಬನ್ನಾಗ ಯಾನ್ ದೇವಸ್ಥಾನ ಬತ್ತಾಂಡ್ ಬನ್ನಾಗ ಆರು ಬಂದಿರು ಅಗುಲ ಅವ್ಲಿ ಇರೇನು ಕಾತೊಂದಿಲ್ಲಿರಿ ಈರ್ ಮೂಲ್ ಬತ್ತಾರ ಬಣ್ಣದೆ ಬಂಡೆ ಆಗಲಿಗೆ ಎನ್ನ ಗುರ್ತಾನೆ ಆಗ್ತದೆ ಜೀನ್ ಬಣ್ಣದೆ ಇನಿ ನಿಗುಲೆ ನಾನು ಅಲ್ತಿರ್ದಿರೆ ಮುಟ್ಟ ಪೊಡ್ഞ്ഞು ಏನಾನು ವೆಲ್ಕಮ್ ಅಂತದ್ದು ರಿಸೀವ್ ಅಂತ ಏತೊಂಜಿ ಪೊರ್ಲುಡು ಒಂಜಿ ಭಾವನಾತ್ಮಕವಾದಲ್ಲಿ ತೊಂದು ಬರ್ತಾರೆ ಮುಂದಿತ ಇಜ್ಜಿ ಇತ್ತ ಯಾಂತ್ರಿಕ ಆತನ ಪೂರಲ ಉಡುಪಿಡ ಒಂಜಿ ಕಾರ್ಯಕ್ರಮ ಆದಿತ್ತನ ಮರಣಿ ಒಂಜಿ 3 ವರ್ಷ ತುಂಬು ಒಂಜಿ 10,000 ಜನ ಸೇರ್ದಿತ್ತೇರು ಒಂಜಿ 4 ಜನ ಸ್ವಾಮೀಜಿಯಲ್ಲಿ ಎತ್ತುತ್ತೇರು ಏನಲ್ಲ ಮೇರ್ಲ ಒಂಜಿ ಉಪ್ಪಾಡು ಬಂದು ಏನಲ್ಲ ಎತ್ತುತ್ತೇರು ಎಲ್ಲ ಪೋತೆ ಏನನ್ನ ಅವಳು ರಿಸೀವ್ ಮಲ್ದಿನಿ ಏರು ಗೊತ್ತುಂಡೆ ಬೌನ್ಸರ್ ನಗಲ್ ಮಲಮಲ್ಲ ಗಟ್ಟಿ ಜವನೇರು ತೂನಗನೆ ಪೋಡಿ ಒಡಗಲ್ಲಿ ಅಂಚಲ್ಲಿ ಎದುರು ಪೋನಾಗ ಬೊಕ್ಕ ಬಾರಿ ಮಕ್ಕರುಣ್ಣು ಎದುರು ಪೋನಾಗ ಬೊಕ್ಕ ರಿಸೀವ್ ಮಲ್ಪುಣಿ ಏರ್ ಬಂದಾಗ ಒಂಜಿ 4 ಗೊಂಬೆಲ್ ಎಂದಿತ್ತೇರು ಆಟೋಮೆಟಿಕ್ ಗೊಂಬೆಲ್ ಅವು ಇನ್ನ ಸುಚ್ಚಿ ಒತ್ತದು ಬುಂಡ ತನ್ನಾತೆಗೆ ವೆಲ್ಕಮ್ ಅನ್ಕೊಂಡು ಆಂಡ್ ಪೋಯೇನು ಪೋದು ಆಶೀರ್ವಚನ ಮಲ್ಪನಾಗ ಕುಡೊಂಜಿ ಗೇಟ್ ಪಿರೈ ಬೋರೆ ಎಂಕ್ ಕುಡೊಂಜಿ ಕಾರ್ಯಕ್ರಮ ರವಿ ಕಟ್ಪಾಡಿ ನಾಯ್ಕ ಪಿರ ಬೋರೆ ಪಿರವದ ಗೇಟ್ ಇಡು ಪೋಯೆ ಪಿರೋದ ಗೇಟ್ ಇಡು ಪೋನಾಗ ತಿರ್ಗಾದ ಉಲ್ಟ 4 ಬೊಂಬೆಲ್ ಎಂದೀತೇರು ಐಕುಲು ಥ್ಯಾಂಕ್ ಯು ಅನ್ಕೊಂಡು ಯಾಂತ್ರಿಕ ಒಂಜಿ ಭಾವನಾತ್ಮಕ ಸಂಬಂಧನೆ ಪೂರ ಯಂತ್ರಮಯ ಯಾನ್ ಮಠಕ್ಕೂ ಪೋಯಿ ಒಕ್ಕ ಆಲೋಚನೆ ಮಲ್ಪುನು ಒಂದು ಎಂಕ್ ಮಾತ್ರ ಅತ್ತೆ ಒರಿ ಕಲ್ವೆ ಬತ್ತೇಡಲ್ಲ ವೆಲ್ಕಮ್ ಅನ್ಕೊಂಡು ಇಲ್ಲಡೆ ಪೋಯಿ ಬೊಕ್ಕ ಆಯ್ ತಿರ್ಗಾದ ಪೋನಾಗ ಥ್ಯಾಂಕ್ ಯು ಅನ್ಕೊಂಡು ತುಲೆಂಜಿ ಹೇತು ಒಂಜಿ ವಿಚಿತ್ರ ಆಚರಣೆ ನಮ್ಮ ಬದುಕೊಂದಿಲ್ಲ ಬಾರಿ ಬೇಜಾರು ಕೊರ್ಪಿನ ವಿಷಯ ಇನಿ ನಮಕ್ ಉದ್ದೇಶ ಇಜ್ಜಿ ಗುರಿ ಇಜ್ಜಿ ಒರಿ ವಿಮಾನೋಡು ಬಲ್ಪೆ ಒರಿ ಬಸ್ ಇಟ್ಟು ಒರಿ ಟ್ರೈನ್ ಬಲ್ಪೆ ಕೇನ್ನೆಗೆ ಜನಕ್ಕಳ್ದ ಒಡೆ ಬಲ್ಪುನು ಮಂಡದು ಆಯ್ ಗೊತ್ತುಜ್ಜಿ ಒಂಜಿ 100 ಜನ ಬಲ್ತೊಂದಿಲ್ಲೇರಿಗೆ ಒರಿಯಡ ಕೇಂಡೇರಿಗೆ ಓಡೆ ಬಲ್ಪುನು ದಯ ಬಲ್ಪುನು ಯಾನ್ ದಯ ಬಲ್ಪುನು ಎದುರು ದಯ ಬಲ್ಪೆ ಕ್ಯಾ ಬಲ್ಪುನು ಉದ್ದೇಶ ಇಜ್ಜಿ ಗುರಿ ಇಜ್ಜಿ ಭಗವದ್ಗೀತೆ ಪನ್ಪುಡು ಅರ್ಜುನಾಗ ಕೃಷ್ಣ ಪನ್ಪೆ ನಿನ್ನ ಜೀವನಗೊಂಜಿ ಗುರಿ ಉಂಡು ನಿನ್ನ ಜೀವನಗೊಂಜಿ ಉದ್ದೇಶ ಉಂಡು ಅವು ಉದ್ದೇಶ ಬನ್ನಾಗ ಕೃಷ್ಣ ಪನ್ಪೆ ತುಲೆ ಭಗವದ್ಗೀತೆ ಬೋಡಾಪಿನಾತಿ ಯೋಗ ಉಂಡು ಜ್ಞಾನ ಯೋಗ ಉಂಡು ಕರ್ಮಯೋಗ ಉಂಡು ಭಕ್ತಿ ಯೋಗ ಉಂಡು ಅರ್ಜುನೆ ಉದೇನು ಒಂಜೆಲ್ಲ ಮಲ್ದಿಜಿ ಪಂತಿನಿ ಮಾತ್ರ ಕೃಷ್ಣೆ ಒಂಜೇ ಒಂಜಿ ಯೋಗಲ ಮಲ್ದಿಜಿ ಅರ್ಜುನೆ ಆಂಡಲ ಅರ್ಜುನೆ ಗೆಂದಿಯೇ ಎಂಚೆ ಗೆಂದಿಯೇ ಬನ್ನಗ 17ನೇ ಅಧ್ಯಾಯೋಡು ಕೃಷ್ಣಡ ಕೇನ್ವೆ ಅರ್ಜುನೆ ದೇವರೇ ಈವ ಎಂಕ ಜ್ಞಾನ ಯೋಗ ಬಂತ ಭಕ್ತಿ ಯೋಗ ಕರ್ಮಯೋಗ ಬಂತ ಆಂಡ ನಾನು ಎಂಕ್ ದಾದ ಮಲ್ಪೊಡುಂದೆ ಗೊತ್ತಾಪ್ಜನ್ ಕನ್ಫ್ಯೂಷನ್ ಆತ ಎಂಕ್ ಒಂಜಿ ಏನ ಮಲ್ಪೊಡುಂದು ಗೊತ್ತಾ ಒಂದು ಉಜ್ಜಿ ಆತನಗ ಕೃಷ್ಣದೇವೇರ್ ಪನ್ಪೇರು ಈ ಒಂಜಿ ಬೇಲೆ ಮಲ್ಪಲ ದಾಲಾ ಮಲ್ಪೊಡ್ಚಿ
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತಾಂ ಸರ್ವ ಪಾಪ್ಯೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಭಗವದ್ಗೀತೆಯಲ್ಲಿ ಕೃಷ್ಣ ಪನ್ಪೇರು ಈ ದಾಲಾ ಮಲ್ಪೊಡ್ಚಿ ಈ ಪೂರ್ತಿ ಎಂಕ್ ಶರಣಾಲ ನಿನಾನ್ ಯಾನ್ ಕಾಪುವೆನ್. ಅರ್ಜುನೆ ಪೂರ್ತಿ ಶರಣಾಯೇ ಗೆಂದಿ ನೆತ್ತ ಉದ್ದೇಶದಾದ ಪನ್ನ ನಮ್ಮ ಜೀವನದ ಮುಖ್ಯ ಉದ್ದೇಶ ಕೃಷ್ಣಾರ್ಪಣ, ನಮ್ಮ ಭಗವದರ್ಪಣ, ನಮ್ಮ ಕೃಷ್ಣಾರ್ಪಣ ಎನ್ನಂಡ ನಮ್ಮ ದೇವರಿಗೆಂದವೇರು ನಮ್ಮ ಮಿತ್ತುಪೂರ್ವ ನಮ್ಮ ಜೀವನ ಕೃಷ್ಣಾರ್ಪಣ ಅವಡು. ಆಚಾರ್ಯ ವಿನೋಬ ಬರೆಪೇರು ಒಂಜಿ ಕಡೆಟ್ ಯಾನು ಜಗತ್ತದ ಬೋಡಾಪಿನಾಥ ಗ್ರಂಥೋಲೇನು ಓದುದೆ ಆಂಡ ವಾ ಗ್ರಂಥೋಡ್ಲ ಇಂಚಿತ್ತಿನ ಎಡ್ಡೆ ಶ್ಲೋಕ ಯಾನ್ ತೂತುಜಿ ಪನ್ಪಿನಂಚಿತ್ತಿನ ಪಾತ್ಯರನ್ನು ಬರ್ಬೇಕು. ನಮ್ಮ ಜೀವನ ಕೃಷ್ಣಾರ್ಪಣ ಅವಡು, ಭಗವದರ್ಪಣ ಅವಡು. ಅರ್ಜುನಗೆ ಏರಿ ಹೀರೋ ಕೃಷ್ಣೆ. ಇನಿ ನಮ್ಮ ಜೋಕುಳ್ಳಕ್ಕೆ ಎಣ್ಣೆಗೆ ನಿಗೆಲ್ಲ ರೋಲ್ ಮಾಡೆಲ್ ಏರು, ನಿಗೆಲ್ಲ ಹೀರೋ ಏರಿಗೆ ಎಣ್ಣೆಗೆ ಪಿಕ್ಚರ್ ಆಕ್ಟರ್ ನಗುಲು, ಕ್ರಿಕೆಟ್ ಪ್ಲೇಯರ್ ನಗುಲು ನಮ್ಮ ರೋಲ್ ಮಾಡೆಲ್. ನೈತಿಕತೆ ದಾಂತಿನಂಚಿತ್ತಿನ ದಾಲಾ ಗೊತ್ತಾಂದಿನಂಚಿತ್ತಿನ ಮೊಗಲೇ ನೀನಿ ನಮ್ಮ ಜೋಕುಲು ರೋಲ್ ಮಾಡೆಲ್ ಎಂದು ಬಂದು ಎನ್ನುವ ನನ್ನ ಪಬ್ಲಿಕ್ ಮಲ್ಪರೆ ಬೋಡ್ತಿ ಒಂದು ಎಲ್ಲಿಯ ಘಟನೆ ಮನ್ಪೆ ನಮ್ಮ ಕುಡ್ಲದ ಒಟ್ಟಿ ಪಿಕ್ಚರ್ ಆಕ್ಟರ್ ಬೊಂಬೈದ ಮಲ್ಲ ಪಿಕ್ಚರ್ ಆಕ್ಟರ್ ಮದ್ಮೆಯಲ್ಲಿ ಒಂಜಿ 3 ವರ್ಷ ದುಮ್ಮುನಿಗೆಲ್ಲ ಗೊತ್ತುತ್ತಿನ ಬಲ್ ಒಂಜಿ ಕಡೆಗೆ ಫಂಕ್ಷನ್ ಪೋಯಲ್. ಫಂಕ್ಷನ್ ಪೋನಾಗ ಪೇಪರ್ದಾಗುಲು ಪ್ರೆಸ್ ರಿಪೋರ್ಟರ್ ನಗುಲು ಕೇಂಡೇರು ಅಕ್ಕೆ ಇರೇಗ ಮದ್ಮೆ ಆತನಿಗೆ ಅಂದ ಮದ್ಮೆ ಆತನು ಕರಿಯಮನಿ ಉಂಡು ಕೇಂಡೇರು ಆತನ ಈ ಮಲ ಕೈಟ್ ದೆತ್ತು ತೊಯ್ಪಲ್ಲಿ ಅಲ್ಲಿ ಮೂಲುಂಡು ಒಂಡಲ್ಲಿ ಅಗುಲು ಕೇಂಡೇರು ಅವು ಕಂಟೆಲ್ಡ್ ಬಾಡ್ನ ಕೈಟ್ ಬಾಡ್ನ ಗೆಂಡೇರಿಗೆ ಆತನ ಹಿಮಲ್ ಬಂಡಲ್ಗೆ ಯಾನಿನಿ ಚೂಡಿದಾರ್ ಬಾಡ್ದೀನಿ ಆಯ್ನೆಡ್ದವರ ಅವು ಕೈಟ್ ಬಾಡ್ದೆ ಸೀರೆ ತುತ್ತುನ್ನ ಕಂಟೆಲ್ಡ್ ಬಾಡ್ದೆ ತುಲೆ ಡ್ರೆಸ್ ದಕ್ಕ ಜಾಗ ಬದಲ್ ಮೊಗುಲ್ಪುರ ನಮ್ಮ ರೋಲ್ ಮಾಡೆಲ್ ನಗುಲು ಸಂಸ್ಕಾರ ಇಜ್ಜಿ ಜೋಕ್ಲೆ ಕೊಂಜಿ ನಮ್ಮ ಜೀವನದ ಉದ್ದೇಶ ತೂ ಕಲ್ಪಾಲೆ ತೂಲೆ ಒಂಜಿ 2 ತಿಂಗೋಲು 3 ತಿಂಗೋಲು ದುಂಬು ನಿಗುಲು ಒಂಜಿ ನ್ಯೂಸ್ ಕೇಂದುಪ್ಪಾರು ಮುಸ್ಲಿಂ ಕಂಟ್ರಿ ಸೌದಿ ಅರೇಬಿಯಾದಂಚಿನ ದೇಶೋಡು ಸ್ಕೂಲುಡು ಪೂರ ರಾಮಾಯಣ ಮಹಾಭಾರತನ ಇಂಪ್ಲಿಮೆಂಟ್ ಮಂತೊಂದುಲ್ಲೇರು ನಮಕ್ ಬೊಡ್ಚಿ ನಮ್ಮ ಇನ್ನ ಐತ ಬಗ್ಗೆ ಕೇನುಜ ನಮ್ಮ ಜೋಕುಳ್ಳ ಕೇನ್ನೆನಿಗೆಲ್ಲ ರೋಲ್ ಮಾಡೆಲ್ ಏರ್ ಏನ್ ಏಪಲ ಪನೊಂದು ಇಪ್ಪೆ ತಮಿಳ್ ಪಿಕ್ಚರ್ ಆಕ್ಟರ್ ವಿವೇಕ್ ಈ ಕೊರೋನಾ ತಾಯಿ ದುಮ್ಮದ ಕೊರೋನೋಡು ಸೈತೇರ್ ಆ ವಿವೇಕ್ APJ ಅಬ್ದುಲ್ ಕಲಾಮನ್ ಇಂಟರ್ವ್ಯೂ ಮನ್ಪೇರ್ ಇಂಟರ್ವ್ಯೂ ಮಲ್ಪನಾಗ APJ ಅಬ್ದುಲ್ ಕಲಾಂ ಡಕ್ಕೇನಿರ್ ಇರೆಗೇನಾರ್ದು ದಾದಾ ಅವಡು ಆತನ APJ ಅಬ್ದುಲ್ ಕಲಾಂ ಮನ್ಪೇರ್ ಎಂಗ್ ದಾಲ ಕೊರೊಡ್ಚಿ ಇಡೀ ತಮಿಳ್ನಾಡು 1 ಕೋಟಿ ಮರನಾರ್ದು ತೋಜಪಾಲ ಪನ್ಪಿನ ಪಾತೆರೊಂದು ಪನ್ಪೇರ್ ಉನೇನು ಪ್ರೇರಣೆ ಹಿಡ್ದು ಪಿಕ್ಚರ್ ಆಕ್ಟರ್ ವಿವೇಕ್ ಗ್ರೀನ್ ಕಲಾಂ ಮೂಮೆಂಟ್ ಬಂಡದು ಸ್ಟಾರ್ಟ್ ಮಲ್ತದು ತಾನು ಸೈಪಿನೆತ್ತದ್ದು 33,73,70,000 ಮರ ನಡ್ತೋ ಜಪ್ಪದೇರು ತುಳಿ ಏತ್ ಮಲ್ಲ ವಿಷಯ ನಮ್ಮ ಇನಿ ಮರ ನಮ್ಮ ಪ್ರಕೃತಿ ನಮ್ಮ ಮಲ್ಪೊಡು ಇನಿ ಪ್ರಕೃತಿ ಸೇವ್ ಮಲ್ಪೊಡು ಪ್ರಕೃತಿ ಒರಿಂದ ನಮ್ಮ ಉಲ್ಲ ಇಜ್ಜಿ ನನ್ನ ಏರ್ಲ ಇಜ್ಜಿ ಆ ವಿವೇಕ್ ಒಂಜಿ ಪಾತೆರೊಂದು ಬಂದ್ಪೇರು ನಮ್ಮ ಜೋಕುಳ್ಳ ಕೇನ್ನೆಗೆ ಏರಿನಿಗಲ್ಲ ಹೀರೋ ಕೇಂದ ಜೋಕುಲು ಪನ್ಪಾಗೆ ಕರ್ನಾಟಕದ ಜೋಕುಲು ಎನ್ನ ಹೀರೋ ಡಾಕ್ಟರ್ ರಾಜ್ಕುಮಾರ್ ಅಂತ ಪನ್ಪಾಗೆ ತಮಿಳ್ನಾಡು ಪೋಂಡ ರಜನಿಕಾಂತ್ ಪನ್ಪೇರಿಗೆ ಕೇರಳ ಪೋಂಡಗ ಮಮ್ಮೂಟಿ ಮೋಹನ್ ಲಾಲ್ ಪನ್ಪೇರಿಗೆ ಅತ್ತ ಬಾಂಬೆಗೆ ಪೋಂಡ ಅಮಿತಾಬ್ ಬಚ್ಚನ್ ಎನ್ನ ಹೀರೋ ಪನ್ಪೇರಿಗೆ ಅವೇ ವಿವೇಕ್ ಪನ್ಪೇರು ಮುಗುಲ್ಪುರ ಅಲ್ಪ ಅಲ್ಪದ ಪಿಕ್ಚರ್ ಆಕ್ಟ್ನಾಗು ನಮ್ಮ ಹೀರೋ ಅತ್ತು ನಮ್ಮ ನ್ಯಾಷನಲ್ ಹೀರೋ ಏರಿಂದ ಕೇಳಿನಾಗ ವಿವೇಕ್ ಪನ್ಪೇರು ನಮ್ಮ ನ್ಯಾಷನಲ್ ಹೀರೋ ಏರ್ ಪನ್ನಾಗ APJ ಅಬ್ದುಲ್ ಕಲಾಂ ನಮ್ಮ ನ್ಯಾಷನಲ್ ಹೀರೋ ಪನ್ಪಿನ ಪಾತೆರೋನ್ ಪನ್ಪೇರ ಅವೇ APJ ಅಬ್ದುಲ್ ಕಲಾಂ ಒರಿಬೋದು ಕೇನ್ವೇರು ಪತ್ರಕರ್ತೇರು ಇರೇನ್ಪುರ ಮಲ್ಲ ಜನ ಪನ್ಪೇರ್ ಹೀರೋ ಪನ್ಪೇರ್ ಈರ್ನ ಹೀರೋ ಏರ್ ಪಂದ ಕೇನ್ನಾಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಪನ್ಪೇರ್ ಎನ್ನ ಹೀರೋ ಏರ್ ಪನ್ನಗ ಸ್ವಾಮಿ ವಿವೇಕಾನಂದೇರ್ ಎನ್ನ ಹೀರೋ ಪನ್ಪಿನ ಪಾತೆರೋ ಪನ್ಪೇರ್ ನಮ್ಮ ಜೀವನದ ಹೀರೋ ಸ್ವಾಮಿ ವಿವೇಕಾನಂದೇರ್ ನಂಚಿತ್ತಿನ ಸ್ವಾಮಿ ರಾಮತೀರ್ಥೇರ್ ನಂಚಿತ್ತಿನ ರಾಮಕೃಷ್ಣ ಪರಮಹಂಸೇರ್ ಯೋಗಾನಂದ ಪರಮಹಂಸೇರ್ ನಂಚಿತ್ತಿನ ಮಹಾತ್ಮೇರ್ ನಮ್ಮ ಹೀರೋ ಅವಡು ಹೊರತಿ ಕ್ರಿಕೆಟ್ ಪ್ಲೇಯರ್ ನಗುಲ್ ಮೊಗುಲತ್ತು
ಇನ್ನು ಜೋಕ್ಲೆ ಗೊತ್ತು ಪುಜಿ ಒಡೆ ಮುಟ್ಟದ ಅವಸ್ಥೆ ತುಲೆ ತಮಾಷೆ ಬನ್ಪಿನ್ಯಾನು ಮರನಿ ಒಂಜಿ 2 ವರ್ಷ ದುಮ್ಯಾನ್ ಕಾರ್ಯಕ್ರಮಕ್ಕೆ ಪೋಯೆ ಕಾರ್ಯಕ್ರಮ ಪೋನಾಗ ಎದುರುಡು ಒಂಜಿ ಅಜ್ಜಿಲ ಪುಲ್ಲಿಲತ್ತೇರು ಯಾನ್ ತಾದಿಡು ಯಾನ್ ಪೋಯೆ ನಾನು ಪೋನಾಗ ಅಜ್ಜಿ ಬಾಲೆಡ ಪನೊಂದುತ್ತೇರು ಮೇರು ಸ್ವಾಮಿಲು ಗೊತ್ತು ನನಗೆ ಅವನ್ ಮೇರು ಟಿವಿಡ್ ಪುರ ಬರ್ಪೇರು ಯಾನ್ ಆಶೀರ್ವಚನ ಮಲ್ತು ತೀರ್ಥ ಜಪ್ಪುನಾಗ ಬಾಲೆ ನಾನು ಉಂಟಾದಿದ್ದಕ್ಕೇನು ಸ್ವಾಮಿಲ ಇರು ಅಜ್ಜಿ ಬಂಡೇರು ಇರು ಟಿವಿಡ್ ಪುರ ಬರ್ಪಾರಿಗೆ ಇರು ಕಾರ್ಟೂನ್ ಟಿವಿಡ್ ಬರ್ಪಾರ ನಾನು ಒಡೆ ಮುಟ್ಟ ಅವಸ್ಥೆ ಮನ್ನ ಜೋಕ್ಲೆಗ್ ಒಂಜಿ ಸಂಸ್ಕಾರ ಇಜ್ಜಿ ಬಾರಿ ಬೇಜಾರು ಇನಿ ಎಜುಕೇಶನ್ ಸಿಸ್ಟಮ್ ಅಂಚ ಇನಿ ಎಜುಕೇಶನ್ ಸಿಸ್ಟಮ್ ಅಂಚ ಇನಿ ಎಂಚಿನ ಎಜುಕೇಶನ್ ಬೇಜಾರಾಪುಂಡು ಹಂಗೆ ತೂಣಂದ ಇನಿ ಒಂಜಿ ಏಪಲಕ್ಕ ಪನೊಂದುಪ್ಪೆ ವಾನ ಮುಂದೆ ಎಜುಕೇಶನ್ ಇತ್ತೆ ಕೊರ್ಪಿನಂಚಿತ್ತಿನ ಅದು ಜೋಕುಲು ಒಂಜಿ ಚಂದ್ರಲೋಕ ಪೋಪಿನಂಚಿತ್ತಿನ ನೇಲ ಬ್ಯಾಗನ್ ಬಾಡೊಂದು ಪೋಪ ಪಾಪ ಐಕ್ಲೆ ಲಕ್ಕರ್ದಿರುಜಿ ಐಕ್ಲೇನ್ ಅವ್ರಿಗೆ ಇತ್ತೆ ಅಪ್ಪೆ ಬತ್ತೊಂದು ಬರ್ಪಿನ ಅವೆಲ್ಲ ಎಂಕುಲು ಶಾಲೆ ಪೋನಾಗ ಎಂಕಲೆಡ್ದು ಅಜ್ಜೇರ್ನಾಗುಲು ನಮ್ಮ ಪಿಜ್ಜೇರ್ನಾಗುಲು 2 ಮೈಲ್ 10 ಮೈಲ್ ನಡತೊಂದು ಶಾಲೆಗೆ ಪೋಂದುತ್ತೇರು ಇನಿ ಆ ಜೋಕ್ಲೆಗ್ ಬ್ಯಾಗ್ ಬತ್ತೊಂದು ಇಲ್ಲದ ಅಪ್ಪೆ ಬಂದದೆ ಬಸ್ ಇಲ್ಲದ ಎದುರು ಬತ್ತನಲ್ಲ ಬಾಲೆಗೆ ಕೂಲ್ ದೆಕ್ಕಾವಡು ಐಕ್ಲೆಗೆ ಸೂ ಬಾಡೋಡು ಒಂದು ಮಲ್ಲ ನಮ್ಮ ಹಿರಿಯರ್ನಾಗುಲು 2 ಕುರ್ಕಿಲಿ ಬಿಜಿಕ್ರಕಂತದ್ದು ಗೊಬ್ಬರದೆತ್ತದು ಶಾಲೆ ಪೋಂದುತ್ತೇರು ನಡತೊಂದು ತುಲೆ ಇನಿ ಜೋಕ್ಲೆ ನಮ್ಮ ಹಾಳು ಮಲ್ತೊಂದಿಲ್ಲ ಆ ಜೋಕ್ಲೆಗೆ ಒಂಜಿ ಜ್ಞಾನ ಅಂಡಲ ಉಂಡ ಒರಿಯಡ ಕೇಂಡರಿಗೆ ಆಧುನಿಕ ಭಾರತದ ಜನಕನಾರು ಲಕ್ಕದುಂತು ಬಂಡೆಗೆ ಆಮ್ಲಜನಕ ಅವಂಡೆಗೆ ನಾಲೆಜ್ ಅಂಡಲುಂಡ ಅವಲ ಇಜ್ಜಿ 2 ಮಾರ್ಕ್ 3 ಮಾರ್ಕ್ ಮಿನಿ ಓಲನ ಕಮ್ಮಿ ಬತ್ತನ ಮನದನಿಗೂ ಹೇಳ್ದು ಇನ್ನು ಇಂಗ್ಲಿಷ್ ಮೀಡಿಯಂ ಪನ್ಪ ನಮ್ಮ ಕನ್ನಡ ಮೀಡಿಯಂದ ಜೋಕುಲ್ದಲ್ಲಿ ಏರಾಂಡಲ ಸುಸೈಡ್ ಮಲ್ದಿನುಂಡ ಪುರ್ಸೋತಂಡ ಸಾಲೆ ಪೋಯಿ ಪುರ್ಸೋತಜ್ಜಿನ ಮನಿಪಂದೆ ಗುಲ್ಲಿಯೇ ವಾ ಮಂಡೆ ವೆಚ್ಚಲ ವಾ ಟಿವಿ ಚಾನಲ್ ಅಜ್ಜಿ ಓವುಲಜ್ಜಿ ಪೂರಲ ಫ್ರೀ ಅಂಗಿ ಫ್ರೀ ವನಸ್ ಫ್ರೀ ಪೂರಲ ಫ್ರೀ ದಾಲ ಮಂಡೆ ವೆಚ್ಚ ಅಜ್ಜಿ ಮಿಗುಲ್ ತುಲೆ ಸುಸೈಡ್ ದ ಪರ್ಸೆಂಟೇಜ್ ತುಲೆ ಕನ್ನಡ ಮೀಡಿಯಂದ ಜೋಕುಲು ಸುಸೈಡ್ ಮಲ್ದಿನುಂಡ ಓಲಾಂಡಲ ಗುವೆಲ್ ನೂಕುಂಡ ಇಂಚಿರ್ದು ನೂಕುಂಡ ಅಂಚಿರ್ದು ನೀಂದದು ಬಾರ್ ಬರ್ಪಿ ಆಲೋಚನೆ ನಮ್ಮ ಒಂಜಿ ಇಂಗ್ಲಿಷ್ ನಾಯಿ ಲಕ ನಮ್ಮ ಊರ್ದ ನಾಯಿ ಇತ್ತಿನ ಲೆಕ್ಕ ತುಲೆಂಜಿ ಊರ್ದ ನಾಯಿ ಆ ಇಂಗ್ಲಿಷ್ ನಾಯಿ ಪೊರ್ಲು ಮಾತ್ರ ಕುರೆಪ್ಪುನು ಮಾತ್ರ ಅವು ಓಲಾಂಡಲ ಮಿನಿ ಓಲ್ಲ ಮಿನಿ ಒಂಜಿ ನಾಯಿ ಬತ್ತು ನಾವು ಬದ್ರಾಡು ನಮ್ಮ ಮಿನಿ ಊರ್ದ ನಾಯಿಲ್ ತುಲೆ ಒಂಜಿ 4 ನಾಯಿಲ್ ಒಟ್ಟ ಎನ್ನ ಪಿಲಿನ್ ಗಿಡ್ಪುವ ಪಿಲಿನ್ ಗಿಡ್ಪ ಆತು ತಾಕತ್ತು ನಮಕ್ ಆತ್ಮಶಕ್ತಿ ಬೋಡು ನಂಗೆ ದಿ ಶಕ್ತಿ ಬೋಡು ಎಂಚಿನ ಎಜುಕೇಶನ್ ಇತ್ತು ಇನಿ ಎಜುಕೇಶನ್ ಎಂಚಿನ ಒಂಜಿ ಶಾಲೆಗೆ ಇನ್ಸ್ಪೆಕ್ಟರ್ ಬತ್ತೇರಿಗೆ ದುಂಬುಪುರ ಇನ್ಸ್ಪೆಕ್ಟರ್ ಬರ್ಪಿನ ಮನ ಬಾರಿ ಬೋಡಿಗೆ ಇತ್ತ ಸಟ್ಟಿಂಗ್ ಅದೇ ಬರ್ಪಿನ ಇನ್ಸ್ಪೆಕ್ಟರ್ ಬತ್ತೇರಿಗೆ ಇನ್ಸ್ಪೆಕ್ಟರ್ ಜೋಕುಳ್ಳ ಕೇಂಡೇರ್ಗೆ ಯಾನ್ ಪ್ರಶ್ನೆಗೇನು ಲೆತ್ತನಿಗಳ್ದ ಗೆಂಡೇರ್ಗೆ ಅವು ಒಂದು ವರಿ ದಡ್ಡ ಹುಡುಗಿ ದಾಲ ಗೊತ್ತಾನಿನ ಚಿತ್ತಿನ ಹುಡುಗಿ ಅವು ಇನ್ಸ್ಪೆಕ್ಟರ್ ಪ್ರಶ್ನೆಗೆ ಇಲ್ಲ ಲೆವಂಡೆಗೆ ಮಾಸ್ಟೇ ಮಂಡೆ ಬೆಚ್ಚಾಂಡ್ ಬ್ಯಾಗ ಸುಡುದಿನ್ಯಾರೆ ಬರ್ಪುಜಿ ಮಾರ್ರೆ ಮೇ ಲಕ್ಕದುಂತಿಯೇ ಮೇ ನಾನು ಮುರ್ಕಾರ್ನೇ ಲಕ್ಕದುಂತಿ ತೋಜಿನು ನೆನ್ನಿಯರಿಗೆ ಇನ್ಸ್ಪೆಕ್ಟರ್ ಬಂಡೇರಿಗೆ ಸುರು ನಿಂಡನೆ ಪ್ರಶ್ನೆಗೇನು ಎಂದು ಮಾಸ್ಟೇ ಬೊಕ್ಕಲ ಬೆಚ್ಚಾಂಡ್ ಮೇರ್ ಬರೆಯರಿಗೆ ಬೋರ್ಡು ಹೂ ಬಿಲ್ಟ್ ತಾಜ್ ಮಹಲ್ ಬಂದು ಬರೆಯರಿಗೆ ಉಂಬೆ ಲಕ್ಕದುಂತು ಬಂಡೆಗೆ ಮಾಸ್ಟರ್ ಇನ್ಸ್ಪೆಕ್ಟರ್ ಇತ್ತೆ ಚಾಯ್ಸ್ ದ ಯುಗ ಇರೊಂಜಿ 4 ಚಾಯ್ಸ್ ಕೊರಿಯರ್ ನಂಡ ಯಾನ್ ಓವಂಡಲ ಸಿಲೆಕ್ಟ್ ಮಲ್ಪೇನ್ ಆ ಮೇರ್ ಬರೆಯರಿಗೆ ಚಾಯ್ಸ್ ಫಸ್ಟ್ ನಂಬರ್ 1 ಶಹಜಹಾನ್ ನಂಬರ್ 2 ಅಮೀರ್ ಖಾನ್ ನಂಬರ್ 3 ಶಾರುಖ್ ಖಾನ್ ನಂಬರ್ 4 ಸಲ್ಮಾನ್ ಖಾನ್ ಅಂತ ಬರೆಯರಿಗೆ ಆ ಪಲ್ಲ ಉತ್ತರ ಕೊರ್ಲ ಬಂಡೆರಿಗೆ ಮೇ ಲಕ್ಕದುಂತು ತೂಪಿ ಶಹಜಹಾನ್ ಉಂಬೆ ಏರಪ್ಪ ಮೇನ ಪುದರಿಗೆ ಇಂದು ಜಾನ್ ಏನ್ ಗುರ್ತಾನೆಜ್ಜಿ ಮೇನ ಉಮ್ಮೆ ಕಟ್ಟದುಪ್ಪಯ್ಯಪ್ಪ ಉಮ್ಮೆ ಅದು ಪಂದ್ಬುಡಿ ಅಮೀರ್ ಖಾನ್ ಉಮ್ಮೆನಲ್ಲ ಹೆಚ್ಚಿಗೆ ಕೇಂದು ಜಾನ್ ಶಾರುಖ್ ಖಾನ್ ಉಮ್ಮೆನ ದಿನಲ ಪೇಪರ್ ಬರ್ಕೊಂಡು ಉಮ್ಮೆ ಬಾರಿ ಫೇಮಸ್ ಉಲ್ಲೆ ಉಮ್ಮೆನೆ ಕಟ್ಟದುಪ್ಪು ಮಾಡಿದ್ರು ಲಕ್ಕದುಂತದು ಶಾರುಖ್ ಖಾನ್ ಮಂಡೆಗೆ ಪ್ರಿನ್ಸಿಪಾಲೇ ಭಾರಿ ಖುಷಿ ಅಂಡ್ಗೆ ಮೇರೆ ಇನ್ಸ್ಪೆಕ್ಟ್ರಿಗೆ 6 ಬಂಡರಿಗೆ ಕರೆಕ್ಟ್ ಆನ್ಸರ್ ದೇವನೇ ಮೇರೆ ಶಾರುಖ್ ಖಾನ್ ಬೋಲವರ್ ಉಂದಿ ಎಜುಕೇಶನ್ ಇತ್ತದ ಆಲೋಚನೆ ಮನ್ಪ್ಲೆ ಜೋಕ್ಲೆ ಒಂಚೂರು ಎಡ್ಡೆ ಇನಿ ಜೋಕ್ಲೆ ಒಂಚೂರು ಅವೇರ್ನೆಸ್ ಕೊರ್ಲೆ ಇನಿ ಕೇವಲ ಧಾರ್ಮಿಕ ಮಾತ್ರ ಸಾಮಾಜಿಕ ಬದುಕು ಬಾರಿ ಮುಖ್ಯ ನಮ್ಮ ಜೋಕ್ಲು ಬದುಕೋಡು ಬದುಕನ್ನು ಅಂಡ ನಮ್ಮ ಬದುಕಿ ಅಂದ ನಂಗೆ ಪದವಿ ನಮ್ಮ ಬದುಕನ್ನು ಅಂಡ ನಂಗೆ ದುಡ್ಡು ನಮ್ಮ ಬದುಕಿ ಅಂದ ಪ್ರತಿ ಒಂಜಲ ನಮ್ಮ ಬದುಕು ಜಿಂದ ಓವುಲಾಜಿ ಬದುಕು ಬಾರಿ ಮುಖ್ಯವಾಗಿ ನಾನು ಚಿತ್ತಿ ನಾವು
ಇನಿ ಜೋಕ್ಲೆ ಅವೇರ್ನೆಸ್ ಕೊರ್ಲೆ ಇನಿ ತಂತ್ರಜ್ಞಾನ ಇನಿ ಇಂಟರ್ನೆಟ್ ಒಡೆಮುಟ್ಟ ಮಲ್ದೆನು ಬಂದಾಗ ನಮ್ಮ ಜೋಕ್ಲೆಗೆ ಕೂಲಿ ಬರ್ಪಿ ಹಿಡ್ದು ಮೀಸೆ ಬರ್ಪಿ ಲೆಕ್ಕ ಮಲ್ದೆ ನೀನು ಯಾನ್ ಇಂಟರ್ನೆಟ್ ಯೂಸ್ ಮಲ್ಪೋಡ್ಚಿ ಪನ್ಪುಜಿ ಎಡ್ಡೆಗೆ ಯೂಸ್ ಮನ್ಪ್ಲೆ ಆ ಜೋಕ್ಲೆಗೆ ಒಂಜಿ ಐಟ್ ಆಪಿನ ಸಾಧಕ ಬಾಧಕ ಪನ್ಲೆ ನಮ್ಮ ಜೋಕ್ಲೆಗೆ ಎಣ್ಣೆಗೆ 1 ಕಿಲೋ ಅರಿಕೆ ಎತ್ತಿಗೆ ಎಣ್ಣೆಗೆ ಆಯ್ಕೆಲೆ ಗೊತ್ತುಜ್ಜಿ ಹಾಗೆ 1 GB ಡಾಟಾಗೆ ಎತ್ತಿಗೆ ಎಣ್ಣೆಗೆ ನೂದೆಟ್ಟು ಗೊತ್ತು ಪುನಃ ಕಲೆಗೆ ಒಂಜಿ ರಡ್ಡಿಗೆಲ್ಲ ತರಕಾರಿಗೆ ಎತ್ತಿಗೆ ಎಣ್ಣೆಗೆ ಅವು ಗೊತ್ತುಜಿ ನಮ್ಮ ಜೋಕ್ಲೆಗೆ ಅವೇ ಒಂಜಿ ಡಾಟಾದ ವ್ಯಾಲಿಡಿಟಿ ಎತ್ತಿಗೆ ಎಣ್ಣೆಗೆ ಪಕ್ಕ ಗೊತ್ತಿಪ್ಪು ನಗಲೆಗೆ ತುಲೆ ಇನಿ ಇಂಟರ್ನೆಟ್ ದುರುಪಯೋಗ ಮೊಬೈಲ್ದ ದುರುಪಯೋಗ ಎಂಕಲ ಊರುಡಾತಿನ ಒಂಜಿ ಕತೆ ನೆನಪಾಪುನ ಎಂಕಲ ಊರುಡ ಬಾರಿ ಮಲ್ಲ ಕೋಟ್ಯಾಧಿಪತಿ ತಿರುಪತಿಗೆ ಹೋಯರೆ ತಿರುಪತಿಗೆ ಪೋಡ್ದು ಮೇರೆ ಕುಟುಂಬದಾಗಲು ಪೂರ ಸೇರ್ದು ಒಂಜಿ ಗೋಡ್ರೇಜ್ ಲಾಕ್ ಪೂರ ಪಾಡ್ದು ಡೋರುಗು ಮೂಜಿನಾಲ್ ಸತಿ ಒಯ್ತದು ನೇಲ್ದು ಗಟ್ಟಿ ಆನಂದ ಬನಿ ಬೊಕ್ಕ ಇಲ್ಲದೆ ಇದ್ರ ಕುಟುಂಬದಾಗಲು ಪೂರ ಇತ್ತದ ಒಂಜಿ ಸೆಲ್ಫಿ ಹಾಕಿರ್ ಸೆಲ್ಫಿ ಹಾಕದು ಅವೇನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೂರ ಕಡೆ ಇಟ್ಲ ಪಾಡಿಯರು ಊರಿಡಿ ಬೋಂಡು ಮಗಳು ತಿರುಪತಿಗೆ ಪೋದು ತರೆ ಬೋರ್ ಮಲ್ಪೋಡ್ದು ಕಲ್ವೆ ಬತ್ತಿ ಇಲ್ಲಿ ಬೋರ್ ಮಲ್ತದು ಪೋದಾತ ಅಗತ್ಯ ಉಂಡ ಒಂದು ಬೋಡ ಒಂಚೂರು ಜೋಕ್ಲೆಗುಂದೇನು ಪನ್ಲೆ ತುಲೆ 2 ವರ್ಷ 3 ವರ್ಷ ತುಂಬ ಆತಿನ ಘಟನೆ ಚೆನ್ನೈ ಇಡುವರ್ತಿ ಪೊಣ್ಣು ಮಗಲೆಗೆ ಫೇಸ್ಬುಕ್ ಡೆಲ್ಲಿದ ಒರಿಯನ ರಿಕ್ವೆಸ್ಟ್ ಬತ್ತನ್ ಓಲು ಒಲ್ಪ ಅಂದ್ ಬಂದು ತೂ ಅಂದೆ ಎಂಕ್ವೈರಿ ಮಲ್ಪ ಅಂದೆ ಫೇಸ್ಬುಕ್ ಮೂಲವೇನು ಫ್ರೆಂಡ್ ರಿಕ್ವೆಸ್ಟ್ ಥ್ರೂ ಮಲ್ತಲ್ ಚಾಟಿಂಗ್ ಪ್ರಾರಂಭ ಮಾಡ್ ಮೊಬೈಲ್ ನಂಬರ್ ಕೇಂಡೆ ಮೊಬೈಲ್ ನಂಬರ್ಲ ಕೊರಿಯಲ್ ಚಾಟಿಂಗ್ ಅಂಡ್ ಕ್ಲೋಸ್ ಆಯರ್ 1 ದಿನ ಆಯ್ ಪಂಡೆ ಈ ಡೆಲ್ಲಿ ಬಲ ಮೊಲೆಗೆಲ್ಲ ಕುದುರೆ ಚರ್ಬಿ ತುಲೆ ಸೀದಲಕ್ಕೊಂದು ಹೋಯಲ್ಲ ಡೆಲ್ಲಿಗೆ 4 ಜನ ಆಂಜೋಕ್ಕುಲು ಸೇರ್ದು ಆ ಪೊಣ್ಣನ್ ರೇಪ್ ಮಲ್ತದು ಡೆಲ್ಲಿ ದಕಿಯರ್ ಜೋಕ್ಲೆಗೆ ಒಂಚೂರು ಇಂಚಿತ್ತಿನ ಅವೇರ್ನೆಸ್ ಕೊರ್ಪಿನ ಕೆಲಸ ಮಲ್ಪಲೆ ಒಂದು ಬಾರಿ ಪ್ರಾಮುಖ್ಯವಾಯಿನ ಅಂಚಿತ್ತಿ ನಾವು ಇನಿತುಲೆ ನಮ್ಮ ಕುಟುಂಬ ಸರಿಯಾಂಡ ದೇಶ ಧರ್ಮ ತನ್ನಿಂತಾನೆ ಸರಿಯಾಪುಡು ನಿಗುಲಿಸುರು ಅಪ್ಪೆಮ್ಮೆ ಸರಿಯಾಲೆ ಕುಟುಂಬ ಸರಿ ಉಂಡ ಇನಿ ನಮ್ಮ ಅಜ್ಜೇರ್ನಗುಲು ಪಿಜ್ಜೇರ್ನಗುಲು ಏರಂಡಲ್ಲ ಡೈವರ್ಸ್ ಕೊಡ್ತೀನ ಉಂಡ ತೂಲೆಗೆ ಕೇನ್ನೆ ನಮ್ಮ ಅಜ್ಜೇರ್ನಗಲೆಗೆ ಡೈವರ್ಸ್ ಸುಸೈಡ್ ಬಂದ ದಾದಂದೆ ಗೊತ್ತಿತ್ತು ಜಿ ಕಡೆ ಮುಟ್ಟಲ ಒಂಜಿ 50 ವರ್ಷ ಸಂಸಾರ ಮಲ್ದಿನಾಗುಲ್ಲ ಕನನೆ ಸೈನಗ ಬುಲ್ತೊಂದಿತ್ತೇರಿ ಎಂಕಲೆ ನನಾತ್ ಸಂಸಾರ ಮಲ್ಪೋಡು ಬಣ್ಣದ ಇನಿ ಎಂಕಲ ಊರುಡೊಂಜಿ ಎಲ್ಲಿಯ ಘಟನೆ ಅಂಡ್ ನನ್ನ ಪಬ್ಲಿಕ್ ಮಲ್ಪರೆ ಪೋಡ್ಚಿನಿ ದೇವ ನಿಂಗೆ ಅವಲೆ ಕುಲ್ಲೋಡೆ ಇಂಕ್ 10 ಲಕ್ಷ ಖರ್ಚು ಮಲ್ತದು ಮದ್ಮ್ಯಾಂಡ್ 10 ಲಕ್ಷ ರೂಪಾಯಿ ಖರ್ಚು ಮಲ್ದಿರು 10 ತಿಂಗೋಲ್ದ ಉಲಾಯ್ ಡೈವರ್ಸ್ ಪತೇ ತಿಂಗೋಲ್ ಎಂಗ್ ಡೈವರ್ಸ್ ಮಲ್ಪೋಡ್ದು ಮೊನ್ನೆ ಆಲೋಚನೆ ಮಲ್ಪ್ಲೆ ನಿಗುಲು ಮದ್ಮೆಗೆ ಅವನೊಂಜಿ 100 ರೂಪಾಯಿ ದೀತೆ ಅವು ಎಂಕಾಗುಲು ಪಿರ ಕೊರೋಡ ಬೋಡ್ಚ ಎಂಕ್ ದಾಲ ಕಾಕ ಜಂಡಲ ಬರೋಡ ಬೋಡ್ಚ ದಾಲ ಅಜ್ಜಾಕಲ್ಲ ಸುದ್ದಿ ಅಗಲ್ನಾತೆಗೆ ಡೈವರ್ಸ್ ಮಂದೆ ಒಂಜಿ ಮದಿಮೆ ಅವಡು ನಾಂಡ ಏತು ಜನತ ಸಾಕಾರ ಉಂಡು ನಿಗಲ್ಲ ಇಲ್ಲಡೊಂಜಿ ಎರ್ಮೆ ಬೋರಿ ಮಾರ್ನುಂದಾಂಡ ಎರಡಲ ಕೇನೋಡೊಂದು ಉಜ್ಜಿ ಆಂಡ ಮದಿಮೆ ಮಲ್ಪೋಡುಂದಾಂಡ ಐಕೆ ಕೆಲವು ಕರ್ತವ್ಯ ಉಂಡು ದ್ಯಾಪ ನಾವು ಸಾಮಾಜಿಕ ಬದುಕು ಸಮಾಜದ ವಸ್ತವು ಒಂಜಿ ಆನು ಪೊಣ್ಣು ಸಮಾಜದ ವಸ್ತು ನಂಗೆ ಮದಿಮೆ ಆವಡುಂದಾಂಡ ಊರ್ಲೆಪ್ಪೋಡು ನಿಶ್ಚಿತಾರ್ಥ ಆವಡು ಜನ ಬರೋಡು ಮಾತ ಆಯಿ ಬೊಕ್ಕಲ ಪೊಣ್ಣನ ಅಮ್ಮಿ ಇಲ್ಲದಕ್ಕಲ್ಲ ಪರ್ಮಿಷನ್ ಕೇನ್ವೆ ಕರ್ಯಮಣಿ ಪತ್ತೊಂದು ಎನ್ನ ಬಾಲೆಗೆ ದಾರೆ ಮೈಪುವೆ ನಿಗಲ್ನ ಒಪ್ಪಿಗೆ ಉಂಡತ್ತ ನಿಗುಲು ಬಂಜಾರ ತಿಂದು ಬೋರೆ ಬೈದಿನತ್ತು ಎಲ್ಲ ಎನ್ನ ಮಗಲೆಗಿದಲ್ಲ ತೊಂದರೆ ಅನ್ನ ನಿಗುಲು ಉಲ್ಲರತ್ತ ಅಂದ್ ಪಂಡದ ನಿಗಲ್ಲ ಅಪ್ಪನಿಗೆ ಎಣ್ಣೆ ಇನಿ ಒವ್ವಾಂಡಲ ಉಂಡ 10 ಲಕ್ಷ ಖರ್ಚು ಮಾಡ್ತದೆ 10 ತಿಂಗೋಲ್ಡ್ ಡೈವರ್ಸ್ ಏಯ್ನಲೊಪ್ಪಾಡು ಹೆಚ್ಚ ಪಾತೆರ್ನ ಪೊರ್ತತ್ತು ಏನ್ ಈತೆ ಪನ್ಪಿನಿ ಒಂಜಿ ಎಡ್ಡೆ ಸ್ವಸ್ಥ ಸಮಾಜ ಕಟ್ಟುಗ ಅವು ಎಂಚ ಆವಡುವ ನಮ್ಮ ಇಲ್ಲರ್ದ ಪ್ರಾರಂಭ ಆವಡು ಇನಿ ಕುಪ್ಪಲಡು ಇನಿ ಭಜನೆ ಮಲ್ತೊಂದುಲ್ಲ ನಮ್ಮ ಇನಿ ಈ ಭಜನೆ ಯಶಸ್ವಿ ಆವಡು 7 ಜನ ಸ್ವಾಮೀಜಿನಗಲಿ ನಿಗು ಲೈದರ್ ಯಾನು ಬಹುಶೇಖ ಎನ್ನ 24 ವರ್ಷ ಸನ್ಯಾಸ ಜೀವನಡು ಯಾನು ಸಾವಿರಾರು ಬ್ರಹ್ಮಕಲಶ ಹೋಗ್ಬೋತೆ ಈತ್ ಬ್ಯಾನರ್ ಬಾರ್ದಿನ ಅಂಚಿತ್ತಿನ ಒಂಜಿ ಕಾರ್ಯಕ್ರಮನೇ ತುತ್ತು
ಆತು ಪ್ರೀತಿಡು ನಿಗಲು ಇದ್ದಾರೆ ಒಂದೊಂದು ದಿನ ಕುಂಪಲ ಇನಿ ಮಸ್ತ್ ಎಡ್ಡಾವಡು ಸತೀಶನ್ನೇ ಪಂಡೇರು ಉನ್ನೇಕಲ್ಲ ಸ್ಮಶಾನುಡು ಮಲ್ದಿನ ಅಂಚಿತಿನ ಪಂಡು ಎಂಚಿನ ಪಂಡೇರು ಅಂಚದೆ ಅವು ಪವರ್ಫುಲ್ ಡ್ಯಾಪ್ ಅನ್ನಾಗ ಈ ಜಗತ್ತೇ ಸ್ಮಶಾನ ಒಂಜಿ ಮಲ್ಲ ಭೂಮಿಗೆ ಮೇದಿನಿ ಇಂದ ಬಂತೀನಿ ಮೇದಿನಿ ಬಂದಾಗ ಮನುಷ್ಯನ ಮೇಧಸ್ಸು ಬೂರ್ದು ಅವು ಮೇದಿನಿ ಬಂದು ಬುದಾರ್ಬೇಡ್ತೀನಿ ಈ ಜಗತ್ತು ಮಲ್ಲ ಒಂಜಿ ಸ್ಮಶಾನಗೆ ಒಂತೆ ದಿನ ದುಂಬು ಒಂತೆ ದಿನ ಬೊಕ್ಕ ಉಜ್ಜಯಿನಿಡು ಮಹಾಕಾಳೇಶ್ವರ ಉಂಡು ಸ್ಮಶಾನೋಡೆ ಅವು ಭಾರಿ ಪವರ್ಫುಲ್ ಉಜ್ಜಯಿನಿಂದ ರಾಜೇ ಬಂದ್ಬೇರೆ ಇಡೀ ಆತ ಮಲ್ಲ ಜನ ಅಂಜ ಈ ಜಾಗ ನನೊಂಜಿ ದಿನ ಮಸ್ತ್ ಫೇಮಸ್ ಆವಡ್ ನನಾತಿ ಎಡ್ಡಾವಡ್ ಕೇವಲವಾದ ಧಾರ್ಮಿಕ ಮಾತ್ರ ಈ ದೇವಸ್ಥಾನ ಈ ಒಂಜಿ ಮಂದಿರ ಸಾಮಾಜಿಕವಾದ ದುಂಬರುಡು ಮಲ್ದಾರ್ನಿಗಳು ದಯಪನ್ನಾಗ ಇತ್ಯಾತೆ ಮಾತೆಲ್ಲ ಪ್ರೇಮಣ್ಣೆ ಬಂಡೇರು ಮೇರು ನಮ್ಮ ರೆಡ್ ಕ್ರಾಸ್ ಶಾಂತರಾಮಣ್ಣೆ ಬಂಡೇರು ಹರ್ಷಣ್ಣೆ ಬಂಡೇರು ಮಾತೆರ ವಿಕಾಸ್ ಮಾತೆರ್ಲ ಪಂಡೇರು ನಮ್ಮ ಸಾಮಾಜಿಕವಾದ ಬಡ ಜನಕ್ಕಲಿಗೆ ಸ್ಪಂದನ ಕೊರುಡು ಓಲ ಪಾಪದ ಜೋಕ್ಲೆಗೆ ದಾದನ್ನ ಬಂಗ ಇತ್ತಿಂದ ಪುಸ್ತಕಗ್ ಅತ್ತಂದನ ಪೆನ್ ಪೆನ್ಸಿಲ್ಗೆ ಫೀಸ್ಗೆ ಬಂಗ ಅತ್ತಂದ ಅಗಲಿಗೆ ಸಪೋರ್ಟ್ ಮಾಡ್ತಾನ ಕೆಲಸ ಮಲ್ಪ್ಲೆ ಏರೆಗ್ಲ ನೆತ್ತೇರ್ ಬೋಡುಂದಂಡ ನೆತ್ತೇರ್ ಕೊರ್ಪಿನ ಕೆಲಸ ಮಲ್ಪ್ಲೆ ಏರ್ಲ ಬಡ ವಿಧವೆ ಪೊಂಜೋ ವಿತ್ತೇರ್ ನನ್ನ ಬಂಗೋಡ್ತಿನ ಅಗಲಿಗೆ ಒಂಚೂರು ಅರಿ ಕೊರ್ಪಿನ ಕೆಲಸ ಮಲ್ಪ್ಲೆ ತುಲೇನ್ ಏಪಲ ಪನೊಂದುಪ್ಪೆ ನಿಗುಲು ದೇವರೇ ಕೊರ್ನಿ ಅಂಚಿತ್ತಿನ ನೈವೇದ್ಯ ಅವು ದೇವರಿಗೆ ಪೋಪುನ ಇಜ್ಜ ಗೊತ್ತುಜ್ಜಿ ಆಣ ನನ್ನ ನಿಗುಲು ಬಡವಗ ಕೊರ್ನಿ ಅಂಚಿತ್ತಿನ ನೈವೇದ್ಯ ಅವು ನೂದೆಟ್ಟು ನೂದು ದೇವರಿಗೆ ಪೋಪುನ ಮನ್ಪಿನ ಪಾಚರು ನ್ಯಾನ್ ಮಂತ ಒರಿ ಮಲ್ಲ ಕೋಟ್ಯಾಧಿಪತಿ ಪರಕೆ ಬಂಡೆಗೆ ಯಾರನ್ನ ಕೆಲಸ ಅನ್ನಂಡ ಒಂಜಿ ಕೈಲು ದೇವರಿಗೆ ಸಮರ್ಪಣೆ ಮಲ್ಪೋಯ ಅನ್ಮಣ್ಣ ఆయన ಕೆಲಸ ಅಂಡ್ ಒಂಜಿ ಕೈಲು ಪರ್ನ ದೆತ್ತದು ದೇವರೇ ಕಡಪುಡಿಗೆ ಬೇಲೆದಾಯಡಪ್ಪ ಆಯ ಬೇಲೆದಾಯ ತುಂಬೊಂದು ಪೋಯೆ ಮಂಡೇಡು ತುಂಬೊಂದು ಪೋನಾಗ ಮಧ್ಯಾಹ್ನದ ಪೊರ್ತು ಬಡವು ಬಾಜಿಯಲು ದಾದ ಮಲ್ಪುನೊಂದು ಕೇಂದ್ರ ದೇವರಡ ಕ್ಷಮೆ ಕೇಂದ್ರದು ಮೆಲ್ಲ ಮಿತ್ತಿರ್ದು ರಡ್ಡು ಪರ್ದು ಗೆತ್ತದು ತಿಂಡೆಗೆ ದೇವರೇ ಕೊಂದು ಕೊರಿಯೆ ರಾತ್ರಿಡು ಕೋಟ್ಯಾಧಿಪತಿಗೆ ದೇವರ ಕನೊಟ್ಟು ಬತ್ತೇರ್ಗೆ ತುಳ ಈ ನಿನ್ನ ಬೇಲೆ ಮಂದ ಒಂಜಿ ಕೈಲು ಪರ್ದು ಕೊರ್ಪೆ ಬಂತ ಎಂಗ್ ದಾಯ ಕೊರ್ತು ಜೈ ಕೇವಲ ರಡ್ಡು ಪರ್ದು ಮಾತ್ರ ಎಂಕ್ ತಿಕ್ಕಿದೀನಿ ಬಂದು ಬಂಡೇರಿಗೆ ಕಡೆಕು ಗೊತ್ತಾಣಿಗೆ ಬಡವೆ ತಿಂತೀನಿ ಅಂಚಿತ್ತಿನ ರಡ್ಡು ಮಾತ್ರ ದೇವರಿಗೆ ಸಮರ್ಪಣೆ ಆತೀನಿ ಬಾಕಿದ ಸಮರ್ಪಣೆ ಆತುಜಿ ಬನ್ಪಿನ ಪಾದ ಅಂಚ ಬಡವಗ ನಿಗುಲು ಕೊರಿಯರ್ನಂಡ ದೀನ ದಲಿತರೇ ಕೊರ್ನಿ ಅಂಚಿತ್ತಿನ ಎಂಚಿನ ಸೇವೆ ಉಂಡ ಅವು ದೇವರಿಗೆ ನೂದೆಟ್ಟು ನೂದು ಮುಟ್ಟುನು ಬನ್ಪಿನ ಪಾತೆರ ಪಣದ ಸಾರ್ವತ್ರಿಕದ ಮಾತೆರೆಗಳ ರಾಮನಾಮ ಕೃಷ್ಣನಾಮದ ಉಪದೇಶವನ್ನು ಮಲ್ಪೆ ದಿನನಿತ್ಯ ಜಪ ಮಲ್ಪ್ಲೆ ಕಷ್ಟ ಬನ್ನಾಗ ದುಃಖ ಬನ್ನಾಗ ನಿಗಲ ಏರ್ಲ ಇಜ್ಜೇರ್ ಬನ್ನಾಗ ಒಂದು ಜಪ ಮಲ್ಪ್ಲೆ ದೇವರ ನಿಗಲ ಅನುಗ್ರಹ ಮಲ್ಪೆ ಸುರು ಯಾನ್ ಪನ್ಪ ಇಟ್ವ ಕನಿಕುಲ್ ಪನ್ನೋಡು ಹರೇ ಕೃಷ್ಣ ಗಟ್ಟಿ ಬನ್ಲೆ ಮೂಲ ಪನ್ಯ ಉಲ್ಲಾಲೋ ಗಂಡಲಗೆ ನೋಡು ಯಾಕಂದ್ರೆ ನಿಗುಲು ಅಲ್ತದ್ದು ವಾದ್ಯ ಬ್ಯಾಂಡ್ ಸಾಯಿದ್ದಾರೆ ಸ್ವಾಮಿನಲ್ಲಿ ತುಂಬ ದಾದ ಮಲ್ತೇರ್ ನಗಲೆ ಕೆಲವರು ಗೊತ್ತಾವಡತ್ತ ಅವಳು ಗಟ್ಟಿಗೆ ನೋಡು ಹರೇ ಕೃಷ್ಣ ಏನ್ ದುಮ್ ಪನೊಂತೆ ಅವನೇನು ಪನಗ నేను ಕೂಡ ರಿಪೀಟ್ ಮಲ್ಪ నేను ಕೇನ್ ದುಪ್ಪಾರು ದುಂಬೋರಿ ಸ್ವಾಮಿಲು ಪನಿಂಚೆನೆ ಪನ್ನೊಂದುಪ್ಪನಗ ಕೇಂಡೆಗೆ ಸ್ವಾಮಿಲೆ ಕೋಡೆ ಪಂತಿನೇನೆ ಇನಿ ಬಂಡಾರು ನಾನೊಂದು ಸತಿ ಬನ್ನಗಲ ಉಂದೆ ಪನ್ಪರದಾದನ ಇರು ಅವು ದ್ಯಾಗಿರಿ ಪಿರ ರಿಪೀಟ್ ಮಲ್ಪುನು ಗೇಂಡೆಗೆ ಐಕ ಆರು ಪಂಡೇರಿಗೆ ಸ್ವಾಮಿಲು ಯಾನು ಪೋಯ್ ಸತಿ ಪಂತಿನಿ ನೀ ಮಲ್ದಾನ ಗೇಂಡೇರಿಗೆ ಇಜ್ಜಿ ಈ ಮಲ್ಪನ ಮುಟ್ಟ ಪನೊಂದೇ ಪುಣ್ಣು ಬಂಡೇರಿಗೆ ಅಂಚ ಮಲ್ಪನ ಮುಟ್ಟ ಪನೊಂದೇ ಪುಣ್ಣಮ್ಮ ಹರೇ ಕೃಷ್ಣ ಅಕಸ್ಮಾತ್ ಕೆಲವರು ಮಸ್ತ್ ಜನ ಪೊರ್ಣಿಯು ಸೇರ್ದಾರ ತುಲೆ ಮೂಲು ಅಗಲೇ ಒಂಜಿ ಮಂಡೆ ವೆಚ್ಚ ದಾದ ಬನ್ನಾಗ ಈ ರಾಮ ಕೃಷ್ಣ ಗೋವಿಂದಪುರ ಬನ್ನಾಗ ಎಂಗಲ ಖಂಡನೆನ ಬುದಾರು ಭಾವನ ಬುದಾರು ಆತರ ಎಂಗಲಿಗೆ ಆವನ್ನಿನಗಲ್ಲ ಬುದಾರ್ ಬರ್ಪುಣ ಅಂದ್ ಮಂಡೆ ವೆಚ್ಚಗೆ ದುಂಪು ಅನಂತೇವನೇನೆ ನಾನು ಈತ ಕೂಡ ಶುರು ಮಲ್ಲೆ ಅಂಚೆ ಕೊಂಚ ಎಡ್ಡೆ ಉಪಾಯ ಬಂದು ಕೊರ್ಪೇನಕ್ಕೆ ಲೆಂಗಲ್ಲ ಊರ್ದ ಗೋವಿಂದ ಭಟ್ನ ಬುಡೇದಿ ಒಂದ್ಸ ತಿರುಪತಿ ಹೋಯರಿಗೆ ಬೊಟ್ಟ ಮಿತಾರ್ನಾಗ ಮಾತೆರ್ಲ ಗೋವಿಂದ ಗೋವಿಂದ ಬನ್ನಾಗ ಮೇರ್ ನಮ್ಮಲವ್ವೇ ಬನ್ನೊಂತೇರಿಗೆ ಅಕಸ್ಮಾತ್ ಆಪುಜಿರ ಬೇಜಾರು ಮಲ್ಪೋಡ್ಚಿ ನಮ್ಮಲವ್ವೇ ಬನ್ಲಿ ಒಂಜ 50% ಅನ್ನಲ ಪುಣ್ಯ ದಿಕ್ಕೊಂಡು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಧಿಕಸ್ಯ ಅಧಿಕಂ ಫಲಂ ಬಂಡದು ನಮ್ಮ ಏತ್ ಜಾಸ್ತಿ ಜಪ ಮಲ್ಪುವನ ಆತ್ ಜಾಸ್ತಿ ನಂಗೆ ಫಲ ದಿಕ್ಕುಂಡಿಗೆ ಉನ್ನೆ ನಮನೆ ಮಲ್ಪೋಡು ಇತ್ತ ಏನ ಬನ್ನಾಗ ನಮ್ಮ ಪರವಾದ ಬೊಕ್ಕೊರಿ ಏರ್ ಮಲ್ತೇರ್ ಡಾವು ಒಂದು ಬಣ್ಣದ ನಮ್ಮ ಉಲ್ಲ ನಮ್ಮ ಒರಿ ಸ್ವಾಮಿಲ್ನ ಕೈತಲ್ ಒರಿ ಪೋಯೆಗೆ ಪಬ್ಲಿಕ್ ಪರೀಕ್ಷೆ ಹಿಂಗೆ ಎಲ್ಲೆ
ದಾದ ಮಲ್ಪುನ ಒಂಜಿ ತರೆಕ್ ಪೊತ್ತುಜಿ ಯಾನೆ ಚಾಪಾರ್ದು ಓದಿಯೇ ನಡತದು ಓದಿಯೇ ಜೆತದು ಓದಿಯೇ ದಾದ ಮಲ್ತಿನ ನಲ್ಲೆಂಗ್ ತರೆಕ್ ಪತ್ತುಜಿ ದಾದ ಮಲ್ಪೋಡು ಸ್ವಾಮಿ ಲೆಕೆಂಡಿಗೆ ಐಕ್ ಆರು ಪಂಡೇರಿಗೆ ಈ ಒಂಜಿ ಬೇಲೆ ಮಲ್ಪಲ 10,000 ರಾಮನಾಮ ಬರೆದು ಪತೊಂಬಲ ಬೊಕ್ಕ ಓದುಲ ನಿಕ್ಕ ತರೆಕ್ ಸರಿ ಪೋಪುಂಡು ಬಂಡೇರಿಗೆ ಒಮ್ಮೆ ಆವು ಬಂಡದು ಪೋಯಿಗೆ ಅರ್ಧ ಗಂಟೆದ ಲೈಬ್ರರಿ ಬತ್ತಿಗೆ ಆಣ ಮಾರ 10,000 ಬರೆದಾಂಡ ಗೆಂಡರಿಗೆ ಆತನಗೊಮ್ಮೆ ಪಂಡೆಗ 10,000 ಬರೆದಾಂಡು ಗೆಂಡಿಗೆ ಆತ ಬೇಗ ಎಂಚ ಬರೆಯ ಮಾರ ಗೆಂಡರಿಗೆ ಆತನ ನಿಂಬೆ ಪಂಡೆಗೆ ಸುರುತ್ತ ಪೇಜಿ ಬರೆ ಬೊಕ್ಕ ಪೂರ ಜೆರಾಕ್ಸ್ ಹಾಕಿ ಬಂಡೆಗೆ ಅಂಚಂಡ ಸ್ವಾಮಿಲ್ ಬಂಡೇರಿಗೆ ಜೆರಾಕ್ಸ್ ಹಾಕಿ ಆತ ಈ ಪೈಲ ಜೆರಾಕ್ಸ್ ಮೆಷಿನ್ ಪಾಸ್ ಹಾಪುಂಡು ಬಂಡೇರಿಗೆ ಅಂಚ ಜೆರಾಕ್ಸ್ ಹಾಕರೆ ಬೋರ್ಚಿ ಒಂದು ನಿಗುಲೆ ಮಲ್ಪಲೆ ಪಂಡದೆ ಮಸ್ತ್ ಖುಷಿ ಆಂಡ್ ಈ ಕಾರ್ಯಕ್ರಮ ಯಶಸ್ವಿ ಆವಡ್ ಈ ಒಂಜಿ ಮಂದಿರ ನನಾತಿ ಎಡ್ಡೆ ಆವಡ್ ಮಾತೆರೆಗಳ ನಿಗಲೆ ಮಾತೆರೆಗಳ ಎಡ್ಡೆ ಆವಡ್ ಮಸ್ತ್ ಜನ ಮೀಡಿಯಾದಾಗಲೇರಿ ಎನ್ನ ಪೊಸಕರು ಎಲ್ಲಾರ್ಲೇರಿ ನಮ್ಮ ಶಶಿಧರ್ಲೇರಿ ಮಸ್ತ್ ಜನ ಎಲ್ಲಾರು ನಿಗಲೆ ಮಾತೆರೆಗಳ ಎಡ್ಡೆ ಆವಡ್ ಪಂಡದೆ ಎನ್ನ ಪಾತೆರನ್ನು ಕೃಷ್ಣಾರ್ಪಣ ಅಂತ ಕೃಷ್ಣಾರ್ಪಣ ಭಗವಂತಗೆ ಸರ್ವ ನಮ್ಮನ ಪರಿತ್ಯಾಗ ಮಂತ್ರದ ಸರ್ವಧರ್ಮನ ಪರಿತ್ಯಾಗ ಮಂತ್ರದ ಭಗವಂತಕ್ಕೆ ಶರಣಾಂಡ ನಮ್ಮನ ಪಾಪಕರ್ಮನ ಭಸ್ಮ ಮಂತ್ರದ ಮೋಕ್ಷ ಕೊರ್ಪೆ ಪಂಡ ಭಗವದ್ಗೀತೆ ಪಂಡಿನೇನು ನಮಕ್ ಕೂಡವರ ತಿರಿಪಾದ ಕೊಡ್ತೀರಿ ದೀನ ದರಿದ್ರನ ಸೇವೆನೇ ಭಗವಂತನ ಸೇವೆ ತೆಲಿಪಾವನ ಒಟ್ಟಗೂ ಉಡಲ್ದಿಂಜಿನ ಉಡಲೋರ್ಮೆ ಧರ್ಮದ ತೆಲ್ಲದ ಹೆಸರಿಗೆ ಭಕ್ತಿ ಪೂರ್ವಕ ಬಾಯಿನಂತಿನ ಈತನಿಟ್ಟ ಉಪಸ್ಥಿತರು ಪುನಚಿತ್ತಿನ